ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಕಾರ್ಯಕ್ರಮನ ಸ್ವಲ್ಪ ತಡವಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗ ನಮ್ಮ ತುಳುನಾಡು ಮಲ್ಲಮಟ್ಟೆ ಚರ್ಚೆ ಮಲ್ತುಪುನಂಚಿನ ವಿಚಾರ ಚರ್ಚೆ ಪನಾಗ ಒಂಜಿ ಕಡೆ ರಾಜಕೀಯವಾದ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಆವಂದಿತ್ತಿನ ಅದೇ ಚರ್ಚೆ ಮಲ್ಲಮಟ್ಟದ ಚರ್ಚೆ ಬಹುಶಃ ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಲ್ಪನಕ್ಲು ಒಂಜಿ ವರ್ಗದ ಕುಲಾದಿತ್ತಿನ ಆಂಡ ಈ ಒಂದು ವಿಚಾರನ ಇಡೀ ನಮ್ಮ ತುಳುನಾಡು ಇಡೀ ನಮ್ಮ ಕರಾವಳಿ ಭಾಗ ಚರ್ಚೆ ಮಲ್ತದುಂಡು ದಾಪನಗ ಎಂಕ್ಲಿಗೆ ಬದುಕೆರೆ ನಾವು ಒಂದಿಜ್ಜಿ ದಾಗಿ ಇಂಚ ಒಂದುಂಡು ಪನ್ಪನಂಚಿನ ಗೆಂಡಡು ಪಾಡ್ಲಕ್ಕ ಒಂದುಂಡು ಎಂಕ್ಲೇನು ಪನ್ಪನಂಚಿನ ಡೈಲಾಗ್ ಪ್ರತಿ ಒಂಜಿ ನಮ್ಮ ಕುಡ್ಲದ ಜನಕ್ಲೆನ ಜನಸಾಮಾನ್ಯರನ್ನ ಪಾತೆರ ಗೆಂಡಡು ಪಾಡೊಂದುಂಡು ಆವೊಂದುಂಡು ಪನ್ಲಕ್ಕ ದಾದ ಪನ್ನಗ ಭಾರಿ ಸೆಕೆ ಆವೊಂದುಂಡು ಈ ಸೂರ್ಯನ ಶಾಖದಾದೊಂಡು ನಮ್ಮನ್ನು ಕುಲ್ದು ಸೈಯರ ಬುಡ್ಪುಜಿ ಪನ್ಪುರಂಚಿನ ಈ ಒಂಜಿ ಪಾತೆರ ನಮ್ಮ ತುಳುನಾಡದ ಜನಕ್ಕಳು ಮಸ್ತ್ ಜನ ಪನೊಂದುಲ್ಲೇರು ಪನಗ ಎಂಚಿ ಸೆಕೆ ಮಾರೆ ಮಾತೆರ್ನ ಬಾಯಿಡು ಉಪ್ಪುನಂಚಿನ ಒಂಜೇ ಒಂಜಿ ಡೈಲಾಗ್ ಒಂಜೇ ಒಂಜಿ ಪಾತೆರ ನಮ್ಮ ಕುಡ್ಲಾಡು ನಮ್ಮ ತುಳುನಾಡು ಇತ್ತದ ಕಾಲಘಟ್ಟಡು ಎಂಚಿನ ಸೆಕೆ ಮಾರೆ ಪನ್ಪುರಂಚಿನ ಪಾತೆರ ಐಕ ಬೋಡದ ಎಂಕಲ್ಲ ಇನ್ನಿತ ವಿಶೇಷ ಕಾರ್ಯಕ್ರಮ ದಯಪನಗ ನಮ್ಮ ಈ ಪ್ರೈಮ್ ಟೈಮ್ ಕಾರ್ಯಕ್ರಮದ ರಾಜಕೀಯವಾದ ಚರ್ಚೆ ಮಲ್ತೊಂದುಪ್ಪ ಅಥವಾ ಕಾಂಟ್ರವರ್ಸಿದ ಬಗ್ಗೆ ಚರ್ಚೆ ಮಲ್ತೊಂದುಪ್ಪ ಆಂಡ ಜನಕ್ಕಲ್ಲ ಒಂಜಿ ಆರೋಗ್ಯದ ಬಗ್ಗೆ ನಮ್ಮ ಪರಿಸರದ ಬಗ್ಗೆ ನಮ್ಮ ಸೋಷಿಯಲ್ ಕನ್ಸರ್ನ್ದ ಬಗ್ಗೆ ನಮ್ಮ ಸಾಮಾಜಿಕ ಜವಾಬ್ದಾರಿ ಸಾಮಾಜಿಕ ಕಾಳಜಿದ ಬಗ್ಗೆ ನಮ್ಮ ಏತ್ ಚರ್ಚೆ ಮಲ್ಪೋಪನ ಜನ ಪ್ರಶ್ನೆ ಐಕ ಬೋಡದ ಇನ್ನಿತ ವಿಶೇಷ ಕಾರ್ಯಕ್ರಮ ನಮ್ಮ ಆರೋಗ್ಯಕ್ಕೆ ಬೋಡದು ನಿಕ್ಲಿನ ಆರೋಗ್ಯಕ್ಕೆ ಬೋಡದು ನಮ್ಮ ಪರಿಸರದ ಆರೋಗ್ಯಕ್ಕೆ ಬೋಡದು ಐತೊಟ್ಟಿಗೆ ನಮ್ಮ ಸುತ್ತಮುತ್ತಲು ಉಪ್ಪುನಂಚಿನ ಪ್ರಾಣಿ ಪಕ್ಷಿ ಐತ ಆರೋಗ್ಯಕ್ಕೆ ಬೋಡದು ದಯಪನಗ ಇದು ಭಾರಿ ಮಲ್ಲ ಮಟ್ಟಡು ಸೆಕೆ ಉಂಡು ಬೆಚ್ಚ ಉಂಡು ದೊಂಬು ಉಂಡು ಪನ್ನಗ ನಮಕ್ ಒಂಜಿ ಗಳಿಗೆ ದೊಂಬುದ ಪೊರ್ತುಗು ಪಿದೇ ಪೋರಾಪುಜಿ ಅಲ್ಪ ಉಂತರಾಪುಜಿ ಐತೊಟ್ಟಿಗೆ ದುಂಬುಡೆ ಬೇಲ ಮನ್ಪನಕ್ಲು ಅಕಲ್ನ ಕತೆ ಎಂಚಿನ ಪನ್ಪಂಚಿನ ಪ್ರಶ್ನೆ ದಾಯ್ಪನಗ ಇತ್ತನೆ ಸರ್ಕಾರ ಪಂತಂದು ಮಧ್ಯಾಹ್ನದ ಪೊರ್ತುಗು ಜೋಕ್ಲೆಗ್ ಶಾಲೆ ಪೂಪನಂಚಿನ ಜೋಕ್ಲೆಗ್ ಮಧ್ಯಾಹ್ನದ ಒವೇ ಗೇಮುಲ್ಲ ಮಲ್ಪೆರ ಬಲ್ಲಿ ಐತ ಒಟ್ಟಿಗೆ ಜೋಕ್ಲೆನ್ ಮಾತ್ರ ಇಲ್ಲದ ಉಲೈ ಕುಲ್ಲವಡ ಅಥವಾ ನಮ್ಮ ಸ್ಕೂಲ್ದ ಉಲೈ ಕುಲ್ಲವಡ ಪನ್ಪಂಚಿನ ವಿಚಾರ ಐತೊಟ್ಟಿಗೆ ಈ ಬೇಲ ಮನ್ಪನಕ್ಲೆಗ್ಲ ಈ ದುಂಬುಡಿ ಏರ್ ಬೇಲ ಮನ್ಪೆರ ಅಕ್ಲೆಗ್ಲ ಆ ಒಂಜಿ ಸಂದರ್ಭದ ರಿಯಾಯಿತಿ ಕೊರಡು ಪನ್ಪಂಚಿನ ವಿಚಾರ ಆ ಒಂದುಂಡು ದಾಯ್ಪನಗ ಆ ಮಟ್ಟಿಡು ದುಂಬು ನಮ್ಮ ಕರಾವಳಿ ಭಾಗಡುಂಡು ಆತ ಮಾತ್ರ ನಮ್ಮ ಕೈತಲ್ದ ಬ್ಯಾಂಗ್ಳೂರು ಪೋನಾಗ ಅವಳು ನೀರ್ದ ಸಮಸ್ಯೆ ಭಾರಿ ಮಲ್ಲ ಮಟ್ಟದ ನೀರ್ದ ಸಮಸ್ಯೆ ಉಂಡು ಮಿಯರ ಬುಡ್ಲೆ ಪರಿಯರ್ಲ ನೀರಿಜ್ಜಿ ಆ ಪರಿಸ್ಥಿತಿ ಬೆಂಗಳೂರದ ಜನಕುಲೇರು ಅಂಚಿನ ಪರಿಸ್ಥಿತಿ ನಮಕ್ ಬರ್ರೆ ಬಲ್ಲಿ ಪನ್ಪಂಚಿನ ವಿಚಾರ ಇನ್ನಿತ ಕಾರ್ಯಕ್ರಮ ಐತೆ ಒಟ್ಟಿಗೆ ನಮಕ್ ಸೆಕೆ ಹಾಪುಂಡು ನಮ್ಮ ಬೆಗರುಂಡು ನಮಕ್ ಪರಿಯರ ನೀರಿಜ್ಜಿ ಪನ್ನಗ ನಮ್ಮ ನೀರು ಕೇಂದ್ರ ಪರ್ಪ ದಾದಲ ಭಂಗವತ್ತದ ಸರ್ಕಾಸ್ ಮಲ್ತದ ನೀರು ಪರ್ಪ ಅಥವಾ ನಮ್ಮ ಅಂಗಡಿಗೆ ಬೋದು ಜ್ಯೂಸ್ಲ ಪರ್ಪ ಆಂಡ ಪಾತೆರ ಬರಂದಿನಂಚಿನ ಮೂಕ ಪ್ರಾಣಿಲೆಗ್ ಮೂಕ ಪಕ್ಷಿಲೆನ ಕತೆ ಎಂಚಿನ ಪಂಪನಂಚಿನ ವಿಚಾರಲ್ಲ ಈ ಸಂದರ್ಭದ ನಮ್ಮ ಆಲೋಚನೆ ಮಲ್ಪೋಡು ಐಕ್ಬೋರ್ಡ್ ದಿನಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಧ್ಯಾನ್ ನಿತಿನ್ ಸಾಲಿಯಾ. ಅಬ್ಬ ಎಂಚಿ ಸೆಕೆ ಮಾರೆ ಈ ಒಂದು ಡೈಲಾಗ್ ನಮ್ಮ ಐತೆ ಪ್ರಸಕ್ತ ಕಾಲಘಟ್ಟದ ಮಾತ ತುಳುನಾಡದ ಜನಕ್ಕಳು ಪನೊಂದುಲ್ಲ ಐತ ಒಟ್ಟಿಗೆ ಈ ಒಂಜಿ ವಿಚಾರಡ್ ನಮಕ್ ಏತು ಸೆಕೆ ಒಂದುಂಡು ಏತು ದುಂಬುದ ಪೆಟ್ಟಿಗೆ ನಮಕ್ ಉಂತದು ಕುಲ್ಲರ ಆಪುಜಿ ಪಂಪನಂಚಿನ ವಿಚಾರ ನಮಗ್ ಗೊತ್ತುಂಡು ಐತ ಒಟ್ಟಿಗೆ ನಮ್ಮ ಸುತ್ತಮುತ್ತಲ ಪರಿಸರ ಉಪ್ಪುನಂಚಿನ ಪ್ರಾಣಿ ಪಕ್ಷಿಲೆಗ್ ಐತ ಕತೆ ನಿಜವಾಗ್ಲ ಪನ್ಯರನೇ ಆಪುಜಿ ಆ ಲೆವೆಲ್ಡ್ ಆ ಪ್ರಾಣಿ ಪಕ್ಷಿಲು ಕಷ್ಟಡ್ ಉಪ್ಪುನಂಚಿನ ವಿಚಾರ ದಯಪನಗ ನಮ್ಮ ಸಾಮಾಜಿಕ ಜಾಲತಾಣ ಇತ್ತಿನ ತೂವೊಂದುಲ್ಲ ಒಂಜಿ ಪಕ್ಷಿಲು ಸೈಯೊಂದು ಪುನಂಚಿನ ವಿಚಾರ ದಯಪನ್ನಗ ಸೈಪಿನಿ ಐಕ ಪರಿಯರ ನೀರಿಜ್ಜಂದೆ ಈ ದೊಂಬುದ ಪೆಟ್ಟಿಗೆ ಪಕ್ಷಿಲು ಸೈಯುದು ಪುನಂಚಿನ ವಿಚಾರ ಆಯ್ತು ಒಟ್ಟಿಗೆ ಒಂಜಿ ಪ್ರಾಣಿ ಪಕ್ಷಿ ಅದು ಪಡು ನಾಯಿಲಾದು ಪಡು ರೋಡ್ ಸೈಡ್ ಪುನಂಚಿನ ಐಕ್ಲ ಪರಿಯರ ನೀರಿಜ್ಜಂಚಿನ ಸಂದರ್ಭ ಬರೀ ಮಲ್ಲ ಮಟ್ಟದ ಸಮಸ್ಯೆ ಒಂದುಂಡು. ಅದೇ ರೀತಿ ನಮ್ಮ ತುಳುನಾಡಿನ ಪ್ರತಿಷ್ಠಿತವಾಗಿರುವಂತಹ ಕರಾವಳಿ ಭಾಗದ ಮೃಗಾಲಯ ಪಿಳುಕುಳ ಮೃಗಾಲಯ ಅಲ್ಲೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ಬಹಳಷ್ಟು ನೀರಿನ ಸಮಸ್ಯೆ ಎದುರಾಗಿದೆ, ಜೊತೆಗೆ ಬಿಸಿಲಿನ ಸಮಸ್ಯೆ ಎದುರಾಗಿದೆ. ಹಾಗಿದ್ದಾಗ ಆ ಒಂದು ಪಿಳುಕುಲದ ಮೃಗಾಲಯದ ಅರಣ್ಯ
ಸಿಬ್ಬಂದಿಗಳು ಇದಕ್ಕೆ ಸರಿಯಾಗಿರುವಂತಹ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಈ ಬಿಸಿಲ ಬೇಗೆ ಅನ್ನುವಂಥದ್ದು ಏನಿದೆ, ಮನುಷ್ಯರನ್ನು ಮಾತ್ರ ಅಲ್ಲ, ಈ ಪಾಪದ ಪ್ರಾಣಿ ಪಕ್ಷಿಗಳನ್ನು ಕೂಡ ಬಿಡಲಿಲ್ಲ. ಸೊ ಆ ಬಗ್ಗೆ ನಾನು ಮೊದಲನೇದಾಗಿ ತಮಗೆ ಮಾಹಿತಿಯನ್ನು ನೀಡಿ ತದನಂತರ ನಾನು ಇವತ್ತಿನ ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. ಪಿಲಿಕುಳ ಮೃಗಾಲಯದಲ್ಲೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ಬಹಳಷ್ಟು ಬಿಸಿಲಿನ ಬೇಗೆ ಇದೆ. ಹಾಗಿದ್ದಾಗ ಆ ಮೃಗಾಲಯದಲ್ಲಿ ಫ್ಯಾನನ್ನು ಅಳವಡಿಸಿದ್ದಾರೆ. ಜೊತೆಗೆ ಗಂಟೆಗೊಮ್ಮೆ ಒಂದು 3 ಗಂಟೆ 4 ಗಂಟೆಗೊಮ್ಮೆ ನೀರನ್ನು ಸಿಂಪಡಿಸುವಂಥ ಕೆಲಸಗಳು ಆಗ್ತಾ ಇದೆ. ಜೊತೆಗೆ ಪ್ರಾಣಿ ಪಕ್ಷಿಗಳನ್ನು ಬಹಳಷ್ಟು ನೀರನ್ನು ಯಾವುದೇ ರೀತಿಯ ಸಮಸ್ಯೆ ಬರದ ರೀತಿಯಲ್ಲಿ ವ್ಯವಸ್ಥೆ ಮಾಡುವಂತಹ ವ್ಯವಸ್ಥೆಗಳು ನಡೀತಾ ಇದೆ. ಆ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ. ಮತ್ತೆ ನಾನು ಚರ್ಚೆನ ಮುಂದುವರಿಸ್ತೀನಿ, ನೋಡ್ಕೊಂಬನ್ನಿ. ಕರಾವಳಿಯಲ್ಲಿ ದಿನದಿಂದ ದಿನ ಜಾಸ್ತಿಯಾಗುತ್ತಿರುವ ಬಿಸಿಲ ಬೇಗೆ, ಫ್ಯಾನ್ ನೀರು ಆಶ್ರಯ, ಬಿಸಿಲ ಬೇಗೆಗೆ ಪಿಲಿಕುಳದಲ್ಲಿ ಪ್ರಾಣಿಗಳು ಸುಸ್ತು. ದಿನದಿಂದ ದಿನಕ್ಕೆ ಬಿಸಿಲ ಬೇಗೆ ಏರುತ್ತಿದ್ದು ನಗರದಲ್ಲಿ ವಿಪರೀತ ಸೆಕೆಯಿಂದ ಜನ ಸುಸ್ತಾಗಿದ್ದಾರೆ. ಬಿರು ಬಿಸಿಲಿಗೆ ನಗರದಲ್ಲಿ ಸುತ್ತಾಡುವುದೇ ಕಷ್ಟ ಎನ್ನುವಂತಾಗಿದೆ. ಪ್ರಾಣಿಗಳಿಗೂ ಇದೇ ಸಮಸ್ಯೆ. ಅದರಲ್ಲಿಯೂ ಪಿಲಿಕುಳದಲ್ಲಿರುವ ಪ್ರಾಣಿಗಳಿಗೆ ಸೆಕೆ ಹೊರತಾಗಿಲ್ಲ. ಅಲ್ಲಿ ಅವುಗಳನ್ನ ತಂಪಾಗಿರಿಸುವ ನಿಟ್ಟಿನಲ್ಲಿ ವಿಶೇಷ ಪ್ರಯತ್ನಗಳು ಈ ಬಾರಿಯೂ ನಡೆದಿದೆ. ಪ್ರಾಣಿಗಳನ್ನ ತಂಪಾದ ವಾತಾವರಣದಲ್ಲಿ ಇರಿಸುವ ನಿಟ್ಟಿನಲ್ಲಿ ಕೆಲವೆಡೆ ಹೆಚ್ಚುವರಿ ಫ್ಯಾನ್ ಹಾಗೂ ಪ್ರಾಣಿಗಳಿಗೆ ನಿಗದಿತವಾಗಿ ನೀರು ಚಿಮ್ಮಿಸುವ ಕಾರ್ಯವೂ ನಡೆಯುತ್ತಿದೆ. ಪಿಲಿಕುಳ ಮೃಗಾಲಯದ ಪರಿಸರದಲ್ಲಿ ಹೇರಳವಾಗಿ ಗಿಡ ಮರಗಳಿದ್ದರೂ ಬಿಸಿಲಿನ ತಾಪ ಕಡಿಮೆ ಇಲ್ಲ. ಹಾಗಾಗಿ ಹೆಚ್ಚಿನ ಪ್ರಮಾಣದ ಕುಡಿಯುವ ನೀರು ಪ್ರಾಣಿಗಳಿಗೆ ಅಗತ್ಯವಿದೆ. ಸುಮಾರು 150 ಎಕರೆಯಲ್ಲಿ ಹರಡಿಕೊಂಡ ಉದ್ಯಾನವನದಲ್ಲಿ 98 ಪ್ರಭೇದಗಳ 1000ಕ್ಕೂ ಅಧಿಕ ಪ್ರಾಣಿ ಪಕ್ಷಿಗಳಿವೆ. ವಿಶೇಷವಾಗಿ ಹುಲಿ, ಸಿಂಹ, ಚಿರತೆ, ನೀರಾಣಿ, ಕರಡಿ ಸಹಿತ ದೊಡ್ಡ ಪ್ರಾಣಿಗಳು ಸೆಕೆಯಿಂದ ಸಾಮಾನ್ಯವಾಗಿ ಸಮಸ್ಯೆ ಎದುರಿಸುತ್ತದೆ. ಹೀಗಾಗಿ ಅವುಗಳಿಗೆ ವಿಶೇಷ ನೆಲೆಯಲ್ಲಿ ನೀರು ಲಭ್ಯವಾಗುವಂತೆ ನೋಡಿಕೊಳ್ಳಲಾಗುತ್ತದೆ. ಕುಡಿಯಲು ನೀರು ಸಮರ್ಪಕವಾಗಿ ಸಿಗುವ ಜೊತೆಗೆ ಪ್ರಾಣಿಗಳು ಸುತ್ತಾಡುವ ಪ್ರದೇಶದಲ್ಲಿ ನೀರು ಲಭ್ಯವಾಗುವಂತೆ ನೋಡಿಕೊಳ್ಳಲಾಗುತ್ತದೆ. ಅದರಲ್ಲಿಯೂ ಪ್ರಾಣಿಗಳನ್ನ ಇರಿಸಲಾಗಿರುವ ಊರಿನ ಹೊರಭಾಗದಲ್ಲಿ ಫ್ಯಾನ್ ಸೌಕರ್ಯವನ್ನ ಒದಗಿಸಲಾಗಿದೆ. ನೀರ ಹನಿಗಳ ಸಂಭ್ರಮ. ಸೆಕೆ ಹೆಚ್ಚಿರುವ ಸಮಯದಲ್ಲಿ ಪೈಪ್ಗಳ ಮೂಲಕ ಪ್ರಾಣಿಗಳ ಮೈ ಮೇಲೆ ನೀರು ಚಿಮ್ಮಿಸಲಾಗುತ್ತಿದೆ. ಇದರಲ್ಲಿ ಸುಮಾರು 2-3 ಬಾರಿ ಇದನ್ನ ನಿಯಮಿತವಾಗಿ ಮಾಡಲಾಗುತ್ತಿದೆ. ವಿಶೇಷವೆಂದರೆ ಉದ್ಯಾನವನದಲ್ಲಿ ಪ್ರಾಣಿಗಳು ಓಡಾಡುವ ಸ್ಥಳದ ಮೇಲ್ಭಾಗದಲ್ಲಿ ನೀರಿಗಾಗಿ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸಲಾಗಿದ್ದು, ಮೇಲಿಂದ ನೀರು ಬೀಳುವ ಸಂದರ್ಭ ಪ್ರಾಣಿಗಳು ಅದಕ್ಕೆ ನೀಡುತ್ತವೆ. ಹಕ್ಕಿಗಳಿಗೂ ಕೂಡ ನೀರು ಚಿಮ್ಮಿಸುವ ಪ್ರಕ್ರಿಯೆ ನಡೆಯುತ್ತದೆ. ಜೊತೆಗೆ ಜಿಂಕೆ, ಕಡವೆಗಳು ಓಡಾಡುವ ಜಾಗದಲ್ಲಿ ಸೆಕೆ ನಿಯಂತ್ರಣಕ್ಕೆ ಕ್ರಮ. ಭಾರಿ ಸೆಕೆಯಿಂದ ಪ್ರಾಣಿ ಪಕ್ಷಿಗಳ ಸೆಕೆ ನಿಯಂತ್ರಣಕ್ಕೆ ಫ್ಯಾನ್ ನೀರು ಚಿಮ್ಮಿಸುವ ಮೂಲಕ ವಾತಾವರಣವನ್ನು ತಂಪಾಗಿಸುವ ಪ್ರಯತ್ನ ನಡೆಸಲಾಗುತ್ತಿದೆ. ಜೊತೆಗೆ ಅಲ್ಲಲ್ಲಿ ನೀರಿನ ಟ್ಯಾಂಕ್ಗಳನ್ನು ಅಳವಡಿಸಲಾಗಿದೆ. ಗೂಡಿನ ಮೇಲ್ಚಾವಣಿಗೆ ಬಿಳಿ ಬಣ್ಣ. ಕೆಲವೊಂದು ಪ್ರಾಣಿಗಳ ಗೂಡಿನ ಮೇಲ್ಚಾವಣಿ ಮೇಲೆ ಬಿಳಿ ಬಣ್ಣದ ಪ್ಲೇಟ್ಗಳನ್ನು ಬಳಸಲಾಗಿದೆ. ಯಾಕೆಂದ್ರೆ ಬಿಳಿ ಬಣ್ಣವು ಬಿಸಿಲನ್ನ ಹೀರಿ ತಂಪು ನೀಡುತ್ತದೆ. ಜೊತೆಗೆ ಕೆಲವೊಂದೆಡೆ ಮೇಲ್ಚಾವಣಿಗೆ ಸೋಗೆಗಳನ್ನ ಹಾಕಲಾಗಿದೆ. ಹಾವುಗಳಿರುವ ಪ್ರದೇಶದಲ್ಲೂ ಹೆಚ್ಚುವರಿ ನೀರಿನ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಉರಗಗಳು ಇರುವ ಸ್ಥಳದಲ್ಲಿ ಮೇಲಿನಿಂದ ನೀರನ್ನ ಸ್ಪ್ರಿಂಕ್ಲರ್ ಮೂಲಕ ಚಿಮುಕಿಸಲಾಗುತ್ತಿದೆ. ಇದು ಸದ್ಯ ನಮ್ಮ ಕರಾವಳಿ ಭಾಗದ ಪ್ರಸಿದ್ಧವಾಗಿರುವಂತಹ ಪಿಲಿಕುಳ ಮೃಗಾಲಯ. ಪಿಲಿಕುಳ ಮೃಗಾಲಯದಲ್ಲಿ ಈ ಬಿಸಿಲಿನ ಬೇಗೆಯಿಂದ ತತ್ತರಿಸ್ತಾ ಇರುವಂತಹ ಪ್ರಾಣಿ ಪಕ್ಷಿಗಳು ಹಾಗಿದ್ದಾಗ ಅದಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಸ್ಪ್ರಿಂಕ್ಲರ್ ಮೂಲಕ ನೀರು ಬಿಡುವಂಥದ್ದು, ಜೊತೆಗೆ ಅಲ್ಲಿ ಫ್ಯಾನ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಯಾಕಂದರೆ ಪಾಪ ಅವುಗಳಿಗೆ ಹೇಳಲಿಕ್ಕಾಗಲ್ಲ, ನಾವುಗಳು ಎ ಸಿ ರೂಮಲ್ಲಿ ಹೋಗ್ತೀವಿ ಅಥವಾ ಫ್ಯಾನನ್ನು ಹಾಕ್ತೀವಿ, ನಾವುಗಳು ಬದುಕ್ತೀವಿ. ಆದರೆ ಪ್ರಾಣಿ ಪಕ್ಷಿಗಳ ಕಥೆ ಏನು ಅಂತ ಬಂದಾಗ ಇದು ಸಾಕಿದಂತಹ ಮೃಗಾಲಯದಲ್ಲಿರುವಂಥ ಪ್ರಾಣಿ ಪಕ್ಷಿಗಳ ಕಥೆ. ಆದರೆ ಪಾಪ ನಮ್ಮ ಸುತ್ತಮುತ್ತಲು ಪರಿಸರದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಕತೆ ಮತ್ತೊಂದು ಕತೆ ಇದೆ. ಯಾಕಂದರೆ ಬಹಳಷ್ಟು ಕಷ್ಟಪಡ್ತಾ ಇರುವಂತಹ ಸಂದರ್ಭ ಇದು. ಮನುಷ್ಯರಾಗಿ ಮನುಷ್ಯನಂತ ಬಂದಾಗ ಮನುಷ್ಯನಿಗೆ ಕರುಣೆ ಇದೆ ಅಂತೆ, ಮಾನವೀಯತೆ ಇದೆ ಅಂತೆ, ಮನುಷ್ಯತ್ವ ಇದೆ ಅಂತೆ. ಹಾಗಿದ್ದಾಗ ನಮ್ಮ ಮಾನವೀಯತೆ, ನಮ್ಮ ಮನುಷ್ಯತ್ವ, ನಮ್ಮ ಕರುಣೆಯನ್ನು ಈ ಸಂದರ್ಭ ನಾವುಗಳು ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ, ಸಮಾಜಕ್ಕೆ ತಿಳಿಸಿಕೊಡಬೇಕಾಗುತ್ತೆ, ಸಾರಬೇಕಾಗುತ್ತೆ. ಅವುಗಳ ಕಷ್ಟಕ್ಕೂ ಕೂಡ ನಾವುಗಳು ಕೂಡ ಜೊತೆಯಾಗಬೇಕಾಗುತ್ತೆ, ಮಾತಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನವೀನ್ ಕುಲಾಲ್ ಅವರು, ನೋಡಲ್ ಆಫೀಸರ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಹ್ಯೂಮನ್ ಹೆಲ್ತ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ. ಡಾಕ್ಟರ್ ನವೀನ್ ಕುಲಾಲ್ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ.
ಎಂಚಿ ಸೆಕೆ ಮಾರೆ ಪನ್ಪುರಂಚಿನ ಈ ಒಂಜಿ ಪಾತೆರ ಐತ ಒಟ್ಟಿಗೆ ಅದಕ್ಕಿಂತ ಜಾಸ್ತಿಯಾಗಿ ನಾವು ಹೇಳಬೇಕಂತ ಹೇಳಿದ್ರೆ ಈ ಬಿಸಿಲು ಅಥವಾ ಈ ಒಂದು ಸೂರ್ಯನ ಶಾಖ ಇಷ್ಟರ ಮಟ್ಟಿಗೆ ಇದೆ ಅಂತ ಬಂದಾಗ ಏನಿದಕ್ಕೆ ಪ್ರಮುಖವಾಗಿರುವಂತಹ ಕಾರಣ, ಯಾಕೆ ಹೀಗಾಗ್ತಾ ಇದೆ, ಹೀಗಾದರೆ ನಾವುಗಳು ಏನು ಮಾಡಬೇಕಂದ್ರೆ ಇದರ ಜೊತೆ ಕೆಲವು ರೋಗಗಳು ಕೂಡ ಬರ್ತಾ ಇದೆ. ಸೊ ಅದು ಕೂಡ ಒಂದು ಸಮಸ್ಯೆ ಒಂದು ಕಡೆ. ಆದರೆ ಕೆಲವರಿಗೆ ಚರ್ಮಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಇವೆಲ್ಲದರ ನಡುವೆ ಈ ಪ್ರಾಣಿ ಪಕ್ಷಿಗಳ ಕಥೆಯೂ ಕೂಡ, ಜೊತೆಗೆ ಈ ಒಂದು ಬಿಸಿಲಿನ ಬೇಗೆಯಿಂದ ನಾವುಗಳು ನಮ್ಮನ್ನು ಕಾಪಾಡಿಕೊಳ್ಬೇಕು, ರಕ್ಷಣೆ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಸಂದರ್ಭಗಳಲ್ಲಿ ಮಾತಾಡುವಾಗ ನೇರವಾಗಿ ನಾನು ಡಾಕ್ಟರ್ ನವೀನ್ ಕುಲಾಲ್ ಅವರು ಎಂಚಿ ಸೆಕೆ ಮಾರೆ ಎಂಕ ಸೆಕೆ ಆವೊಂದುಂಡು ಸರ್, ಇರೆಗೆ ಎಂಚ ಸೆಕೆ ಆವೊಂದುಂಡೆ ನಮ್ಮ ಕುಡ್ಲಡಿ ಎಂಚ ಆವೊಂದುಂಡು ಖಂಡಿತ ಸೆಕೆ ಆವೊಂದುಂಡು ಯಾಕಂಡ ಈ ಸರ್ತಿದ ಟೆಂಪರೇಚರ್ ಕಳೆದ ಸರ್ತಿಡ್ಲ ಜಾಸ್ತಿ ಉಂಟು. ಎವರೇಜ್ ಆಗಿ ನೋಡಿದರೆ ನಾವು ಕಳೆದ ವರ್ಷ ಪ್ರತಿ ವರ್ಷ ಉಷ್ಣತೆ ಜಾಸ್ತಿ ಆಗ್ತಾ ಬರ್ತಾ ಇದೆ. ಕಳೆದ ವರ್ಷ ನಾವು 2023ರಲ್ಲಿ ಇಷ್ಟು ವರ್ಷಗಳಲ್ಲಿ 1850ನೇ ಇಸುವಿಯಿಂದ ಇವತ್ತಿನವರೆಗಿನ ಉಷ್ಣತೆ ನೋಡಿದರೆ ಸರಿಸುಮಾರಾಗಿ ಹೈಯೆಸ್ಟ್ ಪೀಕ್ ಅಂತ ಬಂದದ್ದು 23ನೇರಲ್ಲಿ ಕಳೆದ ವರ್ಷ ಸುಮಾರು 1.5 ಡಿಗ್ರಿಯಷ್ಟು ಜಾಸ್ತಿ ನಾವು ಮೊದಲು ನೋಡಿದ ಟೆಂಪರೇಚರ್. ಈಗ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ 1850ನೇ ಇಸ್ವಿಗೆ ಈ ಕೈಗಾರಿಕಾ ಬೂಮ್ ಅಥವಾ ಕೈಗಾರಿಕೆಗಳು ವೃದ್ಧಿ ಆಯಿತು. ಆ ನಂತರ ನಮ್ಮಲ್ಲಿ ಈ ವಾತಾವರಣದ ಉಷ್ಣತೆ ಕೂಡ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. ನಮ್ಮಲ್ಲಿ ಕಾರು ಬಂತು, ಬೈಕ್ಗಳು ಬಂತು, ಏರೋಪ್ಲೇನ್ಗಳು ಬಂದವು. ಸೊ ಸಾಕಷ್ಟು ಹೊಗೆ ಇವುಗಳಿಂದ ಬಂತು, ಸಾಕಷ್ಟು ಉಷ್ಣತೆಯನ್ನು ಉಂಟು ಮಾಡುವಂಥ ಇಂಜಿನ್ಗಳ ಆವಿಷ್ಕಾರ ಆಯಿತು. ಸೊ ಆದ ಕಾರಣ ಉಷ್ಣತೆ ವಾತಾವರಣ ಉಷ್ಣತೆ ಕೂಡ ಜಾಸ್ತಿ ಆಯಿತು. ಸೊ ಅದರ ಒಂದು ಭಾಗ ನಾವೀಗ ಅನುಭವಿಸ್ತಾ ಇದ್ದೇವೆ. ಟೆಂಪರೇಚರ್ ಜಾಸ್ತಿ ಆಗ್ತದೆ ಅಥವಾ ಉಷ್ಣತೆ, ವಾತಾವರಣದ ಉಷ್ಣತೆ ಜಾಸ್ತಿ ಆಗ್ತಾ ಇದೆ. ಈಗ ನಾವು ನೋಡ್ತಾ ಇರೋ ಉಷ್ಣತೆ ಏನಿದೆ ಇದು ಒಂದು ನಮ್ಮ ಹೆಚ್ಚಿನ ಅಂಶ ಹಿರಿಯರಲ್ಲಿ ಅಜ್ಜಂದಿರಲ್ಲಿ ಕೇಳಿದ್ರೆ ನಮಗೆ ಗೊತ್ತೇ ಇರಲಿಲ್ಲಪ್ಪ ಇಷ್ಟೊಂದು ಬಿಸಿ ನಾವು ನೋಡಿಲ್ಲ ಅನ್ನುವ ಮಾತು ಬರ್ತಾ ಇದೆ. ಸೊ ಅದಕ್ಕಿಂತ ದೊಡ್ಡ ನಿಮಗೆ ಯಾವುದೇ ರೀತಿಯ ಪ್ರೂಫೇ ಬೇಡ. ನಮ್ಮ ಹಿರಿಯರಿಗೆ ಇಂಥ ಸೆಕೆ ನೋಡಿಲ್ಲ, ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನೋ ಎಲ್ಲೋ ಚೇಂಜ್ ಆಗ್ತಾ ಇದೆ, ವಾತಾವರಣ ಖಂಡಿತ ಬದಲಾಗ್ತಾ ಇದೆ, ಸೆಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಖಂಡಿತ ಸತ್ಯ. ಓಕೆ, ಅಂದರೆ 2023ರಲ್ಲಿ ಇಷ್ಟರ ಮಟ್ಟಿಗೆ ಗರಿಷ್ಠವಾಗಿರುವಂತಹ ಸೆಕೆ ತಾಪಮಾನ ಆಗಿತ್ತು. ತದನಂತರ ಆ ಒಂದು ಹಂತದಲ್ಲೇ ನಾವುಗಳು ಸಾಕ್ತಾ ಇದ್ದೀವಿ. ಖಂಡಿತ ಹೌದು, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಖಂಡಿತ ಹೌದು. ಯಾಕೆಂತ ಹೇಳಿದ್ರೆ ಈಗ ನಾವು ಹೀಟ್ ವೇವ್ ಅಂತ ಹೇಳ್ತೇವೆ, ಬಿಸಿ ಗಾಳಿ ಅಥವಾ ಬಿಸಿಲ ಗಾಳಿ, ಆ ರೀತಿಯ ಒಂದು ವ್ಯವಸ್ಥೆ ಹೇಳ್ತೇವೆ. ಇದನ್ನೆಲ್ಲ ನಾವು ಒಂದು ಕಾಲದಲ್ಲಿ ಹೇಗೆ ಯೋಚಿಸ್ತಾ ಇದ್ವಿ ಅಂತ ಹೇಳಿದ್ರೆ ಎಲ್ಲೋ ರಾಜಸ್ಥಾನದಲ್ಲಿ, ಡೆಲ್ಲಿಯಲ್ಲಿ, ಉತ್ತರ ಪ್ರದೇಶ, ಆ ಒಂದು ಮಧ್ಯಪ್ರದೇಶ, ಈ ಒಂದೊಂದು 7-8 ರಾಜ್ಯಗಳಲ್ಲಿ ಮಾತ್ರ. ನಮ್ಮಲ್ಲಿ ಜಾಸ್ತಿ ಅಂತೇಳಿ ರಾಯಚೂರು, ಕೊಪ್ಪಳ ಅಂತ ಭಾಗದಲ್ಲಿ, ಕೋಲಾರ ಆ ಭಾಗಗಳಲ್ಲಿ ಕೇಳಿದ್ದೇವೆ. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೆಕೆ ಅನ್ನೋದು ಗೊತ್ತೇ ಇರಲಿಲ್ಲ. ಸೊ ಅಲ್ಲಿ ಜನರು ಈ ಹೀಟ್ ವೇವ್ ಇಂದ ಅಥವಾ ಬಿಸಿಲ ಬೇಗೆಯಿಂದ ಬಳಲ್ತಾ ಇದ್ದದ್ದು. ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆ 4 ಗಂಟೆಯಿಂದ 8 ಗಂಟೆವರೆಗೆ ಕೆಲಸ ಮಾಡಿ ಅಥವಾ 9 ಗಂಟೆವರೆಗೆ ಕೆಲಸ ಮಾಡಿ ಆಮೇಲೆ ಬ್ರೇಕ್ ತಗೊಂಡು ಅಥವಾ ವಿರಾಮ ತಗೊಂಡು ಮತ್ತೆ ಸಂಜೆ ನಂತರ ಕೆಲಸ ಮಾಡೋ ಒಂದು ಪರಿಪಾಠ. ಈವನ್ ಶಾಲೆಗೆ ಇರ್ಬೋದು, ಕಚೇರಿಗಳಲ್ಲಿ ಕೂಡ ಈ ರೀತಿಯ ಒಂದು ವ್ಯವಸ್ಥೆ ಮಾಡ್ತಾ ಇದ್ರು. ಅಂದ್ರೆ ಉಷ್ಣತೆಯನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ರು. ಬಟ್ ಈಗ ನಮಗೆ ಏನಾಗಿದೆ ಅಂತ ಹೇಳಿದ್ರೆ ನಮಗೂ ಈ ಬಿಸಿಲ ಬೇಗೆ ಅನುಭವ ಆಗ್ಲಿಕ್ಕೆ ಶುರುವಾಗಿದೆ. ಇಲ್ಲಿ ಮುಖ್ಯವಾಗಿ ನಾವೇನು ಗಮನಿಸಬೇಕು ಅಂತ ಹೇಳಿದ್ರೆ ರಾಯಚೂರಿನಲ್ಲಿ ಸ್ವಾಭಾವಿಕವಾಗಿ ವಾಸಿಸುವ ಜನರಿಗೆ ಒಂದಷ್ಟು ಈ ಬಿಸಿಲನ್ನು ತಡೆಯುವ ಶಕ್ತಿ ಇರುತ್ತೆ. ಅವರು ಚಿಕ್ಕಂದಿನಿಂದ ಅದಕ್ಕೆ ಒಗ್ಗಿಕೊಂಡಿರ್ತಾರೆ. ನಾವು ನಮ್ಮ ಉಷ್ಣತೆಗೆ ಒಗ್ಗಿಕೊಂಡು ಸಡನ್ ಆಗಿ ಅಥವಾ ಈ ಒಂದು ತೀವ್ರವಾದ ಸೆಕೆಯನ್ನು ಅನುಭವಿಸುವಾಗ ನಮಗೆ ತುಂಬಾ ತೊಂದರೆಗಳು ಅನುಭವಿಸ್ತೇವೆ ನಾವು. ಈಗ ಹೀಟ್ ವೇವ್ ಅಂತ ಹೇಳಿದ್ರೆ ಅದಕ್ಕೆ ಹೇಳೋದು, ನಮ್ಮಲ್ಲೂ ಹೀಟ್ ವೇವ್ ಕಾಣಬಹುದು, ನೀವು ಮಡಿಕೇರಿಯಲ್ಲೂ ಕಾಣಬಹುದು, ರಾಯಚೂರಲ್ಲೂ ಕಾಣಬಹುದು, ಎಲ್ಲ ಕಡೆಯಲ್ಲೂ ಬೇರೆ ಬೇರೆ ರೀತಿ. ಈಗ ಮಂಗಳೂರಲ್ಲಿ 37 ಡಿಗ್ರಿಗಿಂತ ಮೇಲೆ ಹೋದ್ರೆ ಅದನ್ನು ಬಿಸಿಲ ಬೇಗೆ ಅಂತ ಹೇಳ್ತೇವೆ ಅಥವಾ ಹೀಟ್ ವೇವ್ ಅಂತ ಹೇಳ್ತೀವಿ. ಮಡಿಕೇರಿಯಲ್ಲಿ 30-31 ಡಿಗ್ರಿ ಹೋದ್ರೂ ಅದು ಬಿಸಿಲ ಬೇಗೆ. ಅದೇ ರೀತಿ ರಾಯಚೂರಲ್ಲಿ 40-41-42 ಡಿಗ್ರಿಯಿಂದ ಮೇಲೆ ಹೋದ ಕೂಡಲೇ ಅದು ಬಿಸಿಲ ಬೇಗೆ. ಸೊ ಮಂಗಳೂರಿಗೆ ಒಂದು ಬೇರೆ ಒಂದು ಸ್ಕೇಲ್ ಅಥವಾ ಅಳತೆ, ಮಡಿಕೇರಿಗೆ ಅಥವಾ ಗುಡ್ಡಗಾಡುಗಳ ಜನಕ್ಕೆ ಒಂದು ಬೇರೆನೆ, ಅಲ್ಲಿಯ ಜಾಗಕ್ಕೆ ಬೇರೆ ಅಳತೆ.
ಅದೇ ರೀತಿ ರಾಯಚೂರು ಪ್ಲೇನ್ ಜಾಗಕ್ಕೊಂದು ಬೇರೆ ಅಳತೆ ಇರ್ತದೆ. ಅಂತೂ ಇಂತೂ ಪ್ರತಿಯೊಂದು ಜಾಗದಲ್ಲಿ ಒಂದು ಹಂತಕ್ಕಿಂತ ಜಾಸ್ತಿ ಉಷ್ಣತೆ ಜಾಸ್ತಿ ಆದ್ರೆ ಅಂದ್ರೆ ಅವರ ಸಾಧಾರಣ ಉಷ್ಣತೆ ಅಂತ ಇರ್ತದೆ ಅಲ್ಲ, ಅದರಿಂದ ಸುಮಾರು 4.5 ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಉಷ್ಣತೆ ಬಂದ್ರೆ ಆಗ ಅದನ್ನು ನಾವು ಬಿಸಿಲ ಬೇಗೆ ಅಥವಾ ಬಿಸಿಲ ಶಾಖದಿಂದ ಉಂಟಾಗುವ ತೊಂದರೆಗಳ ಸ್ಟಾರ್ಟ್ ಆಗುವ ಸ್ಥಿತಿ ಅಂತ ಹೇಳ್ಬೋದು. ಓಕೆ ಓಕೆ ಎಸ್ ಸರ್, ಬರ್ತೇನೆ. ಕರೆಗಳು ಬರ್ತಾ ಇದೆ, ಒಂದು ಕರೆಯನ್ನು ತೆಗೆದುಕೊಂಡು ಬರ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ಓಕೆ, ಲೈನಲ್ಲಿ ಇದ್ದೀರಿ, ಆದರೆ ಸಮಸ್ಯೆ ಇದೆ. ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ಸರ್, ಈಗ ಶೆಕೆ ಜಾಸ್ತಿ ಆಗಿರುವಂಥದ್ದು ಸಹಜ, ಸತ್ಯ, ನೋ ಡೌಟ್ ಆ ಒಂದು ವಿಚಾರ ಅಲ್ವಾ? ಯಾಕಂದ್ರೆ ಕೆಲವರು ಹೇಳುವ ರೀತಿಯಲ್ಲಿ ದೊಡ್ಡ ವಿಷಯ ಅಲ್ಲ ಇದು, ನಾರ್ಮಲ್ ಆಗಿರುವಂಥ ಶೆಕೆ ಇದ್ದೇ ಇರುತ್ತೆ ಅನ್ನೋಂಥ ಬಂದಾಗ ಇಲ್ಲ, ತಾಪಮಾನ ಏರಿಕೆ ಆಗಿರುವಂಥದ್ದು ಪಕ್ಕ ಇಲ್ಲ. ನಾನು ಅದೇ ಹೇಳಿದಲ್ಲ, ಈಗ ಮಂಗಳೂರು ಮಟ್ಟಿಗೆ 37 ಡಿಗ್ರಿ ಜಾಸ್ತಿ ಆದ ತಕ್ಷಣ 37-38 ಡಿಗ್ರಿ ಆದ ತಕ್ಷಣ ನಾವು ಬಿಸಿಲ ಬೇಗೆ. ಸರ್, ಈಗ ಮಡಿಕೇರಿಯಲ್ಲಿ 31, ರಾಯಚೂರಲ್ಲಿ 40. ನಮಗೆ ಇದು ಸಾಕಾಗ್ತದೆ, ಇದನ್ನು ಸಹಿಸಲಿಕ್ಕೆ ಆಗಲ್ಲ. ಹೌದೌದು, ಯಾಕಂದ್ರೆ ಆ ಭಾಗದಲ್ಲಿ ಜಾಸ್ತಿ ಆಗುತ್ತೆ ಅಂತ ಬಂದ ಅವರಿಗೆ ಅಭ್ಯಾಸ ಇದೆ. ಅವರಿಗೆ ಅಡಾಪ್ಟೇಷನ್, ಅಡಾಪ್ಟೇಷನ್ ಅಂತ ಹೇಳ್ತೇವೆ. ಈಗ ನೀವೇ ಯೋಚಿಸಬಹುದು, ಈಗ ನೀವು ಸರಿಸುಮಾರಾಗಿ ಇಲ್ಲಿ ಓದ್ತಾ ಇರುವವರು, ಈ ನ್ಯೂಸ್ ಓದ್ತಾ ಇರುವವರು, ಒಂದು ವೇಳೆ ಒಂದು ಕಪ್ಪು ಕಲ್ಲಿನ ಕೋರೆಯಲ್ಲಿ ಹೋಗಿ ಎಷ್ಟೊತ್ತು ನಿಲ್ಬಹುದು? ಸಾಧ್ಯ ಇಲ್ಲ. ಅದೇ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾರೆ. ಸೊ ಅದಕ್ಕೆ ಹೇಳೋದು ಮನುಷ್ಯ ಅಡಾಪ್ಟ್ ಆಗೋದು ಅಂತ. ಆತನು ಅದಕ್ಕೆ ಅಡಾಪ್ಟ್ ಆಗಿರ್ತಾನೆ, ನಾವು ಅದಕ್ಕೆ ಅಡಾಪ್ಟ್ ಆಗಿಲ್ಲ. ಮಂಗಳೂರು ಜನಕ್ಕೆ 38ಕ್ಕಿಂತ ಜಾಸ್ತಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಬರ್ತೇನೆ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಶೇಖರ್ ಪೂಜಾರಿ ಬರ್ತಾರೆ. ನಮಸ್ತೆ ಶೇಖರ್ ಪೂಜಾರಿ, ಪಾತ್ರನೆ ಸರ್. ಸರ್, ಅವು ಪಂಡ ಎಂಚ ಬರ್ತಾನೆ ಈ ಕಾಂಡೆ ಕೊರ್ತು ಮೈಂಡ್ ಬರುನು ಮೈಂಡ್ ಅವು ಐಟ್ ಒಂದು ಉಪದ್ರ ಒಂದು ಬೊಕ್ಕ ಮೋಡ ತಟ್ಟರೆ ಬುಟ್ಪುಜಿದುಲೆ ತಟ್ಟ ಅಂದ ಬರ್ತಾ ಬರ್ಪುನು ಬೊಕ್ಕ ಅಲ್ಪ ಅಲ್ಪ ಔಟ್ ಅಂತ ಬರ್ತಾ ಪೂರ್ಣ ಸೆಕೆ ಜಾಸ್ತಿ ಏನಿ. ಓಕೆ ನಿಕಲಪ್ಪ ಮೈಂಡ್ ಬುರುಡೆ. ಮೈಂಡ್ ಬರುನು ಮೈಂಡ್. ಓಕೆ ಅಂಡ್ ನಿಕಲಲ್ಪ ಸೆಕೆ ಉಂಡ ಇಜ್ಜ ಎಂಚ? ನಿಕಲಲ್ಪ ಸೆಕೆ ಉಂಡ ಇಜ್ಜ ಎಂಚ? ಸೆಕೆ ಉಂಡು ಮಧ್ಯಾಹ್ನ ಬರ್ತು ಕಂಡವಟ್ಟೆ ಅವರ ಈ ಖಾಲಿ ಉಂತುನಾಗ ಕಂಡವಟ್ಟೆ ಸೆಕೆ ಆಪನು ಕೂಡ ಒಂಜಿ ಅರ್ಧ 1 ಗಂಟೆನ ಕೂಡ ಖಾಲಿ ಶುರು ಅಂಡ ಸರಿ ಆಪನು ಅಂಚ. ಓಕೆ, ಇರ್ನ ಇಲ್ಲೊಲ್ಪ ಸರ್, ಇಲ್ಲೊಲ್ಪ ಬಂಟ್ವಾಳಾಡು ಒಲ್ಪ ಅಲ್ಲಿ ಅಂಚೆ ಇರು ಕುಸಿಟು ಪಾತ್ರದಿಲ್ಲ ಸರ್. ಎಂಕಲೆ ಮೂಲುಂಡತೆ ಮುಲ್ಪ ನಮಕ್ ಕುಲ್ಲರ ಆಪುಜಿ ಈ ನಮ್ಮ ಸಿಟಿ ಏರಿಯಾ ಪುರಂಡತೆ ಸಿಟಿ ಅಂತ ಬಂಗಾಪನು ಒಕ್ಕ ಒಂಜಿ ಮಾಡ್ತಾರೆ ಜೋಕ್ಲಿಗೆ ಭಾರಿ ಜಾಗ್ರತೆ ಅವರು ಕಪ್ಪ ಮಾತ ಬರ್ತನೆ ಎಲ್ಲೇ ಜೋಕ್ಲಿ ಬೇಗ ಪರೀಕ್ಷಾ ಕೊಡವು ಅದೇ. ಓಕೆ, ನಿಕಲಲ್ಪ ತೋಟ ಪುರಂಡೆ ಮಸ್ತ್. ತೋಟ ಮಾತಾಡ ಅಂಚೆ ಒಂಚೂರು ಗೊತ್ತಾಬುಜಿ. ಓಕೆ ಸರಿ, ಆ ವಿಷಯ ಗೊತ್ತಾಬುಜಿ. ಬೊಕ ಅಲ್ಪ ಈ ಪ್ರಾಣಿ ಪಕ್ಷಿ ಅಲ್ಪ ಉಪ್ಪುಂಡು ಬೊಕ ಬರ್ಸ ಬರು ಏಪ್ರಿಲ್ ತಿಂಗಳು ಬರು ಬರನೆ ಕುಲ್ಲ ಬಂದ ವಾತಾವರಣ ಚೇಂಜ್ ಉಂಟು. ಎಸ್ ಓಕೆ ಸರ್, ಸೊಲ್ಮೇಲು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಾವು ಸ್ವಲ್ಪ ಬಂಟ್ವಾಳ ಪ್ಲೇಸ್ ಸ್ವಲ್ಪ ಹಳ್ಳಿಗಳು ಇದೆ ಅಂತ ಬಂದಾಗ ಪುಣ್ಯ ಮಾಡಿದವರು ತಾವುಗಳು. ಈಗ ಈ ಕಾಲಘಟ್ಟದಲ್ಲಿ ನಾವುಗಳು ಹೇಳಬೇಕಂತ ಹೇಳಿದಾಗ ಈಗ ಬಹಳಷ್ಟು ಸೆಕೆ ಆ ರೀತಿ ಇದೆ. ಜೊತೆಗೆ ಸರ್, ತಾವು ಒಂದು ವಿಚಾರ ಹೇಳಿದ್ರಿ, ನಮ್ಮ ಮಂಗಳೂರಿನವರಿಗೆ ಈ ಒಂದು ಸೆಕೆಯನ್ನು ಸಹಿಸ್ಕೊಳ್ಳಿಕ್ಕೆ ಕಷ್ಟ ಅನ್ನೋದು. ಯಾಕಂದರೆ ಆ ಕಡೆ ಹೋದಾಗ ರಾಯಚೂರು ಅಥವಾ ಉತ್ತರ ಕರ್ನಾಟಕ ಭಾಗಗಳಿಗೆ ಹೋದಾಗ ಅದು ಬಯಲುಸೀಮೆಯ ಪ್ರದೇಶ. ಆದರೆ ನಮ್ಗಳಿಗೆ ಈ ಸೆಕೆ ಬರುವಂಥದ್ದು ಬಹಳಷ್ಟು ಕಡಿಮೆ ಚಾನ್ಸಸ್. ಯಾಕಂತ ಹೇಳಬೇಕು ಅಂತ ಬಂದಾಗ ನಮ್ಗಳಲ್ಲಿ ಬೀಚ್ ಇದೆ, ಸಮುದ್ರದ ನದಿ ನೀರು ಇದೆಲ್ಲವೂ ಕೂಡ ಇದ್ದಾಗ ಮಲೆನಾಡು ಅಂತ ಕರಿತೀವಿ, ಕರಾವಳಿ ಭಾಗ ಕರಿತೀವಿ. ಅಂದ್ರೆ ಸೊ ನಾವು ಇರುವಂತದ್ದೇ ಒಂದು ಆ ಒಂದು ತಣ್ಣಗೆ ಇರುವಂತ ವ್ಯವಸ್ಥೆ ಅಡಿಯಲ್ಲಿ ಅಲ್ಲೇ ಈ ರೀತಿ ಹೀಟ್ ಆಗ್ತಾ ಇದೆ, ಕುಕ್ಕರ್ನಲ್ಲಿ ಇಟ್ಟಾಗೆ ಆಗುತ್ತೆ ಅಂತ ಬಂದಾಗ ಮುಂದಕ್ಕೆ ಏನ್ ಕತೆ ಅನ್ನುವಂಥ ಪ್ರಶ್ನೆ, ಅವರುಗಳ ಕತೆ ಏನು ಅಂತ ಪ್ರಶ್ನೆ ಸರ್. ಈಗ ಒಂದು ಏನು ಅಂತ ಹೇಳಿದ್ರೆ, ನಮಗೆ ಯಾಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಾವು ಮೊದಲಿದ್ದ ವ್ಯವಸ್ಥೆಗಿಂತ ಹೊರಗಡೆ ಬಂದಿದ್ದೇವೆ. ನೀವೇ ನೋಡ್ತಾ ಇರುವಾಗೆ ಮಂಗಳೂರಲ್ಲಿ ಇಷ್ಟೊಂದು ಟ್ಯಾರೇಸ್ ಕಟ್ಟಡಗಳಿರಲಿಲ್ಲ ಅಥವಾ ಸಿಮೆಂಟ್ ಕಾಂಕ್ರೀಟಿನ ಕಟ್ಟಡಗಳಿರಲಿಲ್ಲ. ನಮ್ಮಲ್ಲಿ ಹಂಚಿನ ಮಾಡುಗಳಿದ್ದವು, ಸಾಕಷ್ಟು ತೆಂಗಿನ ಮರಗಳಿದ್ದವು, ಸಾಕಷ್ಟು ಬಾವಿಗಳಿದ್ದವು. ಅಂದ್ರೆ ಹಸಿರು ಎಲ್ಲ ಕಡೆ ಇತ್ತು. ಅದರ ಜೊತೆಗೆ ನಾವು ಕೂಡ ಇದ್ದೆವು. ಈಗ ಹಸಿರು ಹೋಗಿದೆ, ನಾವು ಮಾತ್ರ ಇದ್ದೇವೆ. ನೀವು ಒಂದು 20 ವರ್ಷ ಮೊದಲು ಮಂಗಳೂರಲ್ಲಿದ್ದ ವಾಹನಗಳ ಸಂಖ್ಯೆಗೂ ಇವತ್ತಿನ ವಾಹನ ಸಂಖ್ಯೆಗೂ ಯೋಚಿಸಿದ್ರೆ ಅಷ್ಟೊಂದು ವಾಹನಗಳಿಂದ ಬರುವ ಹೊಗೆ ಸುಮಾರು 50% ನಮ್ಮಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ಕಾನ್ಸಂಟ್ರೇಷನ್ನೇ ಜಾಸ್ತಿ ಆಗಿದೆ. ಸೊ ಇದೆಲ್ಲ ತುಂಬ ದೊಡ್ಡ ವಿಷಯಗಳು. ಒಂದು ಹಸಿರು ಕಮ್ಮಿ ಆಗೋದು, ಇನ್ನೊಂದು ನಮ್ಮಲ್ಲಿ ಉತ್ಪತ್ತಿ ಆಗುವಂಥ ಹೊಗೆಗಳ ಅಂಶ
ಅದು ಬೇರೆ ಬೇರೆ ವೆಹಿಕಲ್ಸ್ಗಿಂತ ಇರ್ಬೋದು. ಅದೇ ರೀತಿ ಇಂಡಸ್ಟ್ರೀಸ್ ಕೂಡ ಸಾಕಷ್ಟು ಆಗಿದೆ. ಇಂಡಸ್ಟ್ರಿ ಅದು ಎಲ್ಲ ಕಡೆ ಆಗಿದೆ. ಈಗ ನೀವು SEZ ಏರಿಯಾದಿಂದ ಹಿಡಿದು ಸುತ್ತಮುತ್ತಲ ಬೈಕಂಪಾಡಿ ಇರ್ಬೋದು ಅಥವಾ ಬೇರೆ ಎಲ್ಲ ಕಡೆಯೂ ಸಾಕಷ್ಟು ಈ ಫಾಸಿಲ್ ಫ್ಯೂಲ್ ಅಂತ ಹೇಳ್ತೀವಿ, ಅಂದರೆ ಈ ನಮ್ಮ ಭೂಮಿಯ ಅಡಿಯಲ್ಲಿ ಇರುವಂತಹ ಇಂಧನವನ್ನು ಉಪಯೋಗಿಸುವ ವ್ಯವಸ್ಥೆ ಸಾಕಷ್ಟು ಜಾಸ್ತಿ ಇದೆ. ಅಂದ್ರೆ ಪೆಟ್ರೋಲಿಯಂ ಇರ್ಬೋದು ಅಥವಾ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಕಲ್ಲಿದ್ದಲು ಇರ್ಬೋದು, ಇದನ್ನು ಉಪಯೋಗಿಸಿ ಬೇರೆ ಬೇರೆ ಕಾರ್ಖಾನೆಗಳು ರನ್ ಆಗ್ತಾ ಇದೆ. ಸೊ ಇದರಿಂದಾಗಿ ಶಾಖ ಉತ್ಪತ್ತಿ ಆಗ್ತದೆ, ಅದೇ ರೀತಿ ಹೊಗೆ ಉತ್ಪತ್ತಿ ಆಗ್ತದೆ. ಆ ಹೊಗೆ ಎಲ್ಲ ಇಲ್ಲೇ ಇರ್ತದೆ. ಸೊ ಈ ಹೊಗೆ ಏನು ಮಾಡ್ತದೆ ಅಂತ ಹೇಳಿದ್ರೆ, ಏನು ನ್ಯಾಚುರಲ್ ಆಗಿ ನಮ್ಮ ಈ ಬಿಸಿ ಮತ್ತೆ ವಾತಾವರಣಕ್ಕೆ ಹೋಗಬೇಕು ಅದನ್ನು ಹಿಡಿದಿಟ್ಕೊಳ್ತದೆ, ಅದನ್ನು ವಾಪಸ್ ಮತ್ತೆ ವಾತಾವರಣ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆದ ಕಾರಣ ನಮ್ಮಲ್ಲಿ ಹಾಗಾಗಿ ಈ ಬಿಸಿ ಜಾಸ್ತಿ ಆಗ್ತದೆ. ಓಕೆ ಓಕೆ, ಎಸ್ ಸರ್, ಬರ್ತೇವೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ. ನಮಸ್ಕಾರ ಸರ್, ನಮಸ್ಕಾರ. ಇನ್ನ ಪುದರ್ ಒಳಪಡ್ದೆ ಸರ್? ಯತಿನ್ ಮ್ಯಾಂಗ್ಳೂರ್. ಮತ್ತೆ ಯತಿನ್ ಮ್ಯಾಂಗ್ಳೂರಿಂದ. ನಮಸ್ತೆ, ಮಾತಾಡಿ ಸರ್. ಡಾಕ್ಟರ್ ಇರೆಗ್ಲಾ ಸೊಲ್ಮೇಲ್. ನಮಸ್ಕಾರ ಸರ್, ಸೋಲ್ಮೇಲ್ ಸರ್, ಮಾತಾಡಲಿ ಸರ್. ಅದೇ ಗೊತ್ತಾನೆ ಸರ್, ನಮ್ಮ ಹಿರಿಯಕ್ಕನ ಸಾಂಪ್ರದಾಯಿಕ ಕಟ್ಟಣೆಯ ಪದಾರ್ಥ ಸರ್ ಒಂದು ಪ್ರಕೃತಿ ವಿಕೋಪ. ಪ್ರಕೃತಿ ವಿಕೋಪ ಸರ್. ನಮ್ಮ ಈ ಮರ ಗಿಡಲಿನ ಪುರ ನಮ್ಮ ಯಾಪ ಕಟ್ಟು ಬಾಡಿ ಆಯ್ತು ಇಲ್ಲ ಸರ್. ಒಂದು ಮಲ್ಲ ಚಾಪ ಬಕ್ಕ ರೆಡ್ಡನೆ ಹೋಗುತ್ತೆ. ನಮ್ಮ ಬರ್ಸ ಬರ್ಪುಜಿ ಒಂದು ಮೋಡ ಬಿಟ್ಟು ಹೋತೆ ಒಂದು ಇನಿಕ್ಕೆ ಬತ್ತಿ ಎತ್ತದೆ ಪ್ರತಿಯೊಂದು ನಮ್ಮ ಸಾಂಪ್ರದಾಯಿಕ ಹಿರಿಯಕ್ಕನ ಪದ್ಧತಿ ನಮ್ಮ ಯಾ ಪದಾರ್ಥ ಸರ್ ಒಂದು ನಮಕ್ ಇಕೋಪನೆ. ಓಕೆ ಓಕೆ ಓಕೆ, ಸರ್. ಓಕೆ ಓಕೆ, ಎಸ್ ಸರ್, ಎಸ್. ಹಿರಿಯಕ್ಕನ ಕಟ್ಟು ನಮ್ಮದ ದರ್ತ ಇದೆ ಸರ್. ಮಂತೀರಿ ಓಕೆ, ಅಂಚೆ ಈ ಸಮಸ್ಯೆ ನಿಂದು ಬಂದ್ಪಾರು ಬರ್ಪಂడి ಸರ್. ಹಿರಿಯಕ್ಕನ ಹೋಗುಲವಾಡಿ ಬುಲ್ಲೆವಾಡಿ ನನಂಜವಾಡು ಮೀನುಗಾರಿಕೆ ಆವಡು ನನಂಜವಾಡು ಇಂಜಿನ್ಲವಾಡಿ ಹಿರಿಯಕ್ಕನ ಸಂಪದಾರಿಕೆ ನಮ್ಮ ಮಣ್ಣು ಬಿಸಲೆ ಯಾಪ ಕಂಕನೆ ಬಾಡಿಯ ಒಂದು ಆರೋಗ್ಯ ಹಾನಿಕರನೇ. ಓಕೆ ಓಕೆ, ಸರಿ ಸರ್, ಅಂದೆ. ಓಕೆ ಸರ್, ಸರಿ, ಥ್ಯಾಂಕ್ ಯು ಧನ್ಯವಾದ ಸರ್. ಓಕೆ, ಅಂದ್ರೆ ನಮ್ಮ ಬದುಕಿನ ಒಂದು ಅವರು ತುಂಬಾ ಒಳ್ಳೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಹಿರಿಯವರು ಏನ್ ಮಾಡ್ತಾ ಇದ್ರು, ಹೌದು ಸರಿ, ನಮ್ಮ ಹಿರಿಯವರು ಏನ್ ಮಾಡ್ತಾ ಇದ್ರು ಒಂದು ಸ್ವಲ್ಪ ಊಹಿಸಿದ್ರೆ ಅವ್ರು ಹೇಳಿದ ಮಾತಿನ ಗೂಢಾರ್ಥ ಅಲ್ವಾ. ನಮ್ಮ ಹಿರಿಯರು ಪೆಟ್ರೋಲ್ ಉಪಯೋಗಿಸ್ತಾ ಇರ್ಲಿಲ್ಲ, ಡೀಸೆಲ್ ಉಪಯೋಗಿಸ್ತಾ ಇರ್ಲಿಲ್ಲ, ಸೈಕಲ್ ಅಲ್ಲಿ ಓಡಾಡ್ತಾ ಇದ್ರು, ನಡೆದಾಡ್ಕೊಂಡು ಆಚೆ ಹೋಗ್ತಾ ಇದ್ರು, ಬಯಲು ಗಾಡಿಯಲ್ಲಿ ಅಥವಾ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ರು. ಅವರು ಸಾಂಪ್ರದಾಯಿಕ ಮೀನು ಹಿಡಿತಾ ಇದ್ರು ದೋಣಿಯಲ್ಲಿ ಹೋಗಿ, ಅಲ್ಲಿ ಡೀಸೆಲ್ ಉಪಯೋಗಿಸ್ತಾ ಇರ್ಲಿಲ್ಲ. ಅವ್ರು ಏನ್ ಹೇಳಿದ್ದಾರೆ, ಕಾಂಕ್ರೀಟ್ ಕಟ್ಟಡ ಇರ್ಲಿಲ್ಲ, ಒಂದ ಸೋಗೆಯ ಮನೆ ಇತ್ತು ಅಥವಾ ಹಂಚಿನ ಮನೆಗಳಿದ್ದವು. ಸೊ ಅದೆಲ್ಲ ಈ ಉಷ್ಣತೆಯನ್ನು ತುಂಬಾ ಜಾಸ್ತಿ ಮಾಡ್ತಾ ಇರ್ಲಿಲ್ಲ. ಸೊ ಅವ್ರು ಹೇಳಿದ್ದು ಆ ಮಾತಂತೂ ಖಂಡಿತ ಒಪ್ಪಬಹುದು. ಯಾಕೆ ನಮ್ಮ ಹಿರಿಯರ ಆ ಪದ್ಧತಿಗಳನ್ನ ನಾವು ಚೇಂಜ್ ಮಾಡಿದ್ದೇವೆ. ನಾವು ತುಂಬಾ ವೇಗವಾಗಿ ಬದಲಾಗ್ತಾ ಇದ್ದೀವಿ. ಈಗ ನೀವು ಉಷ್ಣತೆಯನ್ನು ನೋಡಿದ್ರೆ ಕೂಡ ಪ್ರತಿ ಒಂದು 10 ವರ್ಷಕ್ಕೆ ಸುಮಾರು 0.1 ಸೆಂಟಿಗ್ರೇಡ್ನಷ್ಟು ಉಷ್ಣತೆ ಜಾಸ್ತಿ ಆಗ್ತಾ ಇತ್ತು, 0.1 ಡಿಗ್ರಿ. ಆದರೆ ಕಳೆದ ಒಂದು 50 ವರ್ಷ ನೋಡಿದರೆ ನೀವು ಪ್ರತಿ ವರ್ಷ ಈಗ 0.3 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣತೆ ಬದಲಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಆ ಉಷ್ಣತೆ ಜಾಸ್ತಿ ಆಗುವ ವೇಗ ಕೂಡ ಈಗ ತುಂಬಾನೇ ಜಾಸ್ತಿ ಆಗಿದೆ. ಮೊದಲಿಗಿಂತಲೂ 1850 ವಯಸ್ಸಿನಿಗಿಂತಲೂ ನಾವು ನೋಡ್ತಾ ಇದ್ದಾಗೆ ಉಷ್ಣತೆ ಜಾಸ್ತಿ ಆಗ್ತಾ ಬಂದಿದೆ. ಆದರೆ ಕಳೆದ 50 ವರ್ಷದಿಂದ ಈ ಉಷ್ಣತೆ ಜಾಸ್ತಿ ಆಗುವ ಅದರ ವೇಗ ಅದು ತುಂಬಾನೇ ಜಾಸ್ತಿ ಆಗಿದೆ. ಆದ ಕಾರಣ ಈಗ ನಾವು ಖಂಡಿತ ಅದರ ಬಗ್ಗೆ ಯೋಚಿಸಲೇಬೇಕು. ನೀವು ಟಿವಿಯಲ್ಲಿ ಮಾತಾಡಲೇಬೇಕು, ಜನರಿಗೆ ಅರಿವು ಮೂಡಿಸಲೇಬೇಕು. ಇಲ್ಲಂದ್ರೆ ಖಂಡಿತ ನಮ್ಮ ಮಕ್ಕಳಿಗೆ ಈ ಭೂಮಿಯಲ್ಲಿ ಕೂತ್ಕೊಳ್ಳುವ ಅವಕಾಶ ಖಂಡಿತ ಕಷ್ಟ ಆಗುತ್ತೆ ಅಂತ ಹೇಳಿ. ಸತ್ಯ ಸರ್, ಸತ್ಯ. ನೋಡೋಣ ಒಂದು ವಿಷಯಗಳಲ್ಲಿ. ಜೊತೆಗೆ ಒಂದ್ ಕಡೆ ಬಿಸಿಲಿನ ಬೇಗೆ ಆದ್ರೆ ಈ ಒಂದು ಮನುಷ್ಯನ ದೇಹವು ಕೂಡ ಬಹಳಷ್ಟು ಸುಸ್ತು, ತಲೆನೋವು, ಅಂದ್ರೆ ಬಿಸಿಲಿಗೆ ಒಂದ್ಸಲ ಹೋಗಿ ಬಂದಾಗ
ಬಹಳಷ್ಟು ಬಾರಿ ಬಿಸಿಲಿಗೆ ಹೋದದ್ದಿದ್ದೆ, ಆದರೆ ಇಂತಹ ಫೀಲ್ಗಳು ಆಗ್ತಾ ಇರಲಿಲ್ಲ. ಬಹಳಷ್ಟು ಆಟ ಆಡಿದ್ದಿದ್ದೇ ಬಿಸಿಲಿಗೆ, ಆದರೆ ಇಂಥ ಫೀಲ್ಗಳು ಆಗ್ತಾ ಇರಲಿಲ್ಲ ಅನ್ನೋಂಥದ್ದು. ಅಂದರೆ ಈ ಮಧ್ಯಾಹ್ನದ ಬಿಸಿಲೇನಿದೆ ಇದು ಬಹಳಷ್ಟು ಬೇರೆ ರೀತಿಯಲ್ಲಿ ಇದೆ ಅನ್ನೋಂಥದ್ದು ಹೇಳ್ತಾರೆ ಸರ್. ಏನಿದು? ಈಗ ಮೊದಲೇದಾಗಿ ನೋಡಿ, ಅದನ್ನೇ ನಾವು ಹೀಟ್ ರಿಲೇಟೆಡ್ ಇಲ್ನೆಸ್ ಅಂತ ಅಥವಾ ಬಿಸಿಲಿನಿಂದ ಬರುವ ರೋಗಗಳು ಅನ್ನುವ ಒಂದು ಹೊಸ ಅಧ್ಯಾಯವನ್ನೇ ಶುರು ಮಾಡಿದ್ದೇವೆ. ಈಗ ನಾವು ಕೂಡ ತಾವ ಈಗಾಗಲೇ ಹೇಳಿದಾಗೆ ಮಕ್ಕಳನ್ನು, ಚಿಕ್ಕ ಮಕ್ಕಳು, ಈಗ ಮೊದಲೇದಾಗಿ ಬಿಸಿಲಿದ್ದು ತೊಂದರೆ ಬರೋದು ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಮತ್ತು ಗರ್ಭಿಣಿಯರಿಗೆ. ಸೊ ಈ 3 ವರ್ಗದ ಜನರು ಆದಷ್ಟು ನಡು ಬೇಸಿಗೆ, ನಡು ಮಧ್ಯಾಹ್ನ ಹೊರಗಡೆ ಹೋಗುವುದನ್ನು ಖಂಡಿತ ಮಾಡಬಾರದು. ವೃದ್ಧರು ಇರ್ಬೋದು, ಮಕ್ಕಳಿರ್ಬೋದು, ಗರ್ಭಿಣಿಯರಿರ್ಬೋದು. ಇದು ಮೊದಲನೇ ವಿಷಯ. ಎರಡನೇ ವಿಷಯ, ನೀವು ಬರೋ ರೋಗಗಳ ಬಗ್ಗೆ ಕೇಳಿದ್ರೆ, ಈಗ ನೀವು ತುಂಬಾ ಸಮಯ ಈ ಬಿಸಿಲಲ್ಲಿ ನಡೆದಾಡಿದ್ರೆ, ಓಡಾಡಿದ್ರೆ ಕಾಲುಗಳಲ್ಲಿ ಅಂತ ಹೇಳಿದ್ರೆ ನಮ್ಮ ಪಾದಗಳಲ್ಲಿ ಬಾವು ಬರ್ತದೆ. ಅದು ಮೊದಲೇ ಹಂತ. ಬಾವು ಹೇಗಿರ್ತದೆ ಅಂತ ಹೇಳಿದ್ರೆ ಅದೇನು ರೋಗದ ಬಾವು ಅಲ್ಲ, ಮೂತ್ರ ಹೋಗದೆ ಬರುವ ಬಾವು ಅಲ್ಲ, ಅಥವಾ ನೀವು ತುಂಬಾ ಹೊತ್ತು ನಿಂತು ಬರುವ ಬಾವು ಅಲ್ಲ. ಇದು ಬಿಸಿಲಲ್ಲಿ ಇದ್ದು ಬರುವಂತ ಬಾವು. ಸೊ ಅದನ್ನು ನೀವು ಒಂದು ಸ್ವಲ್ಪ ಹೊತ್ತು ಮತ್ತೆ ಒಂದು ವಾರ ಬಿಸಿಲಿಂದ ಹೊರಗಡೆ ಬಂದು ಬದುಕಿದ್ರೆ ಖಂಡಿತ ಅದು ಹೋಗ್ತದೆ. ನೀವು ಯಾವುದೇ ಮಾತ್ರೆ ತಗೊಂಡು ಹೋಗುದಿಲ್ಲ. ಇದು ಮೊದಲ ಹಂತ. ಆದ್ರೆ ಎರಡನೇ ಹಂತ ನಾವೆಲ್ಲ ಮೊದಲಿಂದ ನೋಡಿದ್ದು ಟಿವಿಯಲ್ಲಿ, ಗಮೋರಿಯಾ ನೈಸಿಲ್ ಪೌಡರ್, ಅದೇನೋ ಮುಳ್ಳಿದ್ದೆಲ್ಲ, ಮುಳ್ಳಿನ ಒಂದು ಚಿತ್ರ ಇರುವ ಪೌಡರ್ ಹಾಕುವ ಒಂದು ಇದೆಲ್ಲ ಇತ್ತಲ್ಲ, ಒಂದು ಜಾಹೀರಾತೆಲ್ಲ ಬರ್ತಾರೆ. ಸೊ ಆ ಒಂದು ಪರಿಸ್ಥಿತಿ, ಮೈ ಮೇಲೆ ಚಿಕ್ಕ ಗುಳ್ಳೆಗಳು, ಮ್ಯಾಕೋಪ್ಯಾಪ್ಯುಲರ್ ರ್ಯಾಶ್ ಅಂತ ಹೇಳಿದ್ರೆ ಚಿಕ್ಕ ಗಾತ್ರದ ತುರಿಕೆಯನ್ನುಂಟು ಮಾಡುವಂತ ಗುಳ್ಳೆಗಳು, ಇಚ್ಚಿಂಗ್, ಇದು ಈ ಸಮಯದಲ್ಲಿ ಇನ್ನು ಶುರು ಆಗತ್ತೆ. ಅದು ಕೂಡ ಹೆಚ್ಚಾಗಿ ಮಕ್ಕಳಿಗೆ, ಮತ್ತೆ ಒಂದು ಸ್ವಲ್ಪ ವೃದ್ಧರಿಗೆ, ಗರ್ಭಿಣಿಯರಿಗೆ, ಒಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇರುವವರಿಗೆ ಜಾಸ್ತಿ ಬರ್ತದೆ. ಇದು ಎರಡನೇ ಹಂತ, ಮ್ಯಾಕ್ಯುಲೋಪ್ಯಾಪ್ಯುಲರ್ ರ್ಯಾಶ್. ಸೊ ಇದಕ್ಕೆ ಏನು ಮಾಡಬೇಕು, ನೀವು ಕೆಲಮೈನ್ ಲೋಷನ್ ಹಚ್ಕೋಬಹುದು, ಅಥವಾ ಒಂದಷ್ಟು ತಂಪು ನೀರಲ್ಲಿ ಸ್ನಾನ ಮಾಡಬಹುದು, 2-3 ಸಲ ಬಿಸಿಲಿಗೆ ಹೋಗೋದನ್ನು ಕಮ್ಮಿ ಮಾಡಬಹುದು, ಹತ್ತಿ ಬಟ್ಟೆ ಉಪಯೋಗಿಸ್ಬೋದು, ಇದೆಲ್ಲ ಇದೆ. ಇನ್ನೂ ಮುಂದುವರೆದ್ರೆ ಮಾಂಸಖಂಡಗಳು ಹಿಡ್ಕೊಳ್ತವೆ, ಎದೆಯ ಮಾಂಸಖಂಡಗಳು ಅಲ್ಲಿ ಸಡನ್ ಆಗಿ ಹಿಡ್ಕೊಂಡು ಒಂದು ತುಂಬಾ ತೀವ್ರ ತರದ ನೋವು ಬರ್ಬೋದು. ಎದೆದಿರ್ಬೋದು, ಬೆನ್ನಿದ್ದಿರ್ಬೋದು, ಮೈಕೈ ಶೆಕೆಯಿಂದಾಗಿ ಅಲ್ಲೇ ಹಿಡ್ಕೊಂಡು. ನಾವು ಈಗ ಆಸ್ಪತ್ರೆಯಲ್ಲಿ ಸಾಕಷ್ಟು ಇಂಥ ರೋಗಿಗಳು ಬರ್ತಾ ಇದ್ದಾರೆ. ನಾವು ನಮ್ಮ ಆರೋಗ್ಯ ಇಲಾಖೆಯಿಂದ ಕೂಡ ಆಸ್ಪತ್ರೆಗಳಿಗೆ ಈ ಬಗ್ಗೆ ಎಚ್ಚರಿಕೆಯನ್ನು ಕೂಡ ಸರ್ಕಾರದ ಸುತ್ತೋಲೆ ಅಂತ ಕಳಿಸಿದ್ದೇವೆ. ಈ ರೀತಿಯ ರೋಗಿಗಳು ಬರ್ಬೋದು. ಅವರು ಈ ನಾವು ಆಡು ಭಾಷೆಯಲ್ಲಿ ಹೇಳೋದಿದ್ರೆ ಕುಲ್ಪು ಬತ್ತೀನಿ ಅಂತ ಹೇಳ್ತಾರೆ. ಕುಲ್ಪು ಬತ್ತನು, ವಾಯಿ ಬತ್ತು ಕುಲ್ಲುದುಂಡು, ಜನ ಹಾಗೆ ಹೇಳ್ತಾರೆ, ವಾಯಿ ಬತ್ತು ಕುಲ್ಲುದುಂಡು. ನೀವು ಯಾವ ಗ್ಯಾಸ್ಟ್ರಿಕ್ ಇದು ಮಾತ್ರ ತಗೊಂಡ್ರೆ ಹೋಗಲ್ಲ ಅದು. ಯಾಕಂದ್ರೆ ಇದು ಬಂದಿರುವುದು ನಿಮ್ಮ ಅಸಿಡಿಟಿಯಿಂದ ಅಲ್ಲ, ಇದು ಬರುವುದು ಬಿಸಿಲಿನ ಬೇಗೆಯಿಂದಾಗಿ. ಸೊ ಇದು 3ನೇ ಹಂತ. ಆದ್ರೆ 4ನೇ ಹಂತದಲ್ಲಿ ಕಾಲುಗಳ ಮಾಂಸಖಂಡ ಹಿಡ್ಕೊಂಡು ನಡಿಲಿಕ್ಕೆ ಆಗದಿರುವುದು ಅಥವಾ ಬೇರೆ ರೀತಿದ್ದು ತೊಂದರೆಗಳೆಲ್ಲ ಬರ್ಬೋದು. ಈ ಕಾಲಿನ ಮಾಂಸಖಂಡಗಳು ಹೇಳ್ಕೊಳ್ಳೋದು, ಹೀಟ್ ಎಕ್ಸಾಸ್ಟೇಷನ್, ನೀವು ಹಾಗೆ ಹೇಳಿದ್ರೆ ಸುಸ್ತು, ವಿಪರೀತ ಸುಸ್ತು, ಹೊರಗಡೆ ಹೋಗಿ ಬಂದಿದೆ, ಏನು ಕುಡಿದ್ರು ಸರಿ ಆಗ್ತಾ ಇಲ್ಲ. ಸೊ ಅದು 4ನೇ ಹಂತ. ಇನ್ನೂ ಮುಂದುವರಿದ್ರೆ, ಇನ್ನೂ ನೀವು ಬಿಸಿಲಲ್ಲೇ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಹೀಟ್ ಸಿಂಕೋಪ್ ಅಂತ ಬರ್ತದೆ. ಅಂದ್ರೆ ತಲೆ ಸುತ್ತುವಿಕೆ, ಸಡನ್ ಆಗಿ ಕುಸಿದು ಬೀಳ್ತಾನೆ ವ್ಯಕ್ತಿ, ಅವನಿಗೆ ಪ್ರಜ್ಞೆ ತಪ್ಪುವ ಪರಿಸ್ಥಿತಿ ಬರ್ಬೋದು. ಸೊ ಇದನ್ನು ಹೀಟ್ ಎಕ್ಸಾಸ್ಟೇಷನ್ ವಿತ್ ಹೀಟ್ ಸಿಂಕೋಪ್ ಅಂತ ಹೇಳ್ತೇವೆ. ಅಂದ್ರೆ ಈ ಪ್ರಜ್ಞೆ ತಪ್ಪುವಿಕೆ ಅಥವಾ ತಲೆ ಸುತ್ತುವಿಕೆ, ಎದ್ದು ನಿಲ್ಲಿಕ್ಕೆ ಆಗಲ್ಲ. ಇದು ಅದರ 5ನೇ ಅಂಶ. 6ನೇದ್ದು ತುಂಬಾ ತೀವ್ರ ತರದ್ದು ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅಥವಾ ನೀವು ಏನು ಪೇಪರಲ್ಲೆಲ್ಲ ಕಳೆದ ವರ್ಷ ಓದಿದ್ದೀರಿ, ಹಿಂದಿನ ವರ್ಷ ಓದಿದ್ದೀರಿ, ಬಿಸಿಲ ಬೇಗೆಯಿಂದ 6 ಸಾವು, 8 ಸಾವು, 10 ಸಾವು, ಬಿಸಿಲಿನ ಜಳಕ್ಕೆ ಸಾವು ಸಂಭವಿಸುತ್ತೆ. ಸೊ ಅದು ಅದರ ಎಂಡ್ ಪಾರ್ಟ್, ಹೀಟ್ ಸ್ಟ್ರೋಕ್. ಇದು ಆಗ್ಬೋದು. ಹೀಟ್ ಸ್ಟ್ರೋಕ್ ಆಗುವ ಸಾಧ್ಯತೆ ಕೂಡ ತುಂಬಾನೇ ಇರುತ್ತೆ. ಸೊ ಹೀಟ್ ಸ್ಟ್ರೋಕ್ ಯಾರಿಗೆ ಆಗತ್ತೆ ಅಂತೇಳಿ ಮತ್ತೆ ಮಕ್ಕಳಿಗೆ ಮತ್ತು ವೃದ್ಧರಲ್ಲಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಟ್ ಸ್ಟ್ರೋಕ್ ಆಗುತ್ತೆ. ಹೀಟ್ ಸ್ಟ್ರೋಕ್. ಸೊ ಈ ಎಲ್ಲ ರೋಗಗಳು ಬರೀ ಬಿಸಿಲಿನಿಂದ ಬರುವಂತ ರೋಗಗಳು, ಬರೀ ಬಿಸಿಲಿನಿಂದ. ಇನ್ನು ಬಿಸಿಲಿನ ಕಾರಣದಿಂದ ಬರುವ ರೋಗಗಳು ಇನ್ನೂ ಹಲವಾರಿದೆ. ಬಿಸಿಲು ಜಾಸ್ತಿ ಆದ ಕೂಡಲೇ ನೀವು ಹೇಳಿದಾಗ ನೀರು ಕಮ್ಮಿ ಆಗ್ತದೆ, ಪ್ರಾಣಿಗಳಿಗೂ ನೀರಿಲ್ಲ, ಮನುಷ್ಯರಿಗೂ ನೀರಿಲ್ಲ. ಆಗ ಸಿಕ್ಕಿದ ನೀರು ಕುಡಿತೀರಾ. ಬರ್ತೇನೆ, ಮತ್ತೊಂದು ಕರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನಾನು ಎಸ್ ಮೊಹಮ್ಮದ್ ವೇಣೂರ್ ಅಂತ ಮಾತಾಡ್ತೀನಿ. ಮೊಹಮ್ಮದ್ ಅವರೇ ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ನಮಸ್ತೆ ವೇಣೂರ್. ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಸರ್. ಈಗ ನನಗೆ ಒಂದು ಡೌಟ್ ಉಂಟು ಸರ್, ಅದನ್ನು ಡಾಕ್ಟರ್ ಹತ್ರ ಕೇಳುವ ಅಂತ. ಏನಂದ್ರೆ, ಈಗ ದೊಡ್ಡ ದೊಡ್ಡ ಮನೆಗಳು ಇರ್ತದೆ, ಈಗ ಆರ್ಸಿಸಿ ಮನೆ ಎಲ್ಲ, ಅದ್ರಲ್ಲಿ ದೊಡ್ಡ ದೊಡ್ಡ ವಿಂಡೋ ಎಲ್ಲ ಇದೆ,
ಕಿಟಕಿ ಎಲ್ಲ ಹೌದು ಬಾಗಿಲಿದೆ. ಹಾಗೆ ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಸೆಕೆ ಬಂದ ಕೂಡಲೇ ಬಾಗಿಲೆಲ್ಲ ತೆಗೆದಿರ್ತಾರೆ, ಅದರ ವಿಂಡೋ ಬಾಗಿಲ ತೆಗೆದಿರ್ತಾರೆ. ಅದು ಒಳ್ಳೇದಾ, ಬಂದ್ ಮಾಡಿರ್ಬೇಕಾ ಸೆಕೆ ಬಂದಾಗ ಅಂತ? ತುಂಬಾ ಒಳ್ಳೆಯ ಪ್ರಶ್ನೆ, ಹಾಗೂ ತುಂಬಾ ಕಾಂಪ್ಲಿಕೇಟೆಡ್ ಪ್ರಶ್ನೆ. ತುಂಬಾ ಒಳ್ಳೆಯ ಪ್ರಶ್ನೆ ಮ್ಯಾಮ್. ಎರಡು ವಿಷಯ ಬರ್ತದೆ ಇಲ್ಲಿ. ಒಂದನೇದಾಗಿ ಹೀಟ್ ಕಂಡಕ್ಷನ್ ಅಂತ ಹೇಳ್ತೇವೆ. ಹೀಟ್ ಕಂಡಕ್ಷನ್ ಅಂತ ಹೇಳಿದ್ರೆ ಈ ಸೆಕೆ ಏನಿದೆ ಅದು ಮನೆ ಒಳಗೆ ಸುತ್ತಾಡೋದು, ಮನೆಯಿಂದ ಹೊರಗಡೆ ಹೋಗುದು. ಖಂಡಿತವಾಗಿ ಬಾಗಿಲನ್ನು ಓಪನ್ ಇಡಬೇಕು. ಯಾಕೆಂತ ಹೇಳಿದ್ರೆ ಗಾಳಿಗೆ ಮನೆಯ ಒಳಗಿರುವ ಸೆಕೆ ಹೊರಗೆ ಹೋಗ್ಬೇಕು. ಇದೇ ಪರಿಸ್ಥಿತಿಯಲ್ಲಿ ನಾವು ಕೆಲವೊಂದು ಬೇರೆ ತೊಂದರೆ, ಈಗ ಒಂದು ಕಾಂಕ್ರೀಟ್ ಇದ್ದು ಒಂದು ಮನೆ ಅಂತ ಆದರೆ ಇದರಲ್ಲಿ ದೊಡ್ಡ ಕಿಟಕಿ ಇರ್ತದೆ. ಕಿಟಕಿ ಓಪನ್ ಇಟ್ಟರೆ ಏನು ಒಳಗಡೆ ಉತ್ಪತ್ತಿ ಆಗುವ ಶಾಖ ಇರ್ತದೆ, ಸೂರ್ಯನ ಶಾಖವನ್ನು ಈ ಕಾಂಕ್ರೀಟ್ ಕಟ್ಟಡ ಎಳ್ಕೊಂಡದು ಅದರ ಒಳಗಡೆ ಬಿಡ್ತದೆ. ಸೊ ಟೆಂಪರೇಚರ್ ಒಳಗೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಬಾಗಿಲನ್ನು ತೆರೆದಿಟ್ರೆ ಮಾತ್ರ ಟೆಂಪರೇಚರ್ ಹೊರಗಡೆ ಹೋಗ್ತದೆ. ಒಮ್ಮೆಗೆ ನಮಗೆ ಸೆಕೆ ಅನಿಸಿದ್ರು ಖಂಡಿತವಾಗಿ ಕಿಟಕಿ ಬಂದ್ ಮಾಡಿ ಕೂತ್ಕೊಳ್ಳುವುದಕ್ಕಿಂತ 100ಕ್ಕೆ 100 ಕೂಡ ಕಿಟಕಿಯನ್ನು ಓಪನ್ ಮಾಡಿ ಇಡುವುದೇ ಅಗತ್ಯ. ಮೊಹಮ್ಮದ್ರಿಗೂ ಅದೇ ಹೇಳೋದು. ಅದೇ ರೀತಿ ಅವರು ತಮ್ಮ ಪಕ್ಕದ ಮನೆಯವರಿಗೆ ಎಲ್ಲರಿಗೂ ಅದನ್ನೇ ಹೇಳಿಕೊಡ್ಬೇಕು. ಎರಡನೇದು, ಇದೇ ರೀತಿಯ ವ್ಯವಸ್ಥೆಯಿಂದಾಗಿ ನಾವು ಈ ಕಟ್ಟಡ ಕಾರ್ಮಿಕರಲ್ಲೆಲ್ಲ ಸಾಕಷ್ಟು ಸಾವು ನೋವುಗಳನ್ನು ನೋಡ್ತೇವೆ. ಅಂದ್ರೆ ಈ ಮಕ್ಕಳನ್ನೆಲ್ಲ ಕೆಲವು ತಂದೆ ತಾಯಿ ಇಬ್ರು ಕೂಲಿ ಕೆಲ್ಸಕ್ಕೆ ಹೋಗುವಾಗ ಟಿನ್ ಶೀಟ್ ಇದ್ದು ಕಬ್ಬಿಣದ ತಗಡಿನ ಮನೆ ಕೆಲವೊಂದು ಡೇರೆಗಳಿರ್ತವೆ, ಅದರ ಒಳಗೆ ಮಲಗಿಸಿ ಹೋಗ್ತಾರೆ. ಸೊ ಅಲ್ಲಿ ಯಾವುದೇ ರೀತಿ ಸರಿಯಾದ ಕಿಟಕಿ ಕೂಡ ಇಡೋದಿಲ್ಲ. ಸೊ ಒಳಗಡೆಯ ಉಷ್ಣತೆ ಒಂದು ಹದಕ್ಕಿಂತ ಜಾಸ್ತಿ ಆಗಿ ಮಗು ಸಾವನ್ನಪ್ಪುವ ಸಾಧ್ಯತೆ ಹಾಗೂ ಸಾವನ್ನಪ್ಪಿದ ಸಾಕಷ್ಟು ಸನ್ನಿವೇಶಗಳು, ಪ್ರಕರಣಗಳು ಕೂಡ ಇದೆ. ಸೊ ಅವರು ಹೇಳಿದ್ದು ತುಂಬಾ ಪ್ರಸ್ತುತವಾದ ಒಂದು ಪ್ರಶ್ನೆ. ನಾವು ಬಾಗಿಲ ಕಿಟಕಿಯನ್ನು ಓಪನ್ ಇಡಬೇಕಾ ಬೇಡವಾ? ಖಂಡಿತ ಓಪನ್ ಇಡಬೇಕು. ಗಾಳಿ ಆಡಬೇಕು. ಗಾಳಿ ಹೊರಗಡೆ ಹೋದ ತಕ್ಷಣ ನಮ್ಮ ಮೈಯ ಉಷ್ಣತೆಯನ್ನು ಅದು ಕಮ್ಮಿ ಮಾಡ್ತೇವೆ. ಅದಕ್ಕೆ ನೋಡಿ, ನೀವು ಫ್ಯಾನ್ ಅಡಿಯಲ್ಲಿ ಕೂತ್ಕೊಳ್ಳುವುದೇ ಅದಕ್ಕೆ. ನಮ್ಮ ಮೈಯ ಉಷ್ಣತೆಯನ್ನು ಗಾಳಿ ತೆಗೀತದೆ. ಮೊಹಮ್ಮದ್ ಅವರೇ, ಬೇರೆ ಪ್ರಶ್ನೆ ಇದೆಯಾ ಸರ್? ಎಸ್ ಸರ್, ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಇದು ಮೊಹಮ್ಮದ್ ಅವರು. ಎಸ್ ಸರ್, ಜೊತೆಗೆ ಬಹಳಷ್ಟು ಸೆಕೆಗಳ ನಡುವೆ ಏನು ನಮ್ಗಳಿಗೆ ಕಷ್ಟ ಆಗ್ತದೆ, ಪ್ರಾಣಿ ಪಕ್ಷಿಗಳ ಕತೆ ಏನು ಅಂತ ಪ್ರಶ್ನೆ. ಖಂಡಿತವಾಗಿಯೂ ನಮಗಿಂತಲೂ ತುಂಬಾ ಕಷ್ಟ. ನಾವೆಲ್ಲಾದ್ರೂ ಈಗ ನೀರಿಲ್ಲ ಅಂತೇಳಿ ನೀವು ಹೇಳಿದಾಗೆ ಜ್ಯೂಸ್ ಕುಡಿಬಹುದು ಅಥವಾ ಕಲ್ಲಂಗಡಿ ಹಣ್ಣು ತಿನ್ಬೋದು, ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಸುತ್ತಾಡ್ಬೋದು. ಪ್ರಾಣಿಗಳಿಗೆ ಅಂತ ವ್ಯವಸ್ಥೆ ಇರುವುದಿಲ್ಲ. ನೀರು ಇವತ್ತು ಅವರಿಗೆ ನ್ಯಾಚುರಲ್ ಆಗಿ ಸಿಗ್ಬೇಕಾದ ನೀರು ಏನಿದೆ ಅದನ್ನು ನಾವು ಬತ್ತಿಸಿ ಬಿಟ್ಟಿದ್ದೇವೆ. ಅವುಗಳಿಗೆ ನೋಡಿ, ಯಾವತ್ತಿದ್ರೂ ವ್ಯವಸ್ಥೆ ಇತ್ತು. ಪ್ರಕೃತಿ ಅದರದ್ದೇ ಆದ ಕೆರೆಗಳನ್ನು ಮಾಡಿತ್ತು, ನದಿಗಳಲ್ಲಿ ನೀರು ಇರ್ತಿತ್ತು. ಇವತ್ತು ಏನ್ ಮಾಡಿದ್ದೇವೆ, ನದಿಗೆ ಅಣೆಕಟ್ಟು ಹಾಕಿ ಆ ನೀರನ್ನು ಎಳ್ಕೊಳ್ತಾ ಇದ್ದೀವಿ ನಾವು. ಕೆರೆಗಳಿಂದ ಪಂಪ್ ಹಾಕಿ ನೀರನ್ನು ಸೆಳೀತಾ ಇದ್ದೇವೆ. ಬೋರ್ವೆಲ್ಗಳನ್ನು ಹಾಕಿ ಆ ಅಂತರ್ಜಲವನ್ನು ಬತ್ತಿಸ್ತಾ ಇದ್ದೀವಿ. ಸೊ ಇದರಿಂದಾಗಿ ನ್ಯಾಚುರಲ್ ಆಗಿ ಎಲ್ಲಿ ಅವುಗಳಿಗೆ ನೀರು ಸಿಗ್ತಾ ಇತ್ತು ಅಲ್ಲಿ ಸಿಗ್ತಾ ಇಲ್ಲ. ಸೊ ನಿಮ್ಮ ಕರ್ತವ್ಯ ಈಗ ಅವುಗಳಿಗೆ ನೀರು ಕೊಡೋದು ಕೂಡ ನಿಮ್ಮ ಕರ್ತವ್ಯನೇ ಆಗಿದೆ. ಎಸ್ ಸರ್. ಜೊತೆಗೆ ಈ ಪ್ರಾಣಿ ಪಕ್ಷಿಗಳ ಕತೆ ಅಂತ ಬಂದಾಗ ಬಹಳಷ್ಟು ಈ ಸಂದರ್ಭ ಬಿಸಿಲಿನ ಬೇಗೆಯಿಂದ ನಾವೆಲ್ಲರೂ ಕೂಡ ತತ್ತರಿಸಿ ಹೋಗ್ತಾ ಇದ್ವಿ. ಆ ಸಂದರ್ಭ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಬಹಳಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ ನಮ್ಗಳ ಬಗ್ಗೆ. ಖಂಡಿತವಾಗಿಯೂ ನಾವು ಒಂದು ನಿಮಿಷ ಯೋಚಿಸಬೇಕು. ನಾವು ಒಂದು ಹನಿ ನೀರು ಕೊಡುವಾಗ ಇನ್ನೊಂದು ಹನಿ ನೀರು ಇಂಥ ಮೂಕ ಪ್ರಾಣಿಗಳಿಗೆ ಖಂಡಿತ ತಾವು ರಿಸರ್ವ್ ಮಾಡ್ಬೇಕಂದ್ರೆ ತೆಗ್ದಿಡ್ಬೇಕು ಅಂತ ಹೇಳಿ. ಫ್ಯಾಕ್ಟ್ ಸರ್, ಫ್ಯಾಕ್ಟ್. ಯಾಕಂದ್ರೆ ಈಗ ತಾವು ವಿಂಡೋದಲ್ಲಿ ನೋಡ್ತಾ ಇದ್ದೀರಿ, ಅಂದ್ರೆ ಒಂದು ಗುಬ್ಬಿ ಮರಿ ಯಾವ ರೀತಿ ಆ ಬಿಸಿಲಿನ ಬೇಗೆಗೆ ಬಿದ್ದು ಹೋಗಿದೆ ಅನ್ನುವಂಥದ್ದು, ಅಂದರೆ ಸಾಯುವ ಪರಿಸ್ಥಿತಿಯಲ್ಲಿರುವಂತಹ ಒಂದು ಗುಬ್ಬಿ ಮರಿ. ಅದಕ್ಕೆ ನೀರನ್ನು ಹಾಕಿದಾಗ ಅದು ಎದ್ದು ನಿಲ್ಲುತ್ತೆ, ಅಂದರೆ ಮರುಜನ್ಮವನ್ನು ಪಡೆದುಕೊಳ್ಳುತ್ತೆ. ಅಷ್ಟು ನೀರನ್ನು ಜೀವಜಲ ಅಂತ ಕರೆಯುವಂಥದ್ದು ಅದಕ್ಕೋಸ್ಕರ. ಅಂದರೆ ನೀರು ಒಂದು ಜೀವವನ್ನು ಬದುಕಿಸುವಂಥ ಶಕ್ತಿ ಆ ನೀರಿಗಿದೆ. ಅಂತಹ ಒಂದು ಶಕ್ತಿ ಇರುವಂಥದ್ದು ಆ ನೀರಲ್ಲಿ. ಬಿಸಿಲಿನ ಬೇಗೆಯಲ್ಲಿ ಪಕ್ಷಿಗಳು ಪಡುವಂತಹ ಕಷ್ಟ, ಆ ಒಂದು ವಿಡಿಯೋನ ಪ್ಲೇ ಮಾಡಿ. ಅದಕ್ಕಿಂತ ಮೊದಲಾಗಿ ಒಂದು ಭಾಳಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ಬಿಸಿಲಿನಿಂದ ನಾವುಗಳು ಸಾಕಷ್ಟು ತೊಂದರೆನ ಅನುಭವಿಸ್ತಾ ಇದ್ವಿ. ಈ ಸಂದರ್ಭ ಒಂದು ವಿಡಿಯೋ, ಒಂದು ಅಳಿಲು ಬಂದು ದಾರಿ ಹೋಕರಲ್ಲಿ, ಅಂದರೆ ಹೋಗ್ತಾ ಇರುವಂತಹ ಸಂದರ್ಭ, ಅಂದರೆ ಡೆಸ್ಪರೇಟ್ಲಿ ಅದೊಂದು ಬೇಡುವಂತಹ ಪರಿಸ್ಥಿತಿ. ಅಳಿಲು ಬಂದು ನೀರು ಬೇಕು ಅನ್ನುವಂಥದ್ದು ಬೇಡುವಂತಹ ಪರಿಸ್ಥಿತಿ. ಆ ಸಂದರ್ಭ ಆತ ಪ್ರಯಾಣಿಕನೊಬ್ಬ ಆ ನೀರನ್ನು ಅಳಿಲಿಗೆ ಕೊಡುವಂತಹ ಸಂದರ್ಭ, ಆ ಅಳಿಲು ಆ ನೀರನ್ನು ಕುಡಿಯುವಂತಹ ಒಂದು ವಿಡಿಯೋ ಏನಿದೆ, ಇಡೀ ನಮ್ಮ ಮನುಕುಲ ಏನಿದೆ, ಮನುಕುಲಕ್ಕೆ ಒಂದು ಸಂದೇಶ, ಮನುಕುಲಕ್ಕೆ ಒಂದು ಪಾಠವೂ ಕೂಡ ಹೌದು. ನೀರಿನ ಮಹತ್ವವನ್ನು ಸಾರುವಂತಹ ಒಂದು ದೃಶ್ಯಾವಳಿ ನೋಡ್ಕೊಂಬನ್ನಿ.
ಈ ಒಂದು ವಿಡಿಯೋವನ್ನು ಸ್ವಲ್ಪ ಗಮನಿಸಿ, ಯಾಕಂದರೆ ಈ ಸಂದರ್ಭಕ್ಕೆ ಸೂಕ್ತವಾಗಿರುವಂತಹ ಒಂದು ವಿಡಿಯೋ. ಹಾಗಿದ್ದಾಗ ಸ್ವಲ್ಪ ಮನುಷ್ಯರು ಅಂತ ಬಂದಾಗ, ನಾವುಗಳು ಮನುಷ್ಯರು ಅಂತ ಬಂದಾಗ ನಮ್ಮಲ್ಲಿ ಒಂದು ಮಾನವೀಯತೆ ಇದೆ, ಮನುಷ್ಯತ್ವ ಇದೆ, ಅನುಕಂಪ ಇದೆ ಅನ್ನುವಂತಹ ಮಾತುಗಳು. ಹಾಗಿದ್ದಾಗ ಅಂಥವರಿಗೋಸ್ಕರ ಈ ಒಂದು ವಿಡಿಯೋ. ಒಂದು ಅಳಿಲು ಬಿಸಿಲಿನ ಬೇಗೆಯಿಂದ, ಬಾಯಾರಿಕೆಯಿಂದ ಬಹಳಷ್ಟು ತತ್ತರಿಸಿಕೊಂಡು ಹೋಗ್ತಾ ಇರುವಂತಹ ಸಂದರ್ಭ ದಾರಿಯಲ್ಲಿ ಹೋಗ್ತಾ ಇರುವಂತಹ ವ್ಯಕ್ತಿಗಳ ಜೊತೆ ಆ ಒಂದು ಅಳಿಲು ವಾಟರ್ ಬಾಟಲನ್ನು ನೋಡಿದೆ. ಅಂದರೆ ಬಾಟಲಲ್ಲಿ ನೀರಿದೆ ಅನ್ನುವಂಥದ್ದು ಅಳಿಲಿಗೆ ಗೊತ್ತಿದೆ. ಹಾಗಿದ್ದಾಗ ಹತ್ತಿರ ಬಂದು ಆ ಅಳಿಲು ಅಂಗಲಾಚುವಂತಹ ರೀತಿಯಲ್ಲಿ, ಭಿಕ್ಷೆ ಬೇಡುವಂತಹ ರೀತಿಯಲ್ಲಿ ಅಂಗಲಾಚ್ತಾ ಇತ್ತು. ಮೊದಲದಾಗಿ ಅವರುಗಳಿಗೆ ಅರ್ಥ ಆಗಲ್ಲ ಏನು ಕೇಳ್ತಾ ಇದೆ ಈ ಅಳಿಲು ಅನ್ನುವಂಥದ್ದು, ಯಾಕೆ ಹಿಂಬಾಲಿಸಿಕೊಂಡು ಬರ್ತಾ ಇದೆ ಅನ್ನೋದು ಗೊತ್ತಿರಲ್ಲ. ತದನಂತರ ಅವರು ಏನೋ ಒಂದು ವೇಳೆ ನೀರು ಕೇಳ್ತಾ ಇದೆಯಾ ಅನ್ನುವಂತಹ ಡೌಟಲ್ಲಿ ಆ ಒಂದು ನೀರಿನ ಬಾಟಲ್ನ ಮುಚ್ಚಳವನ್ನು ತೆಗೆದು ಅಳಿಲಿನ ಮುಂಭಾಗದಲ್ಲಿ ಇಟ್ಟಾಗ ಅಳಿಲು ಬಂದು ನೀರು ಕುಡಿಯುವಂತಹ ಈ ಒಂದು ವಿಡಿಯೋ ನೋಡಿ, ಅದು ಬಹಳಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂದರೆ ಈ ಸಂದರ್ಭ ಎಷ್ಟು ನೀರಿನ ಒಂದು ಮಹತ್ವ ಇದೆ, ನೀರನ್ನು ಯಾಕೆ ನಾವು ಜೀವಜಲ ಅಂತ ಕರಿತೀವಿ, ಈ ಪ್ರಾಣಿ ಪಕ್ಷಿಗಳ ಕಥೆ ಏನು ಇಂತಹ ಸಂದರ್ಭಗಳಿಗೆ ಅನ್ನುವಂಥದ್ದಕ್ಕೆ ಈ ಒಂದು ವಿಡಿಯೋ ಒಂದು ಜೀವಂತ ನಿದರ್ಶನ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಆ ಅಳಿಲು ಒಂದು ಮುಗ್ಧ ಜೀವ ನೀರನ್ನು ಕುಡಿಯುವಂತಹ ಸಂದರ್ಭ. ಅಂದರೆ ಆ ಮಟ್ಟಿಗೆ ಈ ಸಂದರ್ಭ ಇದೆ, ಈ ಒಂದು ಬಿಸಿಲಿನ ಬೇಗೆ ಇದೆ, ನೀರಿನ ಹಾಹಾಕಾರ ಇದೆ, ನೀರಿನ ಸಮಸ್ಯೆ ಇದೆ. ಹಾಗಿದ್ದಾಗ ಆ ವ್ಯಕ್ತಿಗಂತೂ ಸತ್ಯ ಹೇಳ್ತೀನಿ, 100 ಜನ್ಮಕ್ಕೆ ಬೇಕಾಗಿರುವಂಥ, 100 ಜನ್ಮ ಇದೆಯೋ ಗೊತ್ತಿಲ್ಲ, ಆದರೆ ಆ 100 ಜನ್ಮಕ್ಕೆ ಬೇಕಾಗಿರುವಂಥ ಪುಣ್ಯ ಮಾತ್ರ ಆ ವ್ಯಕ್ತಿಗೆ ಬಂದಿರುತ್ತೆ. ಸೊ ಅಂತಹ ಒಂದು ವಿಡಿಯೋ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ವಿಡಿಯೋ. ಜೊತೆಗೆ ಈ ಸಂದರ್ಭ ಇದನ್ನು ಗಮನಿಸ್ತಾ ಇದ್ದೀರಿ ಅಂತ ಬಂದಾಗ ಹಾಕಿರುವಂಥ ಉದ್ದೇಶ ಇಷ್ಟೇ, ತಮ್ಮ ಮನೆಯಲ್ಲಿ, ತಮ್ಮ ಮನೆಯ ಹಿತ್ತಿಲಿನಲ್ಲಿ, ತಮ್ಮ ಮನೆಯ ಸುತ್ತಮುತ್ತ ಏನು ಬರೆ ಅಂತ ಹೇಳ್ತಾರೆ, ಏನು ಇದು ಕಾಂಪೌಂಡ್ ಇರುತ್ತೆ, ಕಾಂಪೌಂಡಲ್ಲಿ ತಾವುಗಳು ಇಂಥ ಒಂದು ಪ್ಲೇಟಲ್ಲ ಅಥವಾ ಏನಾದರೂ ಒಂದು ಮಗ್ಗಲ್ಲ ಒಂದು ನೀರನ್ನು ಇಟ್ಟರೆ ಇಂಥ ಅಳಿಲುಗಳು, ಪಕ್ಷಿಗಳು ಕುಡಿದು ಹೋಗುತ್ತೆ, ತಮಗೆ ಒಂದು ಪುಣ್ಯ ಆದರೂ ಸಿಗುತ್ತೆ. ಯಾಕಂದರೆ ನಮ್ಮ ಹಾಗೆ ಅವುಗಳು ಕೂಡ ಜೀವ ಇದೆ, ಅದಕ್ಕೂ ಕೂಡ ಒಂದು ಬದುಕಿದೆ, ಅದಕ್ಕೂ ಕೂಡ ಜೀವನ ಇದೆ. ಸೊ ಬದುಕಬೇಕು, ನಮ್ಮ ಜೊತೆ ಅದು ಕೂಡ ಬದುಕಿದರೆ ಮಾತ್ರ ಮನುಷ್ಯನ ಒಂದು ಜೀವನಕ್ಕೂ ಕೂಡ ಒಂದು ಬೆಲೆ ಇರುತ್ತೆ, ಮನುಷ್ಯ ಬದುಕಲಿಕ್ಕೆ ಆಗುತ್ತೆ. ಸೊ ಈ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗ್ತಾ ಇದೆ. ಮತ್ತಷ್ಟು ವಿಡಿಯೋಗಳಿದೆ. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಓಕೆ ಮೇಡಮ್, ದಯಮಾಲ್ತಿ ಇರೋಂಜಿ ಟಿ ಒಲಿ ಮ್ಯೂಟ್ ಪನ್ಪ್ಲೆ ಮೇಡಮ್. ಟಿವಿಗೆ ಏನೊಂದುಂಟು ಮೇಡಮ್, ವಾಯ್ಸ್ಗೆ ಏನೊಂದುಂಟು ಎಂಕ್ಲೆಗೆ ಐಕೆ ದಯಮಾಲ್ತಿ ಟಿ ಒಲಿ ಮ್ಯೂಟ್ ಪನ್ಪ್ಲೆ ಮೇಡಮ್. ಹಲೋ ಎಸ್ ಮೇಡಮ್, ಕೇನುಂಟು ಪಾತಿರ್ಲೆ ಮೇಡಮ್, ಪಾತಿರ್ಲೆ ಮೇಡಮ್. ಪರ್ಸನಲ್ ನಂಬರ್ ಸುರುಕು ಯಾನು ಬುಕ್ಕ ಅಂತ ದದ ಮೇಡಮ್ ನಂಬರನ್ನು ತಿವನ್ಲೆ ಬರಲ್ಲೇ ಅರ್ಥ ಆಯ್ತು ಮೇಡಮ್. ದದೆ ಎನ್ನ ನಂಬರನ್ನು ಒಂಜಿ ಬರೆದಿವನ್ಲೆ ಅಂದ ದಾಯಿ ಮೇಡಮ್ ದಾನೆ ಇಂಕ್ ಬುಕ್ಕ ಒಂಜಿ ಬುಕ್ಕ ಪ್ರಶ್ನೆಗೆ ನೋಡಿರಡ. ಓಕೆ ಸರಿ, ಅಂಚಪ್ಪನಾಗ ಬುಕ್ಕ ಇತ್ತೆ ಎಂಕ್ ಈ ಕೋರ್ದ ಕಿನ್ನಿಲೆ ಪುರ ಟಿಕೆಟ್ ಕಡೆ ಯಾರಿದ್ದಾರೆ ದದೆ ಮೇಡಮ್ ಕೋರಿ ಪುರ ನಾವ ಕೂಡ್ ಪಾಡುವದೆ ಅಂದು ಕೋರಿದ ಕಿನ್ನಿಲೆಗ ಪಕ್ಕ ಟಿಕೆಟ್ ಕಡೆ ಆಯ್ತಿದ್ದ ಐಕ್ ಐಕ್ ನೀರು ದೀಪನ ಮಾಡಲ್ಲ ಒಂಥರ ಸುಸ್ತಾಯಿನಲೆ ಕಾಣಿಸುವ ಐಕ್ದಾರ ಡಾಕ್ಟರ್ ದಾರ ತಲೆಜಲ್ ಮಾಡ್ತೀರ ಕೇನ್ಲಿಗೆ. ಓಕೆ 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 ಐತೆ ನೀರ್ದು ಕೋರಿದ ಕಿನ್ಲೆ ಬರ ನೀರ್ ದೀಪರ ಬಟ್ ಸ್ಟಿಲ್ ಸುಸ್ತಾ ಇಲ್ಲ ಕೊಪ್ಪುಡು ಅಂದತೆ ಟೆಂಪರೇಚರ್ ಎಲ್ಲದು. ಓಕೆ 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 ಸರಿ ಮೇಡಮ್, ಟೆಂಪರೇಚರ್ ಓಕೆ ಸರಿ. ನನ್ನ ನಂಬರ್ನ ಸರ್ ಇವರೇ ಅವರ ನಂಬರನ್ನು ತೆಗೆದಿಟ್ಕೊಳ್ಳಿ. ಓಕೆ ಓಕೆ ಎಸ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಮೇಡಮ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ನಾನು ಪಡುಬಿದ್ರಿಂದ. ಮೇಡಮ್ ದಯಮಾಡಿ ತಮ್ಮ ಟಿ ವಾಲ್ಯೂಮ್ ಒಂದು ಮ್ಯೂಟ್ ಮಾಡ್ಬೇಕು ಮೇಡಮ್ ಮೊದಲನೇದಾಗಿ. ಓಕೆ ಓಕೆ ಪಾತಿರ್ಲೆ ಮೇಡಮ್, ಪಾತಿರ್ಲೆ ಪಲ್ನೆ ಇರ ಪುದರ್. ಹಲೋ ಓಕೆ, ಕರೆ ಕಟ್ಟಾಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಇದೊಂದು ಹಂಬಲ್ ರಿಕ್ವೆಸ್ಟ್. ಯಾಕಂದರೆ ತಾವು ಕರೆ ಮಾಡ್ತೀರಿ ಅಂತ ಬಂದಾಗ ಬಹಳಷ್ಟು ಲೈನಲ್ಲಿ ನಿಂತ್ಕೊಂಡು ಅಷ್ಟು ವೆಯ್ಟ್ ಮಾಡಿಕೊಂಡು ಲೈನಲ್ಲಿ ಇಡ್ತೀರಿ, ಮಾತಾಡ್ತೀರಿ. ಬಟ್ ಸ್ಟಿಲ್ ಕಾಲ್ ಸಿಕ್ಕಿದಾಗ ಮಾತಾಡಬೇಕು, ಪ್ರಶ್ನೆ ಕೇಳಬೇಕು ಅಂತ ಬಂದಾಗ ತಾವುಗಳು ತಮ್ಮ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂತ ಬಂದಾಗ ಭಾಳಷ್ಟು ಕಷ್ಟ ಆಗುತ್ತೆ, ಅದು ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ ಇತರರಿಗೆ. ಸೊ ಹಾಗಿದ್ದಾಗ ಕರೆ ಕಟ್ಟಾಗುತ್ತೆ, ಕ್ಷಮಿಸಿ. ಆ ಒಂದು ವಿಚಾರಕ್ಕೆ ಏನು ಮಾಡೋಕ್ಕಾಗಲ್ಲ, ಕ್ಷಮಿಸಿ. ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ ಮೇಡಮ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ.
ನಮಸ್ಕಾರ ಸರ್, ಸುಧಾಕರ್ ಅಂತೇಳಿ. ಸುಧಾಕರ್ ಅವರು ನಮಸ್ಕಾರ. ಎಲ್ಲಿಂದ ಸರ್? ಏನ್ ಗೊತ್ತಾ, ಈಗ ಮೊದಲೆಲ್ಲ ಸಮುದ್ರ ಬದಿಯಲ್ಲೆಲ್ಲ ಚೌಕಿದ ಮರ ಅಂತ ಇತ್ತು, ಅಂದ್ರೆ ಚಬುಕದ ಮರ ಅಂತ ಹೇಳ್ತಾರೆ, ದೊಡ್ಡ ದೊಡ್ಡದು. ಅದು ಈಗ ಪ್ರಾಣಿ ಪಕ್ಷಿಗಳ ತುಂಬಾ ಉಪಕಾರ ಆಗ್ತಿತ್ತು. ಮತ್ತೊಂದು, ಈಗ ಬಿಸಿಗಾಳಿ ಈಗ ಬರುದು ಸಹ ಅದು ತಡಿತಿತ್ತು ಈಗ ಮರ ಎಲ್ಲ. ಈಗ ಸಮುದ್ರ ಬದಿಯಲ್ಲೆಲ್ಲ ಒತ್ತುವರಿಯಾಗಿ ಮರವನ್ನೇ ನಾಶ ಮಾಡಿ ಈಗ ಬಿಸಿಗಾಳಿ ಸಹ ಸಮುದ್ರ ಬದಿಯಿಂದ ಈ ಕಡೆ ನಮ್ಮ ಮೇಲ್ಗಡೆ ಬರ್ತಿದೆ ವಾಸ ಮಾಡುವ ಜಾಗದಲ್ಲಿ. ಆಕ್ಚುಲಿ ಆಗಿ ಆ ಗಾಳಿ ಮರ ನಮ್ಗೆ ತುಂಬಾ ಉಪಯೋಗ ಆಗ್ತಿತ್ತು. ಗಾಳಿ ಮರ ಮೊದಲೆಲ್ಲ ಬೀಚಿಗೆ ಹೋದ್ರೆ ನೆರಳಿಗೆ ಸಾಕ್ತಿತ್ತು, ಪ್ರಾಣಿ ಪಕ್ಷಿಗಳಿಗೆ ಕೂತ್ಕೊಳ್ಳುವಂತದ್ದು ವ್ಯವಸ್ಥೆ ತುಂಬಾ ಇತ್ತು ಅದರಲ್ಲೆಲ್ಲ. ಅದೀಗ ಮರವೇ ಮಾಯ ಆಗಿ ಬಿಟ್ಟಿದ ಅಂತ ಈಗ ಕಾಣ್ತದೆ ಅಲ್ಲಿ. ಸರಿ, ಮತ್ತೆ ಈಗ ಡ್ಯಾಮ್ ಅಲ್ಲಿ ಈಗ ನೀರಿಲ್ಲ ಅಂತ ಹೇಳ್ತಿದ್ರೆ ಈಗ ಹೂಳು ತೆಗಿಬಹುದಲ್ಲ. ಈಗ ಇವತ್ತಿಗೆ ಹೂಳು ತೆಗೆದ್ರೆ ಬರುವ ವರ್ಷಕ್ಕಾದ್ರೂ ನೀರು 5-6 ಅಡಿ ನೀರು ಜಾಸ್ತಿ ಆಗ್ಬೋದು. ಅದು ಸರ್ಕಾರ ಮನಸ್ಸು ಮಾಡ್ಬೇಕದು. ಅಲ್ಲ, ಒಂದು ಬದಿಯಲ್ಲಿ ಈಗ ಮರಳಿಲ್ಲ ಅಂತ ಹೇಳ್ತಾರೆ, ಈಗ ಮರಳೆಲ್ಲ ತೆಗೆದು ಶೇಖರಣೆ ಮಾಡಿದ್ರೆ ಬರುವ ವರ್ಷಕ್ಕಾದ್ರೂ ಅದನ್ನ ಏಲ ಮಾಡಿ ನಮಗೆ ಉಪಕಾರ ಆಗ್ತದಲ್ಲ ಜನರಿಗೆಲ್ಲ. ಡ್ಯಾಮೇಜ್ ಹೂಳು ತೆಗೆದ್ರೆ ಉಂಟಲ್ಲ, ತುಂಬಾ ಉಪಕಾರ ಇದೆ ಬರುವ ವರ್ಷಕ್ಕಾದ್ರೂ. ಗಾಳಿ ಮರ ಇರ್ಬೇಕಂತ ಹೇಳ್ತೀರಿ ತಾವು? ಗಾಳಿ ಮರ ಇರ್ಬೇಕಂತ ಹೇಳ್ತೀರಿ ತಾವು? ಹೌದೌದು. ನೋಡೋದು ಪಣಮೂರು ಬೀಚಲ್ಲಿ, ತಣ್ಣೀರು ಬೀಚಲ್ಲಿ ಇತ್ತು. ಕಾಣುದಿಲ್ಲ ಅದು ಸಮುದ್ರ ಬದಿಯಲ್ಲಿ ನಟ್ರೆ ಕಡಲ್ ಕೊರೆತಕ್ಕೆ ಸಹ ಒಳ್ಳೇದಾಗ್ತದೆ, ನೆರಳಿಗೆ ಸಹ ಒಳ್ಳೇದಾಗ್ತದೆ ಅಲ್ವಾ? ಓಕೆ ಸರ್, ತಮ್ಮ ಮನೆ ಇರುವಂತದ್ದು ಎಲ್ಲಿ? ನಮ್ದು ಇಲ್ಲಿ ಬೈಕಂಪಾಡಿಯಲ್ಲಿ. ಬಹಳ ಸ್ಟ್ರೀಟ್ ಇದೆ ಅಂತ ಬಹುಶಃ ಅಲ್ಲಿ. ಹೌದು, ಅಲ್ಲಿ ಇದೆ. ಹೌದು, ಬಿಸಿಗಾಳಿ ಬರ್ತಿದೆ ನಮ್ಮ ಮೇಲ್ಗಡೆಗೆ, ಮರಳಿದ್ದು ಬಿಸಿಗಾಳಿ ಮೇಲ್ಗಡೆ ಬರ್ತಾ ಇದೆ. ಓಕೆ ಸರಿ ಸರ್, ಸರಿ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಓಕೆ, ಬಹುಶಃ ಈ ಗಾಳಿ ಮರದ ಬಗ್ಗೆ ಹೇಳಿದ್ರು. ಇಸ್ ಇಟ್ ಮರಗಳ ಏನು ಹಸಿರು ಕಮ್ಮಿ ಆದ ತಕ್ಷಣ ಕಾರ್ಬನ್ ಏನಿದೆ, ಕಾರ್ಬನ್ ಪ್ರಿಂಟ್ ಅಂತ ಹೇಳ್ತೀವಿ, ಖಂಡಿತ ಉಲ್ಟಾ ಆಗ್ತದೆ. ಕಾರಣ ಮರದ ಸಂಖ್ಯೆ ಕಮ್ಮಿ ಆಗೋದಕ್ಕೂ ಉಷ್ಣತೆ ಜಾಸ್ತಿ ಆಗೋದಕ್ಕೂ ನೇರವಾದ ಸಂಬಂಧ ಖಂಡಿತವಾಗಿ ಇದೆ. ಅದು ಗಾಳಿ ಮರ ಎಷ್ಟು ಎಫೆಕ್ಟಿವ್ ಅಂದ್ರೆ ಅವರು ಹೇಳಿದ್ರು, ಅದು ಅದರ ಬಗ್ಗೆ ಯಾವುದೇ ರೀತಿಯ ಸಂಶೋಧನೆಗಳಿಲ್ಲ. ಖಂಡಿತ ಆ ಬಗ್ಗೆ ಯಾವುದಾದ್ರು ಸಂಶೋಧನೆ ಆದರೆ ಆ ಬಗ್ಗೆ ಹೇಳ್ಬೋದು. ಆದರೆ ಯಾವುದೇ ಮರ ಇರ್ಬೋದು, ಅದು ಗಾಳಿ ಮರ ಆಗಬೇಕು ಅಂತಲೇ ಇಲ್ಲ. ಯಾವುದೇ ಮರ ಆದರೂ ಅದರಿಂದ ಒಂದಷ್ಟು ಗಾಳಿ ಮರ ಯಾಕೆ ಕಡಲ ತೀರದಲ್ಲಿ ಸೂಕ್ತ ಅಂತ ಹೇಳಿದ್ರೆ ಅದು ಆ ವಾತಾವರಣದಲ್ಲಿ ಬದುಕ್ತದೆ, ಸುಲಭವಾಗಿ ಬದುಕ್ತದೆ. ಖಂಡಿತ ಯಾವುದೇ ಮರ ಇಲ್ಲದಿದ್ರೆ ಗಾಳಿ ಮರ ಕೂಡ ತುಂಬಾ ಒಳ್ಳೆಯದೇ. ಯಾವುದೇ ರೀತಿಯ ಮರ ಇರುವುದು ಇಂಪಾರ್ಟೆಂಟ್. ಮರ ಇಲ್ಲದೆ ಇರುವುದೇ ದೊಡ್ಡದೊಂದು ಕಷ್ಟ ಆಗಿದೆ. ಮರಗಳ ಸಂಖ್ಯೆ ಆದಷ್ಟು, ಈಗ ಗಾರ್ಡನ್ ಅಲ್ಲಿ ಕೂಡ ಸಾಕಷ್ಟು ಜನ ಹೇಳ್ತಾರೆ ನಮ್ಮಲ್ಲಿ ಇರುವುದೇ ಒಂದು 5 ಸೆನ್ಸ್ ಜಾಗ, 3 ಸೆನ್ಸ್ ಜಾಗ, ನಾನು ಯಾವ ರೀತಿ ಗಾರ್ಡನ್ ಮಾಡೋದು? ನಿಮ್ಮಲ್ಲಿ ಇರುವ 3 ಸೆನ್ಸ್ ಜಾಗದಲ್ಲೂ ಸಾಕಷ್ಟು ಗಾರ್ಡನ್ ಮಾಡ್ಬೋದು. ಟೆರೇಸ್ ಮೇಲೆ ಗಾರ್ಡನ್ ಮಾಡ್ಬೋದು, ಅಥವಾ ವರ್ಟಿಕಲ್ ಗಾರ್ಡನ್ ಅಂತ ಹೇಳ್ತೇವೆ. ವರ್ಟಿಕಲ್ ಅಂತ ಹೇಳಿದ್ರೆ ಈ ಗೋಡೆಗಳಲ್ಲಿ ಒಂದಷ್ಟು ನೇತಾಡುವಂಥ ಸಸಿಗಳನ್ನು ಮಾಡ್ಬೋದು, ಅಥವಾ ಟ್ಯಾರೇಸ್ ಮೇಲ್ಗಡೆ ಸಾಕಷ್ಟು ನಮ್ಮ ಮಂಗಳೂರವರೇ ಸಾಕಷ್ಟು ತುಂಬ ಪ್ರಸಿದ್ಧಿ ಹೊಂದಿದ ಗಾರ್ಡನ್ ಮಾಲೀಕರಿದ್ದಾರೆ. ಸೊ ಅದನ್ನು ಕೂಡ ಮಾಡ್ಬೋದು. ಯಾವುದೇ ರೀತಿಯಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ ಹಸಿರನ್ನು ಬೆಳೆಸೋದು. ಸೊ ಅದರಿಂದ ಸಾಕಷ್ಟು ಈ ಟೆಂಪರೇಚರ್ ರೆಗ್ಯುಲೇಷನ್ ಆಗುತ್ತೆ. ಹಾಗೂ ಆದಷ್ಟು ಸೂರ್ಯನ ಶಾಖವನ್ನು ಉಪಯೋಗಿಸಿ ಮಾಡುವಂಥ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಬೋದು. ಓಕೆ ಬರ್ತೇನೆ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ ಮೇಡಮ್, ನಮಸ್ತೆ ಮೇಡಮ್. ಸರ್ ನಮಸ್ತೆ, ಮಂಗಳೂರಿಂದ. ತಮ್ಮ ಹೆಸರು ಮೇಡಮ್? ಹಲೋ ಮೇಡಮ್ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಪ್ರೀತಿ ಅಂತ. ಪ್ರೀತಿ, ಎಸ್, ಮಾತಾಡಿ ಮೇಡಮ್. ಸರ್, ಒಂದು ಪ್ರಶ್ನೆ ಇತ್ತು. ಅಂದ್ರೆ ಈಗ ಈಗ ಬೇಸಿಗೆಗಾಲದಲ್ಲಿ ಅಂದ್ರೆ ಒಳಗೆ ಕೂತ್ರು ಬೇಸಿಗೆ ತಡಿಲಿಕ್ಕೆ ಆಗ್ತಿಲ್ಲ, ಅಂದ್ರೆ ಹೊರಗೆ ಹೋದ್ರು ಸೆಕೆ ತಡಿಲಿಕ್ಕೆ ಆಗ್ತಿಲ್ಲ ಬಿಸಿಲಿಗೆ. ಅಂದ್ರೆ ಈಗ ನಾವು AC ಯೂಸ್ ಮಾಡೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಉಂಟಾ ಹೆಲ್ತ್ಗೆ? ಖಂಡಿತ ತುಂಬಾ ಒಳ್ಳೆಯ ಪ್ರಶ್ನೆ ಮೇಡಮ್. ಎಸ್, ಓಕೆ. ಯಾಕಂದ್ರೆ AC ಇಲ್ಲದೆ ಆಗಲ್ಲ, ನಮ್ಗಳಿಗೆ ಕೂಡ ಬದುಕಲಿಕ್ಕೇನೆ ಆಗಲ್ಲ ಅಂತ ಪರಿಸ್ಥಿತಿ. AC ಇಂದ ಒಬ್ಬ ಬದುಕಬಹುದು, ಯಾರಲ್ಲಿ ಹಣ ಇದೆ ಅವನು ಬದುಕಬಹುದು. ಆದ್ರೆ AC ಏನ್ ಮಾಡ್ತದೆ, ಒಳಗಿನ ಉಷ್ಣತೆಯನ್ನು ಕಮ್ಮಿ ಮಾಡಿ ಹೊರಗಡೆ ಉಷ್ಣತೆ ಕೊಡ್ತದೆ. ಸೊ ಹೊರಗೆ ಇನ್ನೊಬ್ಬ ಪಾಪದ ವ್ಯಕ್ತಿ AC ಹಾಕ್ಲಿಕ್ಕೆ ಗತಿ ಇಲ್ಲದ ಒಂದು ಉಷ್ಣತೆ ಜಾಸ್ತಿ ಆಗತ್ತೆ. ಇನ್ನೊಂದು ಅಂತ ಹೇಳಿದ್ರೆ AC-ಯಲ್ಲಿ ಉಪಯೋಗಿಸುವಂತ ಗ್ಯಾಸ್ ಏನಿದೆ ಅದು ಹೈಡ್ರೋಫ್ಲೋರೋಕಾರ್ಬನ್ಸ್ ಅಂತ ಇರ್ತವೆ, ಫ್ಲೋರೋಕಾರ್ಬನ್ಸ್. ಅದು ತುಂಬಾನೇ ಗ್ರೀನ್ ಹೌಸ್ ಗ್ಯಾಸ್ಗೆ ಉಪದ್ರ ಕೊಡ್ತದೆ. ಅಂತ ಹೇಳಿದ್ರೆ ಈ ವಾತಾವರಣದ ಉಷ್ಣತೆಯನ್ನು ಹಿಡಿದಿಟ್ಕೊಳ್ಳುವಲ್ಲಿ ಇದರ ಪಾತ್ರ ದೊಡ್ಡದು. ಈಗ ನೀವು ಗ್ರೀನ್ ಹೌಸ್ ಗ್ಯಾಸಸ್ ಯಾವುದೆಲ್ಲ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅಂತ ಹೇಳಿದ್ರೆ
ಎರಡನೇದಾಗಿ ನೈಟ್ರಸ್ ಆಕ್ಸೈಡ್ ಅಂತ ಹೇಳ್ತೇವೆ, ಮೂರನೇದಾಗಿ ಮೀಥೇನ್ ಅಂತ ಹೇಳ್ತೇವೆ, ನಾಲ್ಕನೇದಾಗಿ ಈ ಈ ಗ್ಯಾಸ್ಗಳು ಒಂದಷ್ಟು ಲೀಕ್ ಆಗ್ತದೆ, ಹೊರಗಡೆ ಹೋಗ್ತದೆ, AC ಇಂದ ತಪ್ಪಿಸ್ಕೊಳ್ತದೆ. ಸೊ ಈ ಗ್ಯಾಸ್ಗಳು ಕೂಡ ಸಾಕಷ್ಟು ಈ ವಾತಾವರಣ ಬಿಸಿ ಆಗೋದಕ್ಕೆ ಕಾರಣ ಆಗ್ತದೆ. ಎರಡನೇದಾಗಿ ನೀವು ಒಂದು ವೇಳೆ ನಿಮ್ಮಲ್ಲಿ ಹಣ ಇದೆ, ನೀವು AC ಉಪಯೋಗಿಸಲಿಕ್ಕೆ ಸಾಧ್ಯ ಇದೆ ಅಂತ ಆದ್ರೂ AC 17-16 ಡಿಗ್ರಿಯಲ್ಲಿ ಇಡುವ ಬದಲು 26-27 ಡಿಗ್ರಿಯಲ್ಲಿ ಇಟ್ಟರೆ ಖಂಡಿತ ಅದು ನಿಮಗೂ ಹಿತ, ಹಾಗೂ ಆದಷ್ಟು ಕಮ್ಮಿ ಶಕ್ತಿಯನ್ನು ಕೂಡ ಅದು ಇಂಧನವನ್ನು ಉಪಯೋಗಿಸ್ತದೆ. ಅದರಿಂದಾಗಿ ಇಂಧನದ ಉಳಿತಾಯ ಕೂಡ ಆಗ್ತದೆ. ಈಗ AC ಬಳಸುವುದೇ ಆದ್ರೆ AC 17-18 ಆ ಡಿಗ್ರಿಯಲ್ಲಿ ದಯವಿಟ್ಟು ಇಡಬೇಡಿ, 26, 24, 25 ಡಿಗ್ರಿಯಲ್ಲಿ ಉಪಯೋಗಿಸಿ. ಇದು ಸಲಹೆ. ಮತ್ತೆ ಏನ್ ಡಿಫರೆನ್ಸ್ ಆಗುತ್ತೆ 27-28? ನಮ್ಮ ಮಾನವನ ದೇಹದ ಉಷ್ಣತೆಗೆ ಹತ್ತಿರ ಇದೆ ಅದು. 17 ಡಿಗ್ರಿ ತುಂಬಾನೇ ನಮ್ಮ ದೇಹದ ಉಷ್ಣತೆಯಿಂದ ಕಮ್ಮಿ ಇದೆ. ಸೊ ನಿಮಗೆ ಒಂದು ಸ್ವಲ್ಪ ಹೊತ್ತು ಈತ ಅನಿಸ್ಬಹುದು, ಬಟ್ ಖಂಡಿತ ಅದಷ್ಟೊಂದು ಒಳ್ಳೇದಲ್ಲ. ನಮ್ಮ ಉಷ್ಣತೆಯಿಂದ ಸ್ವಲ್ಪ ಕಮ್ಮಿ, 26ರಿಂದ 25ರಿಂದ 27, 26, 24, 25, 26 ಡಿಗ್ರಿ ಒಳಗಡೆ ನಿಮ್ಮ AC ಉಪಯೋಗಿಸಿ. ಇದು ಖಂಡಿತ ಅಗತ್ಯ. ಹಾಗೂ AC ಅಗತ್ಯವಿದ್ದಾಗ ಮಾತ್ರ ಉಪಯೋಗಿಸಿ. ಯಾಕೆಂತೇಳಿ AC ಇಂದ ಉಳಿದವರಿಗೆ ತೊಂದರೆ ಆಗ್ಬಹುದು, ನಿಮಗೆ ಒಳ್ಳೇದಾಗಿದ್ರು ಉಳಿದವರಿಗೆ ತೊಂದರೆ ಆಗ್ಬಹುದು. ಹಾಗೆ ಮೇಡಮ್, ಪ್ರಶ್ನೆಗೆ ಉತ್ತರ ಸಿಕ್ಕಿತಂತ ಅನ್ಕೊಳ್ತೀನಿ. ಓಕೆ, ಈಗ AC ಯೂಸ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಇಲ್ಲ AC ನಿಮ್ಮಲ್ಲಿ ಅನುಕೂಲ ಇದೆ, ನೀವು ಉಪಯೋಗಿಸಬಹುದು. ಆದ್ರೆ ನಿಮ್ಮ ಅನುಕೂಲ ಇನ್ನೊಬ್ಬನಿಗೆ ಅನಾನುಕೂಲ ಆಗಬಾರ್ದು. ನೀವು ಒಂದು ಸಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ನೀವು AC ಹೊರಗಡೆ ಯೂನಿಟಿನ ಹತ್ತಿರ ಒಮ್ಮೆ ಹೋಗಿ ನಿಂತು ನೋಡಿ ಎಷ್ಟು ಬಿಸಿ ಗಾಳಿ ಅದರಿಂದ ಹೊರಗಡೆ ಬರ್ತದೆ. ಅದು ವಾತಾವರಣಕ್ಕೆ ಹೋಗ್ತದೆ. ಜೊತೆಗೆ ಅವರ ಭಾವನೆ ಈಗಿರಬಹುದು ಸರ್, ಯಾಕಂದ್ರೆ AC ಅಂತ ಬಂದಾಗ ಎಲ್ಲವನ್ನು ಕೂಡ ನಾವು ಬಂದ್ ಮಾಡಬೇಕು. ಬಂದ್ ಮಾಡಿದಾಗ ಅಲ್ಲಿ ಒಳಗಡೆ ಒಂದು 4-5 ಜನರು ಒಟ್ಟಿಗೆ ಕೂತ್ಕೊಳ್ತಾರೆ ಅಂತ ಬಂದಾಗ ಅಲ್ಲಿಂದ ಒಂದೇ ಗಾಳಿ ಸರ್ಕ್ಯುಲೇಟ್ ಆಗ್ತಾನೆ. ಖಂಡಿತ ಆಗ ನಾವು ಕೋವಿಡ್ ಟೈಮ್ ಅಲ್ಲಿ ಹೇಳ್ತಾ ಇದ್ವಿ, ಒಬ್ಬನಿಗೆ ಕೆಮ್ಮು ಕಫ ಇದ್ರೆ ಅದು ಉಳಿದವರಿಗೆ ಹರಡಬಹುದು. AC ಅಲ್ಲೂ ತುಂಬಾ ಹಳೆದು AC, ಅದನ್ನು ಕ್ಲೀನ್ ಮಾಡಿಲ್ಲ, ಅದರಿಂದಲೂ ಸಾಕಷ್ಟು ಬೇರೆ ಬೇರೆ ರೋಗಗಳು ಬರ್ತವೆ. ಈಗ ನಾವು ಇಷ್ಟೊಂದು ಚಿಕ್ಕ ಸಮಯದಲ್ಲಿ ಅದನ್ನೆಲ್ಲ ಬಗ್ಗೆ ಮತ್ತೆ ಮಾತಾಡಿ ಕಷ್ಟ. ಆದ್ರೆ AC ಅನ್ನೋದು ತುಂಬಾ ಒಂದು ಒಳ್ಳೆಯ ವ್ಯವಸ್ಥೆ ಅಲ್ಲ, ತುಂಬಾ ಒಳ್ಳೆಯ ವ್ಯವಸ್ಥೆ ಅಲ್ಲ, ಸದ್ಯದ ಮಟ್ಟಿಗೆ ಒಂದಷ್ಟು ಆಹ್ಲಾದ ಎನ್ನಿಸಬಹುದು. ಓಕೆ ಸರಿ, ಎಸ್ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಸರ್? ನಾನು ಶಂಕರ್ ಕುಮಾರ್ ಮಾಡಿ ಉಡುಪಿ ಬರ್ತಾರೆ. ಶಂಕರ್ ಅವರು ಉಡುಪಿಯಿಂದ ಪಾತ್ರಲ್ಲ ಸರ್? ಸರ್, ಇತ್ತೆ ಒಂದು ಮಾತಾಡ್ ನಾಡತೆ ಯಾಕಂದ್ರೆ ಈ ವಿಷಯ ಸೆಕೆತೆ ವಿಷಯ ಬಿಟ್ಟು ಒಕ್ಕೊಂಜಿ ನಮ್ಮ ಜೀವಜಲ ನೀರು ಎಂಚ ಕಮ್ಮಿ ಆಪುಂಡು ಬಂದು ಐತ ಬಗ್ಗೆ ಒಂಜಿ ಎಂಕೊಂಜಿ ತೀರ್ನ ಒಂಜಿ ಪನೋಡು ಬಂಡಿ ಅನ್ನೋನು ಕಾಲ್ ಮಾಡ್ತೀನಿ. ಓಕೆ ಪಲ್ಲೆ ಸರ್. ಸರ್, ದುಮ್ಮತ ನಮ್ಮ ಹೆಜ್ಜೆಪ್ಪನಾಗ ಮಾತ್ರ ತೋಡ ಬಂದಿಟ್ಟು ಮಾತ್ರ ಕಲ್ಲ ಪಾದ ಕಲ್ಲಡು ಮಾತ್ರ ಕಲ್ಲು ಕಟ್ಟದನ್ನು ಒಂದು ತೋಡು ಮಂತಂದಿತ್ತಿರತ್ತೆ. ಇತ್ತೇನ ಮಲ್ಪೇರು ಸುತ್ತಮುತ್ತ ಕಾಂಕ್ರೀಟ್ ಮಾಡಿ ನೀರು ಹಿಂಗನ್ಲಕ್ಕ ಮಲ್ಪೇರತ್ತೆ. ಮಳೆ ನೀರು ಕೊಯ್ಲು ಅವ್ದು ಬಂದು ಇಂಚನ್ನು ಮಲ್ತಿಂದ ದುಂಬುದ ದಲ ವೈಜ್ಞಾನಿಕ ನಮ್ಮ ಹಳ್ಳಿದಲ್ಲಿ ಮತ್ತೆ ಕಟ್ಟೊಂದಿಟ್ಟಿನ ಅದಕ್ಕೆ ತುಲೆ ತೋಡು ಬೋಪಿನ ನೀರು ಸುತ್ತಮುತ್ತ ಹೋದು ಹಿಂಗೊತ್ತು ಆಡಿ ಜೀವಜಲ ಏನಾಯ್ತ ಮಳೆ ನೀರು ಕೊಯ್ಲು ಏನ ಪಣ್ಪೇರ ಅವು ದುಂಬಿದ್ದಾನೆ ಇತ್ತೆ ತುಲೆ ಪೂರ ಕಾಂಕ್ರೀಟ್ ಬರ್ತದೆ. ನೀರು ಹಿಂಗುನ ಚಾನ್ಸೇ ಕೊರ್ಪುಜರು ಪೂರ ಸುತ್ತಮುತ್ತ ಬರ್ತದೆ. ಕಾಂಕ್ರೀಟ್ ರಾಡ್ ಕಟ್ಟದು ಕಾಂಕ್ರೀಟ್ ಬಾರ್ದು ಐತೆ ಬಿದ್ದು ಸ್ಲ್ಯಾಬ್ ಬಾರ್ದು ಮಲ್ಪೇರು ಅಪಗಂಡ ನೀರು ಸಿಕ್ಕರೆ ಎಂಚ ಸಾಧ್ಯ ಉಂಟು ಅಂತದ್ದೆಲ್ಲ ವೃತ್ತಿಯವರ ಹೆಚ್ಚು ಸಾಧ್ಯ ಉಂಟು. ಮಳೆ ನೀರು ಕೊಯ್ಲು ಬದ್ಲಿ ಇತ್ತೆಲ್ಲ ಅಂಚಿತನ ಟೆಕ್ನಾಲಜಿ ಯೂಸ್ ಮಾಡ್ತೇನೆ ಒಂಜಿ ಎಂದಾಪಣತೆ ಪಕ್ಕ ಈ ಪಕ್ಕಿಲೆಗೆ ನೆಕ್ ಮಾತ್ರ ಪಂಚತೆ ಇಂಚಿತ ಮಾತ್ರ ನಾವು ವಿಡಿಯೋ ದುರದೃಷ್ಟ ನಂಕ್ ಒಂಜಿ ಕೆಲವು ಸಮಯದ ನಮ್ಮ ಆಶ್ರಮ ಒಂಜಿ ಎಷ್ಟೇ ಆರ್ಟಿಕಲ್ ಬರೀತೇವೆ ಉದಾಹರಣೆ ಪೇಪರ್ಡು ಒಂಚೂರು ನೀರ್ ಕೊಡ್ತೀರಾ ಬಂದು ನಮ್ಮ ಈ ಪಕ್ಕಿಲೆಗೆ ಪ್ರಾಣಿಲೆಗೆ ಮಾತ್ರ ಇಲ್ಲ ಬಿಡ ಒಂಚೂರು ನೀರು ತೀರುದು ಒಂದು ಮಲ್ಪಲೆ ಬಡ್ಡ ಏರು ಮಲ್ಪೇರ ಫಾಲೋ ಮಲ್ಪೇರು ಬಂಡ್ಲಿ ಬೊಚ್ಚೈನ ಕಾರದ ಎಕ್ಕರೆಗ ಬೊಚ್ಚೈನ ನೆಕ್ಲೆಗ ಗಿಡ ಮರಕ್ಲೆ ನೀರು ಬರೇ ಇಲ್ಲದ ನೀರು ಪೋಲ್ ಮಲ್ಪೇರು ಅಂಚಿತಕ್ಕೆ ಮಾತ್ರ ನಮ್ಮನೇ ಒಂಚೂರು ಸುಧಾರಣೆ ಆವಡು ವಿನಃ ಅದೇ ಕರೆಕ್ಟ್ ಪ್ರಾಣಿ ಪಕ್ಷಿಲೆಗ್ಲ ನೀರ್ ದಿವೋಡು ಸರ್ ದಯಪಣಗ ನಮ್ಮ ಬದುಕೋಪನ ಅವಲೋ ಬದುಕೋಡು ಅಂದಪ್ಪ ನಿಜ ಸರ್ ನಿಜ. ಎಸ್ ಸರ್.
ನೀರು 10 ಕೊಡ ನೀರು ಹಾಳು ಮಲ್ಪದ ಬದಲು ಒಂಜಿ ಚೊಂಬು ನೀರು ಅಲ್ಪ ದೀಡ ಏತು ಪ್ರಾಣಿ ಪಕ್ಷಿಗೆ ಉಪಯೋಗ ಆಗ್ತದೆ. ಅದೇ ನಿಜ ಸರ್ ಸೋಲ್ಮೇಲೆ ಪೊರ್ಲುದ ಪಾತ್ರ ಅಂಚಿನ ಮನಸ್ಥಿತಿ ಮಾತ್ರೆಗಳ ಬರಡು ಬಂದೆ ಇಂಕಲ್ ಒಂಜಿ ಆಶೆ ಐಕ್ಕಬೋಡದಿನಿತ ಕಾರ್ಯಕ್ರಮ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋಲ್ಮೇಲು ಇಂಕ್ಲಿ ಇರೆಗೇತು ಬೇಜಾರಂಡ ಅಂಚಿನ ಇಂಕ್ಲೆಗ್ಲ ಆ ವಿಡಿಯೋ ಅಂತೂ ನಾವು ಪರ್ಸನಲಿ ಬಹಳಷ್ಟು ಬೇಸರ ಆಗಿದೆ ಅಂತ ವಿಡಿಯೋಗಳನ್ನು ನೋಡಿದಾಗ. ಯಾಕಂದರೆ ಈ ಪ್ರಾಣಿ ಪಕ್ಷಿಗಳು ಏನು ಮಾಡುತ್ತೆ ಈ ಸಂದರ್ಭಗಳಲ್ಲಿ, ಅವುಗಳ ಕಥೆ ಏನು, ಈ ಬಿಸಿಲಿನ ಬೇಗೆಯಲ್ಲಿ ಕುಡಿಲಿಕ್ಕೂ ಕೂಡ ನೀರಿಲ್ಲ ಅಂತ ಬಂದಾಗ ಪಾಪ ಸಾವೇ ಗತಿಯ ಹಾಗಾಗಬಾರ್ದು. ಯಾಕಂದರೆ ಮನುಷ್ಯರಾಗಿ ನಮ್ಗಳಿಗೆ ದೇವರು ಜನ್ಮ ಕೊಟ್ಟಿದ್ದಾರೆ ಅಂತ ಬಂದಾಗ ಮನುಷ್ಯ ಜನ್ಮವನ್ನು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಬಳಕೆ ಮಾಡಬೇಕು ಅಂತ ಬಂದಾಗ ಆ ಮುಗ್ಧ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವುಗಳು ಆಸರೆಯನ್ನು ನೀಡಬೇಕಾಗುತ್ತೆ. ಒಂದು ಅದಕ್ಕೂ ಕೂಡ ಬದುಕುವಂಥ ಹಕ್ಕಿದೆ ಭೂಮಿ ಮೇಲೆ. ಹಾಗಿದ್ದಾಗ ಒಂದು ತೊಟ್ಟು ನೀರನ್ನು, ಆ ಒಂದು ನೀರನ್ನು ಅದಕ್ಕೆ ಕುಡಿಲಿಕ್ಕೆ ಕೊಟ್ಟರೆ ಬಹಳಷ್ಟು ಪುಣ್ಯ ಬರುತ್ತೆ. ಸೊ ಹಾಗಿದ್ದಾಗ ಅವುಗಳಿಂದ ನೀರನ್ನು ಯಾವತ್ತೂ ಕೂಡ ಕಸಿದುಕೊಂಡು ಯಾವತ್ತೂ ಕೂಡ ನರಕಕ್ಕೆ ಹೋಗಬೇಡಿ ಅನ್ನೋದು ನನ್ನ ಕಳಕಳಿಯ ವಿನಂತಿ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್, ತಮ್ಮ ಹೆಸರು ಇಲ್ಲಿಂದ ಮೇಡಮ್? ಮೇಡಮ್ ಮೇಡಮ್ ದಯಮಾಲ್ತದೆ ಇನ್ನೊಂದು ಟಿವಿ ಅಲ್ಲಿ ನೀವು ಮ್ಯೂಟ್ ಮಾಡ್ಕೊಡು ಮೇಡಮ್. ಸುರುಕಾದ ಟಿವಿ ಅಲ್ಲಿ ಮಲ್ಪ್ಲೆ ಮೇಡಮ್, ದಯಮಾಲ್ತದೆ ಮಲ್ತಾರೆ. ಎಸ್ ಮೇಡಮ್, ಎಸ್ ಪಾತಿರ್ಲಿ ಮೇಡಮ್. ಗೊತ್ತಿಲ್ಲ ಇದು ಶೆಕೆ ಬಂದಾಗ ಕಡಪ ಪೊಂಜ ಬಂದು ಯಾನ ಎಸಿ ಪಾಡುವ ಎಸಿ ಕೆಲವರಿಗೆ ಎಸಿ ಲೆಕ್ಕರ ತಾಕತ್ತಿರ್ತೀವಿ ಎಂಕುಲು ಎಸಿದ ಬದಲು ಮೆಡಿಕಲ್ ದಿಕ್ಕುದತ್ತೆ ತಂಪು ಕೂಲ್ ಪೌಡರ್ ಪಾಡ್ದನಕ್ಕೆ ಒಣಕ್ಕೆ ಕೂಲ್ ಗುಲಾಪು ಬಕ್ಕ ಭಯಂಕರ ಉರಿಯಲು ಸುರಾಪು ಇಡೀ ಮೈ ಮಾಸ ಉರಿಯಿಲಿ ಒಟ್ಟಿಗಳಿಗೆ ಮಾತ್ರ ಕೂಲ್ಕೂಲೆ ಬಕ್ಕ ಕೂಲ್ ಉರ್ಲಿ ಬಕ್ಕ ದಾಲಜಿ ಬಕ್ಕ ತಡೆಯರ್ಬೇಕು ಇಡೀ ಮೈಕೈ ಮಾತ್ರ ಕಿಲ್ಲರ್ಲೆ ಸುರಾಪು ಕಾಗ್ಲ ಜಾಗ ಎಂಕ್ಲಿಗೆ ತೊಂದರೆನೇ ಮಾಡ್ಕೊಂಡು ಐಟ ಐಕೆ ದಾದ ಕಂಪರಿದೆ. ಓಕೆ ಓಕೆ ಎಗ್ದಾದ ಮನ್ಪಾರ ನತೆ ಓಕೆ ಒಂಜಿಗಳಿಗೆ ಪರಗೆ ಇರೆಗ್ಲ ಸೆಕೆ ನಿಕ್ಲೆಗ್ಲ ಸೆಕೆ ಆವುಂದುಂಡ ಆವುಂಜಿ ಕಾರಣ ಬೋಡದು ತಂಪು ಕೂಲ್ ಪೌಡರ್ ಮಾಡೋದಿಲ್ಲ ಎಂಕ್ಲಂಡ ತಡೆ ಎಂಕುಲು ಮನುಷ್ಯರು ದಯಬಂದ ಎಂಕ್ಲಿಗೆ ಸೆಕೆ ಕೊರ್ಲಲ್ಲ ಎಂಕುಲು ಆ ಸೆಕೆನು ಇದು ಫ್ಯಾನ್ ಇದ್ದ ಎಂಕುಲು ಏನ್ರಿ ದೇವರ ಎಂಕುಲು ಈ ಕಾರಣ ಬೀತ ಇರೋದು ಕೆಲವು ಬೀಟ ಇರ್ತೀನಿ ಎಂಕುಲೆ ಬೀಟ ಇರ್ತೀನಿ ಬೇಟಿ ಜನ ಇದ್ದೇವೆ ಅಕ್ಕಲ್ ಪಾಪ ಎಂಚ ಒಪ್ಪೇರು ಆ ಫ್ಯಾನ್ ಗಾಡಿದ್ದೆಲ್ಲ ಎಂಚ ಕುಲ್ವೇರು ನಮ್ಮ ಎಂಕುಲು ರಾತ್ರಿ ಜೊಪ್ಪುನ ಗ್ಯಾಪದ ದೇವರ ಅಕ್ಕಲು ಎಂಚ ಜೊಪ್ಪೇರು ನಮ್ಮ ಮನುಷ್ಯ ನಮಗೆ ಇಂಚ ಇಲ್ಲ ಪಾಪ ಆ ಜೋಕುಲು ಎಲ್ಲೆಲ್ಲ ಜೋಕುಲು ಮಾತ್ರ ಫ್ಯಾನ್ ಇದ್ದ ಎಂತ ಜೊಪ್ಪೇರು ನಮಗೆ ಕಣ್ಣ ನೀರು ಬರ್ಕೊಂಡು ಏನು ದೇವರು ಅವು ಮಂಕಿನ ಮತ್ತೆ ಕರ್ಮಡ ಚಾಕುಲಿ ಆಂಡಲ್ಲ ಮನಸ್ಸಿಗೆ ಬೇಜಾರು ಹಾಕುದು. ಅಯ್ಯೋ ಏನ್ ಚೊಪ್ಪೇರು ಈ ಪ್ರಾಣಿಲಿ ಪ್ರತಿಯೊಂದು ಬೀದಿ ಪ್ರಾಣಿಲು ನಾಯಿಲು ಓಡೋದು ಇಲ್ಲದ ಕೈತಲತನ ಎಂಕು ಕೊಡ್ಪ ನಮ್ಮ ಮನಸ್ಸು ಉಂಟು ಆಂಡ ಬೀದಿ ಎಷ್ಟೋ ಆಯಿಲು ಪ್ರಾಣಿ ತೂನ ಬೇಜಾರಾಪುಡು ಯಾಕೆ ನೀರಿಜ್ಜಿ ಪರಿಯರೆ ಅದು ತೂನಾಗ ಅವು ಸೇಂಕುನ ತೂಂಡ ಎಂಟ್ಲಿಗೆ ಕರ್ಲು ಮತ್ತೆ ಪಿದ ಎತ್ತಿರಗಳು ಎಂಚಿನ ಮನ್ಸು ದಯಮಾನಿಸದು ನಿಖಿಲ್ ಈ ಚಾನಲ್ದಕ್ಕೂ ಈ ಪ್ರತಿಯೊಂದು ಬೀದಿ ರೀತಿನ ಪ್ರಾಣಿಗಳಿಗೆ ಎಂಕ್ಲು ಎಲ್ಲಾರು ಅಪೇಕ್ಷೆ ಎಂಕ್ಲು ಕೊಡ್ಪ ನಾನು ಬೇಸ ಕೊಟ್ಟಿರ್ತೀನಿ ಅಂತ ದಯಮಾನಿಸದು ಐಕ್ಲಿಗೆ ನೀರು ವ್ಯವಸ್ಥೆ ಮಾಡ್ಕಲ ಸರ್ ದಯಮಾನಿಸದು ಎರಡು ರಿಕ್ವೆಸ್ಟ್ ಮಾಡ್ಕೊಡಿ ಪ್ರಾಣಿಲೆ ಮತ್ತು ಪ್ರಿಯರ ತೀರುಜಿ ಇನ್ನ ಮನಸ್ಸಿನ ಬೇಡ ಬರ್ತದೆ. ಓಕೆ ಮಂಜುಳಾ ಮೇಡಮ್ ಒಂಜಿ ವಿಚಾರ ಪನ್ಪೆ ಮೇಡಮ್ ಇಂಕುಲಿ ಈ ಪ್ರೋಗ್ರಾಮ್ ದಾದ ಮಲ್ತದಲ್ಲ ಐಕೊಂಜಿ ಎಲ್ಲಿಯ ಮಟ್ಟಿಡಲ್ಲ ಒಂಜಿ ಸಾರ್ಥಕತೆ ಉಂಡು ನೀ ಅನ್ಪನ್ವೆ ದಯಪನಗ ಈ ರೀತಿ ಕಾಲ್ ಮಂತದ ಇರೇಗೊಂಜಿ ಕನ್ಸರ್ನ್ ಆ ಒಂಜಿ ಪ್ರಾಣಿ ಪಕ್ಷದ ಮಿತ್ತುಪ್ಪುನಂಚಿನ ಕನ್ಸರ್ನ್ ಬೊಕ ಐತೊಟ್ಟಿಗೆ ನಮ್ಮ ರೋಡ್ ಸೈಡ್ ಉಪ್ಪುನಕ್ಲ ಜೀವನ ಅಕಲ ಒಂಜಿ ಕನ್ಸರ್ನ್ ದಯಪನಗ ಈ ನೀರ್ದ ವಿಷಯ ಆಪುನಂಚಿನ ಸಮಸ್ಯೆದ ಬಗ್ಗೆ ಇರೆಗು ಇಪ್ಪುನಂಚಿನ ಜ್ಞಾನ ಅವೆತೋ ಜನ ಟಿವಿ ತೂಂದುಲ್ಲೆರ್ ಅಕ್ಲೆಗ್ಲ ಆಯ್ತು ಒಂಜಿ ಸಮಸ್ಯೆ ಅರ್ಥ ಆಪುಂಡು ಮೇಡಮ್ ಈತ ಅರ್ಥ ಆಂಡ್ ನಮ್ಮ ಸಮಾಜದ ಒಂಚೂರು ಚೇಂಜಸ್ ಆಪುಂಡು ಬದಲಾವಣೆ ಆಪುಂಡು ನೀರು ಬೇರೆ ಕೊಡ್ತೆ ನೀರದ ವಿಷಯ ಬೇರೆ ಅನ್ಯ ಮಂತೆ ಅದು ನನಗೆ ಮಾಡಿ ನೀರು ಮೇಡಮ್ ಒಂಜಿ ಪಾತ್ರ ಎಡ್ಡ ಪಾತ್ರ ಮೇಡಮ್ ಎಡ್ಡ ಪಾತ್ರ ದಯಪನಗೆ ಈ ಪಾತ್ರ ಪನ್ಪೆ ಮೇಡಮ್ ದಯಪನಗೆ ಒಂದು ಸರ್ ನಾನು ಹೇಳ್ಬೇಕು ಯಾಕಂದ್ರೆ ಹೇಳಿದಾಗ ಈ ಒಂದು ಮಾತನ್ನ ನಾನು ಪ್ರೆಸ್ ಮಾಡಬೇಕು. ಬಹಳಷ್ಟು ಜನರಿದ್ದಾರೆ ನಮ್ಮ ಸಮಾಜದಲ್ಲಿ. ಕೆಲವರು ಈ ಬೀದಿ ನಾಯಿಗಳಿಗೆ ಅನ್ನವನ್ನು ಹಾಕುವವರಿದ್ದಾರೆ, ಕೆಲವರು ಬೀದಿ ನಾಯಿಗಳಿಗೆ ಈ ಬಿಸಿಲಿನ ಸಂದರ್ಭಗಳಲ್ಲಿ ನೀರನ್ನು ಕೂಡ ತಂದು ಇಡುವವರಿದ್ದಾರೆ. ಆದರೆ ಕೆಲವು 3 ಕಾಸಿನ ನಾಯಿಗಳಿದ್ದಾರೆ ನಮ್ಮ ಸಮಾಜದಲ್ಲಿದ್ದಾರೆ. ಅವರುಗಳು ಏನು ಮಾಡ್ತಾರೆ ಅಂತ ಬಂದಾಗ ಆ ನೀರನ್ನ ಚೆಲ್ತಾರೆ. ಜೊತೆಗೆ ಬೀದಿ ನಾಯಿಗಳಿಗೆ ಹಾಕಿರುವಂತಹ
ಇದು ನಮ್ಮ ಮನೆಯಲ್ಲಿ ಆಗಿದ್ದ ಘಟನೆ. ನಾನು ಒಂದು ಸಲ ನಾಯಿಗೆ ಒಂದು ಬೀದಿನಾಗೆ ನೀರಿಟ್ಟಿದ್ದೆ, ಅದನ್ನು ಮರುದಿವಸ ನೋಡಿ ಚೆಲ್ಲಿ ಬಿಸಾಡಿದ್ದಾರೆ, ಪ್ಲಾಸ್ಟಿಕ್ ಬಿಸಾಡಿದ್ದಾರೆ. ನೀವು ಹೇಳಿದಾಗ ನನ್ಗೆ ಈಗ ಅರ್ಥ ಆಯ್ತು. ಭೂಮಿ ಮೇಲೆ ಇಂಥ ನಾಯಿಗಳಿದ್ದಾರೆ, 3 ಕಾಸಿನ ನಾಯಿಗಳು ಇಂಥವ್ರು ಇದ್ದಾರೆ. ಸೊ ಹಾಗಿದ್ದಾಗ ಆ ಮನುಷ್ಯ ನಾಯಿಗಳು 3 ಕಾಸಿನ ಮನುಷ್ಯ ನಾಯಿಗಳಿದ್ದಾರೆ. ಸೊ ಹಾಗಿದ್ದಾಗ ಅವರಿಗೋಸ್ಕರ ತಮ್ಮ ಮಾತುಗಳು ಇವತ್ತು ತಾವು ಹೇಳಿದ್ರಿ, ಅವ್ರು ಯಾರು ಉದ್ಧಾರ ಆಗಲ್ಲ, ನರಕಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಆ ಒಂದು ಅಳಿಲ ನೋಡುವಾಗ ಹೊಟ್ಟೆ ಉರಿ ಬರ್ತದೆ ಮೇಡಮ್. ನಿಜ. ಯಾಕಂದ್ರೆ ಗೊತ್ತಾ, ಈಗ ಗುಬ್ಬಿಗಳಿಲ್ಲ, ಎಲ್ಲ ಗುಬ್ಬಿಗಳೀಗ ಅಳಿವಿನ ಅಂಚಿನಲ್ಲಿ ಹೋಗಿದೆ. ಈ ಸ್ಟೇಟ್ ಬ್ಯಾಂಕ್ ಪಕ್ಕದಲ್ಲಿ ಕೆಲವು ಜನರಲ್ ಸ್ಟೋರ್ಗಳಲ್ಲಿ ಕಾಣಲಿಕ್ಕೆ ಸಿಗ್ತಾ ಇತ್ತು, ಅದರ ಒಂದು ವಾಯ್ಸ್ಗಳು ಎಷ್ಟು ಚೆನ್ನಾಗಿತ್ತು, ಎಲ್ಲವೂ ಕೂಡ ಈ ಹಾಳಾಗಿ ಹೋಗಿದೆ, ಈಗ ಇಲ್ಲ, ಅಳಿವಿನ ಅಂಚಿನಲ್ಲಿದೆ. ಕೆಲವು ಗುಬ್ಬಿ ಮರಿಗಳು ಇದೆ ಅಂತ ಬಂದಾಗ ಪಾಪ ಅವುಗಳಿಗೆ ಕುಡಿಲಿಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ. ಈ ಬೀದಿ ನಾಯಿಗಳು, ಆ ನಾಯಿಗಳಿಗೆ ನೀರನ್ನು ಕೂಡ ಕೊಡುವವರಿಲ್ಲ, ಇಟ್ಟವರನ್ನು ಕೂಡ ಆ ನೀರನ್ನು ಚೆಲ್ಲುವವರು ಕೂಡ ಇದ್ದಾರೆ ನಮ್ಮ ಕಣ್ಣ ಮುಂದೆ, ಪಾಪಿಗಳು. ಜೊತೆಗೆ ಅದರ ಫುಡ್ಗಳನ್ನು ಕೂಡ ಚೆಲ್ಲುವವರು ಇದ್ದಾರೆ, ಪಾಪಿಗಳು. ಅಂತಹ ಏನು ಮನುಷ್ಯತ್ವ ಇಲ್ಲದಂತಹ ರಾಕ್ಷಸರಿದ್ದಾರೆ. ಸೊ ನೇರವಾಗಿ ಹೇಳ್ತೀನಿ ಇಲ್ಲಿಂದ, ಆ ರೀತಿ ಮನುಷ್ಯತ್ವವನ್ನು ಯಾವತ್ತೂ ಕೂಡ ಕಳೆದುಕೊಳ್ಬೇಡಿ. ಅಂತಹ ಪರಿಸ್ಥಿತಿಗಳಿದ್ರೆ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅಂತಹ ಪರಿಸ್ಥಿತಿಗಳಿದ್ರೆ ನಮ್ಮ ಕುಡ್ಲ ವಾಹಿನಿಯನ್ನು ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ, ತಾವುಗಳು ಯಾರಾದರೂ ಬೀದಿ ನಾಯಿಗಳಿಗೆ ಫೀಡ್ ಮಾಡ್ತಿದ್ದೀರಿ ಅಂತ ಬಂದಾಗ, ಯಾರಾದರೂ ಈ ರೀತಿ ಉಪದ್ರವನ್ನ ಕೊಡ್ತಾ ಇದ್ದಾರೆ ಅಂತ ಬಂದಾಗ, ಅಂದ್ರೆ ನೀರನ್ನ ಚೆಲ್ತಾರೆ ಅಥವಾ ಅದರ ಫುಡ್ಗಳಿಗೆ ಕೊಡಬೇಕು ಅಂತ ಬಂದಾಗ ತಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾರೆ. ಯಾಕಂದ್ರೆ ಉಡುಪಿಯಲ್ಲಿ ಒಂದು ಘಟನೆ ನಡೆದಿತ್ತು. ಒಂದು ಮಹಿಳೆ, ದಲಿತ ಮಹಿಳೆ ಬೀದಿ ನಾಯಿಗಳಿಗೆ ಫೀಡ್ ಮಾಡ್ತಾ ಇದ್ದಾಗ ಯಾರೋ ಒಬ್ಬ ಮಹಾನ್ ಮೇಧಾವಿ ಹೋಗಿ ತಲೆ ಹೊಡೆದಿದ್ದ. ಅಂತಹ ಒಂದು ಮಾನವೀಯತೆ ಇಲ್ಲದಂತದ್ದೇನೋ ಘಟನೆಗಳು ಆಗಿದ್ರೆ ನೇರವಾಗಿ ನಮ್ಮ ಕುಡ್ಲ ವಾಹಿನಿಗೆ ಕರೆ ಮಾಡಿ, ನಾವುಗಳು ನಿಮ್ಮ ಜೊತೆ ನಿಲ್ತೀವಿ. ಆ ಒಂದು ಮೂಕ ಪ್ರಾಣಿ ಪಕ್ಷಿಗಳ ಪರವಾಗಿ ನಿಲ್ತೀವಿ. ಯಾಕಂದ್ರೆ ನಮ್ಗಳಿಗೆ ಹೇಗೆ ಬದುಕಲಿಕ್ಕೆ ಹಕ್ಕಿದೆಯಾ ಅದೇ ರೀತಿ ಆ ಪ್ರಾಣಿ ಪಕ್ಷಿಗಳಿಗೆ ಭೂಮಿ ಮೇಲೆ ಬದುಕಲಿಕ್ಕೆ ಹಕ್ಕಿದೆ. ಅದೇನೇ ಕೇಸ್ ಆಗಲಿ, ಏನೇ ಆಗಲಿ, ನಾವು ಅದರ ಜೊತೆ ನಿಲ್ತೀವಿ. ನಾವು ನೇರವಾಗಿ ಹೇಳ್ತೀವಿ, ಯಾರೇ ಈ ರೀತಿ ಸಮಸ್ಯೆಗಳನ್ನ ಮಾಡ್ತಾ ಇರುವವರಿಗೆ. ಥ್ಯಾಂಕ್ ಯು ಮಂಜುಳಾ ಮೇಡಮ್. ಅದೆಲ್ಲ ಪಂಡ್ರೆ ಮೇಡಮ್. ಎಸ್, ಥ್ಯಾಂಕ್ ಯು ಮೇಡಮ್. ಮೊನ್ನೆ ಒಂದು ಬೆಕ್ಕನ್ನು ಯಾರ ತಂದು ಬಿಟ್ಟಿದ್ದಾರೆ, ಬೆಕ್ಕು ಒಳ್ಳೆ ಪರ್ಸನ್ ಜಾತಿ, ಅದಕ್ಕೆ ಅಂತ ರೋಗ ಬಂದಿದೆ. ಇದು ಸ್ಕಿನ್ ಪ್ರಾಬ್ಲಮ್. ಯಾಕಂದ್ರೆ ಈ ಸೆಕೆ ಕಾಲದಲ್ಲಿ ಎಲ್ಲ ಸ್ಕಿನ್ ಅಲ್ಲಿ ಹೋಗಿ ತಲೆಯಲ್ಲಿ ಮಾತ್ರ ಸ್ಕಿನ್ ಉಂಟು, ಇಷ್ಟು ಭಾಗ ಮಾತ್ರ ತಲೆಯಲ್ಲಿ ಮಾತ್ರ ಇರುವುದು, ಮೈಯಲ್ಲಿ ಏನಿಲ್ಲ, ಎಲ್ಲ ಸಿಪ್ಪೆ ಹೋಗಿದೆ. ಈ ಸಂಚಿತ ಹೌಸಲ್ಲಿ ಮೆಡಿಕಲ್ ನ ಕೆಳಗಿತ್ತು. ನಾನು ನನ್ನ ಮನೆಯಿಂದ ನನ್ನ ಅಂಗಡಿಗೆ ನಾನು ಡೈರಿಗೆ ಕಾರು ತಗೊಂಡು ಬರುವಾಗ ಒಬ್ಬರನ್ನು ಕಾರಲ್ಲಿ ಹೀಗೆ ಮಾಡ್ತಾ ಇದ್ರು ಬೆಕ್ಕನ್ನು. ನಾನು ತಕ್ಷಣ ನೋಡಿದೆ, ತಕ್ಷಣ ಆ ಬೆಕ್ಕನ್ನು ಕೊಂಡೋಗಿ ನನ್ನ ಮನೆಗೆ ಕೊಂಡೋಗಿ ನಾಗೂರಿಗೆ ಡಾಕ್ಟರ್ ಉಪಾಧ್ಯಾಯ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಪ್ರತಿಯೊಂದು ದಿವಸ ಈಗ ಟ್ರೀಟ್ಮೆಂಟ್ ನಾನು ಮಾಡ್ತಾ ಇದ್ದೇನೆ. ನಾನು ಬಡವಳು ಆದ್ರೆ ಸಹ ನನಗೆ ಮಾನವೀಯತೆ ಉಂಟು. ನಾನು ಬಡವಳಾದ್ರೆ ಸಹ ನನಗೆ ಮಾನವೀಯತೆ ಉಂಟು. ನನಗೆ ಮಾನವೀಯತೆ ಕೊಟ್ಟಿದ್ದಾರೆ ದೇವರು. ಯಾಕಂದ್ರೆ ನನಗೂ ಗೊತ್ತುಂಟು, ನನಗೆ ಈ ಜನ್ಮದಲ್ಲಿ ನಾನು ಮುಂಚಿನದನ್ನೇ ಕರ್ಮ ಮಾಡಿ ಇರ್ಬೋದು, ಅದಕ್ಕೆ ನನಗೆ ಕಷ್ಟಪಟ್ಟು ಇರ್ಬೋದು. ಆದ್ರೆ ಈ ಜನ್ಮದಲ್ಲಿ ಪುಣ್ಯ ಪಡಿಬೇಕು, ಸ್ವರ್ಗಕ್ಕೆ ಹೋಗ್ಬೇಕು. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಅದು ಪುಣ್ಯ ಸಿಗುವುದು. ಪುಣ್ಯ ಸಿಗುವುದು ಹೇಗೆಂದ್ರೆ ನಾವು ಮಾಡಿದ್ರೆ ಒಳ್ಳೆ ಕೆಲಸದಿಂದ ಮಾತ್ರ. ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಸ್ಟ್ರಕ್ಚರ್ ನಮಗೆ ಪುಣ್ಯ ಬರುದಿಲ್ಲ. ಒಂದೊಂದು ಲೆಕ್ಕ ದೇವರು ಮೇಲೆ ಬರಿತಾ ಇರ್ತಾನೆ. ಮೇಲೆ ಇದ್ದವರಲ್ಲಿ ಮೇಲೆ ದೇವರು ಅವರು ಒಂದೊಂದು ಇವತ್ತಿದ್ದ ಲೆಕ್ಕ ಇವತ್ತು ಬರಿತಾ ಇರ್ತಾರೆ. ಲೆಕ್ಕ ಬರೀತಾರೆ, ಹಾಗೆ ಇವತ್ತು ಟೀಚರ್ ಅಲ್ಲಿ ದೇವರು ಬರೀತಾ ಇರ್ತಾರೆ. ನಮ್ಮ ಒಳ್ಳೆತನ ಲೆಕ್ಕ ದೇವರು ಆವತ್ತು ಬುದ್ಧಿ ಸಿಗ್ತದೆ. ಇದು ನಾನು ಜನರಿಗೆ ಫಸ್ಟ್ ನಾವು ಕಲಿಯುವ ಬುದ್ಧಿ. ನಾವು ಇನ್ನಾದ್ರೂ ಬದಲಾಗಿ ಹಿಂಸೆ ಮಾಡೋದನ್ನು ಬಿಡಿ. ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲವೂ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕು ಉಂಟು ಭೂಮಿ ಮೇಲೆ. ಎಲ್ಲರೂ ದೇವರ ಸೃಷ್ಟಿ, ಯಾರು ಮನುಷ್ಯನು ಮಾಡಿದಲ್ಲ, ದೇವರು ಮಾತ್ರ ಇದಕ್ಕೆ ಉತ್ತರ ಕೊಡುದು. ಮೇಡಮ್ ಓಕೆ, ಇಲ್ಲ, ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಈ ರೀತಿ ಕನ್ಸರ್ನ್ ಪ್ರಾಣಿ ಪಕ್ಷಿಗಳ ಮೇಲೆ ಸದಾ ಇರಲಿ. ತಮ್ಮ ಆಕ್ರೋಶದ ಮಾತುಗಳು ಕೂಡ ಅರ್ಥ ಆಗುತ್ತೆ. ಯಾಕಂದ್ರೆ ಯಾರು ನಿಜವಾಗ್ಲೂ ಕೂಡ ಬೈ ಹಾರ್ಟ್ ಈ ಪ್ರಾಣಿ ಪಕ್ಷಿಗಳನ್ನ ಪೋಷಿಸ್ತಾರೆ, ರಕ್ಷಿಸ್ತಾರೆ, ಪ್ರೀತಿ ಇದೆ ಅವರುಗಳ ಮೇಲೆ. ಹಾಗಿದ್ದಾಗ ಇಂತಹ ಮಾತುಗಳು, ಆಕ್ರೋಶದ ಮಾತುಗಳು ಬರುವಂತ ಸಹಜ. ಸೊ ಹಾಗಿದ್ದಾಗ ಹ್ಯಾಟ್ಸ್ ಆಫ್ ಟು ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಸಮಸ್ಯೆಗಳಾದ್ರೆ ನೇರವಾಗಿ ನಮ್ಮಗಳಿಗೆ ಕರೆ ಮಾಡಿ, ನಮ್ಮ ಕುಡ್ಲ ವಾಹಿನಿಗೆ. ಈ ಪ್ರಾಣಿ ಪಕ್ಷಿಗಳಿಗೆ ತಾವುಗಳು ಸಹಾಯ ಮಾಡ್ತೀರಿ ಅಂತ ಬಂದಾಗ ಯಾರಾದರೂ ಮೂರ್ಖರು ಅನ್ಯಾಯ ಮಾಡಿದ್ರೆ ನೇರವಾಗಿ ನಾವುಗಳಿದ್ದೀವಿ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ನಮಗೆ ಹೇಗೆ ಬದುಕಲಿಕ್ಕೆ ಹಕ್ಕಿದೆಯಾ ಅದೇ ರೀತಿ ಭೂಮಿ ಮೇಲೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ, ಜೀವರಾಶಿಗಳಿಗೆ ಬದುಕಲಿಕ್ಕೆ ಹಕ್ಕಿದೆ. ಆ ಹಕ್ಕಿಗೋಸ್ಕರ ನಾವು ಬದುಕಬೇಕಾಗುತ್ತೆ. ಸೊ ಹಾಗಿದ್ದಾಗ ಮತ್ತೊಂದು ಕರೆ ಇದೆ. ಬಹಳಷ್ಟು ಕರೆಗಳು ಬರ್ತಾ ಇದೆ. ಅಂದರೆ ನಾನು ಅನ್ಕೊಂಡೆ ಇವತ್ತಿನ ಕಾರ್ಯಕ್ರಮ ಅಂದರೆ ಈ ಪೊಲಿಟಿಕಲ್ ಚರ್ಚೆಗಳ ನಡುವೆ, ಈ ಎಲೆಕ್ಷನ್ನ ಹೈ ಫೀವರ್ ಏನಿದೆ ನೋಡಿ, ಅವುಗಳ ನಡುವೆ ಇಂಥ ಕಾರ್ಯಕ್ರಮಗಳಿಗೆ ಜನರು ನೋಡ್ತಾರೋ ಅನ್ನೋಂಥದ್ದು ಇಲ್ಲ. ಬಹಳಷ್ಟು ರೆಸ್ಪಾನ್ಸ್ ಇದೆ, ಬಹಳಷ್ಟು ಕರೆಗಳ ಮೇಲೆ ಕರೆಗಳು ಬರ್ತಾನೆ ಇದೆ. ಬಹಳಷ್ಟು ಒಳ್ಳೆಯ ಮನಸ್ಸಿನವರು ಇದ್ದಾರೆ ಈ ಪ್ರಾಣಿ ಪಕ್ಷಿಗಳ ವಿಚಾರವಾಗಿ. ಜೊತೆಗೆ ಈ ಸೆಕೆಯಿಂದ ತತ್ತರಿಸಿ ಹೋಗೋರು ಕೂಡ ಬಹಳ ಜನರು ಇದ್ದಾರೆ ಅಂತ ಆಯಿತು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ,
ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಮತ್ತೊಂದು ವಿಡಿಯೋವನ್ನ ಪ್ಲೇ ಮಾಡಿ. ಎಸ್, ಆ ಒಂದು ಗುಬ್ಬಿ ಮರಿ, ಈಗಾಗಲೇ ಅಡಿಸಿನಲ್ಲಿರುವಂತಹ ಗುಬ್ಬಿ ಮರಿ, ಆ ಗುಬ್ಬಿ ಮರಿಗೆ ನೀರನ್ನ ಚಿಮುಕಿಸಿದಾಗ ಅದು ಬಿದ್ದಿದ್ದಂತಹ ಗುಬ್ಬಿ ಮರಿ ಎದ್ದು ನಿಂತ್ಕೊಳ್ಳುತ್ತೆ, ಎದ್ದು ಓಡಾಡುತ್ತೆ. ನಿಜವಾಗ್ಲೂ ಕೂಡ ಇದು ಆ ವ್ಯಕ್ತಿಗೆ ಪುಣ್ಯ ಬರುವಂತಹ ಕೆಲಸವನ್ನ ಆ ವ್ಯಕ್ತಿ ಮಾಡಿದ್ದಾನೆ. ಇದು ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಂದರ್ಭ ಬಹಳಷ್ಟು ವೈರಲ್ ಆಗ್ತಾ ಇದೆ. ಅದು ಪುಟ್ಟ ಗುಬ್ಬಿ ಮರಿ. ಬಹುಶಃ ಇದನ್ನ ನಾನು ಬಾಲ್ಯದಲ್ಲಿದ್ದಾಗ ನೋಡ್ತಾ ಇದ್ದಿ ಸರ್, ಚಿಕ್ಕದಿರುವಾಗ ಇಂಥ ಗುಬ್ಬಿ ಮರಿಗಳು ಅಲ್ವಾ, ಮನೆಯಲ್ಲಿ ಬಂದು ಗೂಡು ಕಟ್ತಾ ಇತ್ತು. ಮತ್ತೆ ಈ ಆ ವಿಡಿಯೋವನ್ನ ಪ್ಲೇ ಮಾಡಿ. ಜನರಲ್ ಸ್ಟೋರ್ಗಳಲ್ಲಿ ಬರ್ತಾ ಇತ್ತು, ಈ ಸ್ಟೇಟ್ ಬ್ಯಾಂಕ್ಗಳ ಪಕ್ಕಗಳಲ್ಲಿ ಜನರಲ್ ಸ್ಟೋರ್ಗಳ ಸುತ್ತ ಇತ್ತು. ಈಗ ನೋಡ್ಲಿಕ್ಕೆ ಆ ಗುಬ್ಬಿ ಮರಿಗಳೇ ಇಲ್ಲ. ಇದೆಯಾ ಸರ್, ಗುಬ್ಬಿ ಮರಿಗಳು ಇದೆಯಾ? ಈಗ ತುಂಬಾ ಕಡಿಮೆ ಆಗಿದೆ. ಏನ್ ಕಾರಣ? ಮೊಬೈಲ್ ಟವರ್, ಸಾಕಷ್ಟು ಮೊಬೈಲ್ ಟವರ್ಗಳಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಮರಗಳಿಲ್ಲ, ಅವುಗಳಿಗೆ ಕೂತ್ಕೊಳ್ಳಿಕ್ಕೆ ಬೇಕಾದ ಫೀಡ್ ಸಿಗಲ್ಲ, ಸಾಕಷ್ಟು ಕಾರಣಗಳು, ಸೆಕೆ ಎಲ್ಲವೂ ಸೇರಿದಾಗ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಈ ಒಂದು ವಿಡಿಯೋನ ಸೂಕ್ಷ್ಮವಾಗಿ ಗಮನಿಸಿ. ಅದು ಕೂಡ ಒಂದು ಜೀವ, ಅದಕ್ಕೂ ಕೂಡ ಒಂದು ಜೀವ ಇದೆ. ಹಾಗಿದ್ದಾಗ ಆ ಒಂದು ಗುಬ್ಬಿ ಮರಿ ಬಿಸಿಲಿನ ಬೇಗೆಗೆ ಬಿದ್ದಿರುತ್ತೆ. ಆ ಸಂದರ್ಭ ಅಲ್ಲಿ ನೀರನ್ನು ಚಿಮುಕಿಸಿದಾಗ ಪಾಪ ಆ ಗುಬ್ಬಿ ಮರಿಗೆ ನೀರು ಸಿಕ್ತು. ಆಗ ಆ ಗುಬ್ಬಿ ಮರಿ ಎದ್ದು ನಿಲ್ಲುತ್ತೆ, ಜೊತೆಗೆ ಅದಕ್ಕೆ ಮರುಜೀವ ಸಿಗುತ್ತೆ. ದೇವರು ಮೆಚ್ಚುವಂತಹ ಪುಣ್ಯದ ಕೆಲಸವನ್ನು ಆ ವ್ಯಕ್ತಿಗಳು ಮಾಡ್ತಾರೆ. ಜೊತೆಗೆ ಜೀವ ಉಳಿದಂತಹ, ಮರುಜನ್ಮ ಪಡೆದಂತಹ ಆ ಒಂದು ಗುಬ್ಬಿ ಮರಿ, ಇದೆಲ್ಲವೂ ಕೂಡ ಈ ಭೂಮಿ ಮೇಲೆ ಮ್ಯಾಟರ್ ಆಗುತ್ತೆ. ಇದೆಲ್ಲವೂ ಕೂಡ ಒಂದು ಲೆಕ್ಕ ಅಂತ ಬರೆದಿಡ್ತಾರೆ ನಾವು ಮಾಡುವಂಥ ಒಳ್ಳೆಯ ಕೆಲಸಕ್ಕೆ. ಮತ್ತೊಂದು ವಿಡಿಯೋ, ಇದು ಪಾರಿವಾಳ ಬಿದ್ದಿರುತ್ತೆ, ಅದಕ್ಕೂ ಕೂಡ ನೀರಿಲ್ಲದೆ ಬಿದ್ದಿದ್ದಂತಹ ಪಾರಿವಾಳ. ಆ ಸಂದರ್ಭ ಜಸ್ಟ್ ಇಮ್ಯಾಜಿನ್ ಮಾಡಿ, ನೀರು ಎಷ್ಟು ಪ್ರಮುಖ ಒಂದು ವ್ಯಕ್ತಿಗೆ, ನಮ್ಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ. ಈ ವಿಡಿಯೋವನ್ನು ಗಮನಿಸಿ, ಯಾವ ರೀತಿ ನೀರಿನ ಒಂದು ಪ್ರಾಮುಖ್ಯತೆ ಇದೆ ಅನ್ನುವಂಥದ್ದು ಇದನ್ನು ನೋಡಿದಾಗ ಗೊತ್ತಾಗುತ್ತೆ. ಅಂದರೆ ಕಂಪ್ಲೀಟಾಗಿ ಪಾರಿವಾಳ ಬಿದ್ದಿದೆ, ಸತ್ತಿದೆ ಅಂತ ನಾವು ಅಂದ್ಕೊಳ್ತಾ ಇದ್ರೆ ಇಲ್ಲ, ನೋವೇ. ಅದಕ್ಕೆ ಮರುಜನ್ಮ ಬರುತ್ತೆ ಯಾವಾಗ ಅಂತ ಬಂದಾಗ, ಅದಕ್ಕೆ ನೀರು ಸಿಕ್ಕಿದಾಗ, ನೀರು ಹಾಕಿದಾಗ. ಅಂದರೆ ಈ ಗುಬ್ಬಿ ಮರಿಯನ್ನು ಒಂದು ಗಮನಿಸಿ, ಯಾವ ರೀತಿ ನರಳಾಡ್ತಾ ಇದೆ ಅನ್ನುವಂಥದ್ದು. ಅಂದರೆ ನಾವು ಅಂದ್ಕೊಳ್ತೀವಿ ಏನು ಕರೆಂಟ್ ಶಾಕ್ ಆಯಿತೋ ಅಥವಾ ಏನಾದರೂ ಆಗಿದೆಯಾ ಅನ್ನುವಂಥದ್ದು, ಏನಿಲ್ಲ. ಅದಕ್ಕೆ ಬೇಕಿರುವಂಥದ್ದು ನೀರು, ಜೀವಜಲ. ನೀರನ್ನು ಹಾಕಿದಾಗ ಆ ಗುಬ್ಬಿ ಮರಿ ಯಾವ ರೀತಿ ಎದ್ದು ನಿಂತ್ಕೊಳ್ಳುತ್ತೆ, ಯಾವ ರೀತಿ ಅದಕ್ಕೆ ಮರುಜನ್ಮ ಬರುತ್ತೆ, ಯಾವ ರೀತಿ ಅದು ಈ ಭೂಮಿ ಮೇಲೆ ಬದುಕುತ್ತೆ. ಜೊತೆಗೆ ಅದರ ಒಂದು ಸಣ್ಣ ಹಾರೈಕೆ ನಿಮ್ಮ ಬದುಕನ್ನೇ ಬದಲಾಯಿಸ್ಬೋದು. ಇನ್ನು ತಾವುಗಳು ಬಹಳಷ್ಟು ದೇವಸ್ಥಾನಗಳನ್ನು ಸುತ್ತೀರಿ, ಅಥವಾ ಮಂದಿರ ಮಸೀದಿಗಳಿಗೆ ಹೋಗ್ತೀರಿ, ಚರ್ಚ್ಗಳಿಗೆ ಹೋಗ್ತೀರಿ. ಇದೇ ರೀತಿ ಈ ಒಂದು ಮೂಕ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಈ ಒಂದು ಸಣ್ಣ ಮಟ್ಟದ ಒಂದು ತಮ್ಮ ಸಹಾಯವನ್ನು ಮಾಡಿದರೆ, ಎಲ್ಲ ದೇವಾಲಯಗಳಿಗೆ ಏನು ಹೋಗ್ತೀರಿ ನೋಡಿ, ಅದಕ್ಕಿಂತ 3 ಪಟ್ಟು ಒಂದು ಪುಣ್ಯ ಆ ಪಕ್ಷಿಗಳು, ಆ ಪ್ರಾಣಿಗಳು, ಆ ಮುಗ್ಧ ಬೀದಿ ನಾಯಿಗಳು ಅಥವಾ ಮುಗ್ಧ ಪಕ್ಷಿಗಳು, ಇವುಗಳ ಮನಸ್ಸಿನಿಂದ ತಮ್ಮಗಳಿಗೆ ಸಿಗುತ್ತೆ. ಇದನ್ನು ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ, ಇಂಥ ಒಂದು ಪುಣ್ಯದ ಕಾರ್ಯವನ್ನು. ಹಾಗಿದ್ದಾಗ ಆ ಒಂದು ಸಣ್ಣ ಪುಣ್ಯದ ಕಾರ್ಯದಲ್ಲಿ ತಾವುಗಳು ಭಾಗಿಯಾಗಿ ಅನ್ನುವಂಥ ನಮ್ಮ ಕಳಕಳಿಯ ವಿನಂತಿ. ಸೊ ಹಾಗಿದ್ದಾಗ ಇದು ಗುಬ್ಬಿ ಮರಿ, ಜೀವನ ಪಡೆದುಕೊಂಡಂತಹ ಗುಬ್ಬಿ ಮರಿ, ನೀರಿಲ್ಲದೆ ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸಿದಂತಹ ಗುಬ್ಬಿ ಮರಿ ಇದು. ಸೊ ತದನಂತರ ಇದು ನೀರನ್ನು ಹಾಕಿದಾಗ ಮರುಜನ್ಮವನ್ನು ಪಡೆದುಕೊಳ್ಳುತ್ತೆ. ಹೀಗೆ ಬಹಳಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕಾಲಘಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಕಾರಣ ಅಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಅಂದರೆ ಮೇಲಿನಿಂದ ನೀರು ಬರ್ತಾ ಇದೆ, ಅದಕ್ಕೋಸ್ಕರ ಕಾಯ್ತಾ ಇರುವಂತಹ ಒಂದು ಮರಿ ನೋಡಿ. ಇದೆಲ್ಲವೂ ಕೂಡ ಸದ್ಯ ನೀರಿನ ವ್ಯಾಲ್ಯೂವನ್ನು ನಮ್ಮೆಲ್ಲರಿಗೆ ತಿಳಿಸಿಕೊಡುವಂತಹ ವಿಡಿಯೋಗಳು, ಪ್ರಾಣಿ ಪಕ್ಷಿಗಳು ತಿಳಿಸಿಕೊಡುತ್ತೆ. ಎಸ್, ಓಕೆ, ಇದು ಭಾಳಷ್ಟು ನೀರಿಲ್ಲದೆ ಸಮಸ್ಯೆಯಲ್ಲಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಮಂದಿ, ಬಹುಶಃ ನಮ್ಗಳಿಗೆ ಸ್ವಲ್ಪ ಆದರೂ ನೀರಿದೆ, ಅದಕ್ಕೆ ನಾವು ಖುಷಿ ಪಡಬೇಕು. ಜಿಲ್ಲಾಧಿಕಾರಿ ಅವರು ಕೂಡ ಈಗಾಗಲೇ ಹೇಳಿದ್ದಾರೆ, ನೀರು ರೇಷನಿಂಗ್ ಸದ್ಯಕ್ಕೆ ನಡೀತಾ ಇಲ್ಲ, ಯಾಕೆಂದರೆ ಸದ್ಯಕ್ಕೆ ತುಂಬೆ ಡ್ಯಾಮಲ್ಲಿ ನೀರಿದೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಮಿತವಾಗಿ ಬಳಸಿ ಅನ್ನುವಂಥ ಕಿವಿ ಮಾತನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹಾಗಿದ್ದಾಗ ನೀರನ್ನು ಮಿತವಾಗಿ ಬಳಸಬೇಕು. ಪಾಪ ಅವರುಗಳ ಕತೆ, ಆ ಒಂದು ಆಡಿನ ಮರಿಗಳಿಗೆ ಕುಡಿಲಿಕ್ಕೆ ನೀರಿದೆ, ಅಲ್ಲಿ ಮನುಷ್ಯರಿಗೆ ಕುಡಿಲಿಕ್ಕೆ ನೀರಿಲ್ಲ, ಇನ್ನು ಆಡಿನ ಮರಿಗಳ ಕತೆ ಏನು ಸದ್ಯ ಗಮನಿಸಿ. ಯಾವ ರೀತಿ ಇದೆ ಅಲ್ಲಿ, ಗ್ರೀನರಿ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಹಸಿರು ಅನ್ನುವಂಥದ್ದು ಇಲ್ಲವೇ ಇಲ್ಲ, ಯಾವ ರೀತಿ ಅಲ್ಲಿ ಸುಟ್ಟು ಹೋಗಿದೆ ಅನ್ನುವಂಥದ್ದು. ಸೊ ಅಂಥದ ಪರಿಸ್ಥಿತಿಯಲ್ಲಿದೆ, ಕುಡಿಲಿಕ್ಕೆ ನೀರಿಲ್ಲದೆ ಕಷ್ಟಪಡ್ತಾ ಇರುವಂತಹ ಆ ಒಂದು ಆಡಿನ ಮರಿಗಳು. ಜೊತೆಗೆ ಆ ಒಂದು ಊರಿನಲ್ಲಿ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಪಾಪ ಬಹಳಷ್ಟು ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇದು ನಾವುಗಳು ಸ್ನಾನ ಮಾಡೋದಲ್ಲ, ಕುಡಿಲಿಕ್ಕೂ ಕೂಡ ಅವರುಗಳಿಗೆ ಪಾಪ ನೀರಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕದ ಮಂದಿ ಇದ್ದಾರೆ. ಆ ಕಡೆ ಬೆಂಗಳೂರು ಸಿಲಿಕಾನ್ ಸಿಟಿ ಆ ಭಾಗದ ಜನರಿಗೂ ಕೂಡ ಕುಡಿಲಿಕ್ಕೆ ನೀರಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ ಅಂತ ಬಂದಾಗ ಬದಲಾವಣೆ ಆಗ್ತಾ ಇದೆ ನಮ್ಮ ಪರಿಸರ. ಹಾಗಿದ್ದಾಗ ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳಿ ಅಂತ ನಾವು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ.
ಆ ಭಾಗದ ಜನರ ಕಷ್ಟವನ್ನು ಸ್ವಲ್ಪ ನಾವು ಯೋಚನೆ ಮಾಡಿದರೆ ನೀರನ್ನು ಮಿತವಾಗಿ ನಾವು ಕೂಡ ಬಳಸ್ತೀವಿ. ಜೊತೆಗೆ ಇದು ನೀರಿನ ಸಮಸ್ಯೆಗಳ ನಡುವೆ ಇದು ನಮ್ಮದೇ ಈ ಭಾಗದನೇ ವಿಡಿಯೋ. ಅಂದರೆ ಬಹಳಷ್ಟು ಬಿಸಿಲಿದೆ, ಆ ಸಂದರ್ಭ ಮನೆಯ ಕೆಲಸಗಳು ಮಾಡಬೇಕು ಅಂತ ಬಂದಾಗ ಪಾಪ ಕಾರ್ಪೆಂಟರ್ ಯಾವ ರೀತಿ ಕೆಲಸವನ್ನು ಮಾಡ್ತಾಯಿದ್ದಾರೆ, ಪೇಂಟರ್ ಯಾವ ರೀತಿ ಕೆಲಸವನ್ನು ಮಾಡ್ತಾಯಿದ್ದಾನೆ, ಒಂದು ಬಾಕ್ಸನ್ನು ತಲೆಗೆ ಹಾಕಿಕೊಂಡು ಬಿಸಿಲಿನ ಬೇಗೆ ಸಹಿಸಲಾಗದೆ ಆ ಒಂದು ಪರಿಸ್ಥಿತಿಯಲ್ಲಿದ್ದಾನೆ. ಈ ಒಂದು ವಿಡಿಯೋ ಕೂಡ ಕಮ್ಮಿ ಮಾಡುವ ಒಂದು ವ್ಯವಸ್ಥೆ ಅಲ್ಲ, ಹೌದು. ಸೊ ಹಾಗೆ ಇಂಥ ವಿಡಿಯೋಗಳು ಭಾಳಷ್ಟು ಇದೆ. ಸೊ ಈ ರೀತಿ ಸಮಸ್ಯೆಗಳು ತಂದೊಡ್ಡಿದೆ ಈ ಒಂದು ಬಿಸಿಲಿನ ಶಾಪ, ಬಿಸಿಲಿನ ಒಂದು ಶಾಪ ಜೊತೆಗೆ ಬಿಸಿಲಿನ ಒಂದು ಶಾಖವು ಕೂಡ ಹೌದು. ಎಸ್ ಸರ್, ಏನು ಹೇಳ್ತೀರಿ ಸರ್? ಕೊನೆಯದಾಗಿ ಈ ಸಂದರ್ಭ ಕರೆಗಳಿದೆ, ಇನ್ನು ಮುಂದಕ್ಕೆ ನಾನು ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ದಯಮಾಡಿ ಕ್ಷಮಿಸಬೇಕು, ಯಾಕಂದರೆ ಸಮಯದ ಅಭಾವ ಕೂಡ ತುಂಬಾ ಇದೆ. ಹಾಗಿದ್ದಾಗ ಎಸ್ ಸರ್, ಈ ಸಂದರ್ಭ ಏನು ಮಾಡಬೇಕು ನಾವುಗಳು ಮನೇಲಿದ್ದಾಗ? ಏನಾದರೂ ಇದಕ್ಕೆ ಮನೆ ಮದ್ದು ಇದೆಯಾ? ಏನಂತ ಹೇಳಿದ್ರೆ, ನಾವು ಆದಷ್ಟು ತೆಳುವಾದ ಬಟ್ಟೆ ಧರಿಸಬೇಕು, ಹತ್ತಿ ಬಟ್ಟೆ ಧರಿಸೋದು ಉತ್ತಮ. ಕಡು ಬಣ್ಣದಿಂದ ಆದಷ್ಟು ತಿಳಿ ಬಣ್ಣದ ಬಟ್ಟೆಗಳು ಒಳ್ಳೆಯದು. ಆಮೇಲೆ ಮೊದಲನೇದಾಗಿ ನೀರನ್ನು ಹಿತಮಿತವಾಗಿ ಬಳಸಬೇಕು. ಆದಷ್ಟು ಸೂರ್ಯನ ಶಾಖದಿಂದ ಉತ್ಪತ್ತಿಯಾಗುವ ಇಂಧನವನ್ನು ಉಪಯೋಗಿಸ್ಬೋದು ಅಂತ ಹೇಳಿದರೆ ಸೋಲಾರ್ ವಾಟರ್ ಹೀಟರ್ ಇರ್ಬೋದು, ಸೋಲಾರ್ ಕುಕ್ಕರ್ಗಳಿರ್ಬೋದು, ಅಥವಾ ಸೋಲಾರ್ನಿಂದ ವಿದ್ಯುತ್ ಉತ್ಪಾದನೆ ಇರ್ಬೋದು. ಸೊ ಈ ರೀತಿಯ ವ್ಯವಸ್ಥೆಯಿಂದಾಗಿ ಏನಾಗುತ್ತೆ ಅಂತ ಹೇಳಿದರೆ ಉಳಿದ ಇಂಧನ, ಈ ಹೊಗೆ ಉತ್ಪತ್ತಿಯಾಗೋದನ್ನ ತುಂಬಾ ಕಮ್ಮಿ ಆಗುತ್ತೆ. ಸೊ ಆ ರೀತಿಯಾದ ಒಂದು ಬದಲಾವಣೆಯನ್ನು ನಾವು ಮಾಡ್ಬೋದು. ಇನ್ನು ಮುಖ್ಯವಾಗಿ ಏನು ಯೋಚಿಸ್ಬೇಕಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಮಾಡಬೇಕು. ಪ್ಲಾಸ್ಟಿಕ್ ಈಗ ಒಂದು ದೊಡ್ಡ ತೊಂದರೆ. ಈಗ ನೀರು ಸೆಕೆ ಆದ ತಕ್ಷಣ ಜನ ಹೋಗ್ತಾರೆ, ಒಂದು ಬಾಟ್ಲಿ ಪ್ಲಾಸ್ಟಿಕ್ ಬಾಟಲ್ ನೀರು ತಗೊಳ್ತಾರೆ, ಅದನ್ನು ಬಿಸಾಡ್ತಾನೆ, ಇನ್ನೊಂದು ಬಾಟಲ್ ನೀರು ತಗೋತಾನೆ. ಸೊ ಹಾಗೆ ಏನಾಗ್ತದೆ, ಈ ಖಾಲಿ ಬಾಟ್ಲಿಯನ್ನು ಎಲ್ಲಾದರೂ ಬಿಸಾಡಿ ಹೋಗ್ತಾನೆ, ಅದು ಮತ್ತೆ ಅದು ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತದೆ. ಸೊ ಒಂದು ವೇಳೆ ನಿಮಗೆ ನೀರು ಅಗತ್ಯ ಇದ್ದರೆ ಒಂದು ದೊಡ್ಡ ಬಾಟ್ಲಿ ತಗೊಳ್ಳಿ, ಆ ಬಾಟ್ಲಿನೇ ಮರುಬಳಕೆ ಮಾಡಿ ಮತ್ತೆ ಮತ್ತೆ ಅದೇ ಬಾಟ್ಲಿಯಲ್ಲಿ ನೀರು ತುಂಬಿಸ್ಕೊಂಡು ಕುಡೀರಿ. ಹೊಸ ಹೊಸ ಪ್ಲಾಸ್ಟಿಕ್ ಬಾಟ್ಲಿ ತಗೊಳ್ಳೋದನ್ನು ಕಮ್ಮಿ ಮಾಡಿ, ಇಂಧನವನ್ನು ಆದಷ್ಟು ಕಮ್ಮಿ ಬಳಕೆ ಮಾಡಿ, ಸೂರ್ಯನ ಶಾಖದಿಂದ ಏನು ಉತ್ಪತ್ತಿ ಆಗ್ತದೆ ಆ ಇಂಧನವನ್ನು ಜಾಸ್ತಿ ಬಳಕೆ ಮಾಡಿ, ಆದಷ್ಟು ಈ ಕಟ್ಟಿಗೆ ಅಥವಾ ಉಳಿದಂಥ ಇಂಧನಗಳನ್ನು ಕಮ್ಮಿ ಉಪಯೋಗಿಸಿ. ಇದರಿಂದಾಗಿ ನಾವು ಸಾಕಷ್ಟು ಶಾಖ ಉತ್ಪತ್ತಿಯನ್ನು ಕಮ್ಮಿ ಮಾಡ್ಬೋದು. ಅದೇ ರೀತಿಯಾಗಿ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಆಗಾಗ ನೀರು ಕುಡಿಲಿಕ್ಕೆ ಅಥವಾ ಮಜ್ಜಿಗೆ ನೀರು ಕುಡಿಲಿಕ್ಕೆ, ನಿಂಬು ಪಾನಕ ಕುಡಿಲಿಕ್ಕೆ ಜಾಸ್ತಿ ಹೇಳಿ. ದಯವಿಟ್ಟು ತುಂಬ ಸಕ್ಕರೆ ಹಾಕಿದ, ತುಂಬ ಖಾರವಾದ, ತುಂಬ ಹುಳಿಯಾದ ಆಹಾರ ವಸ್ತುಗಳನ್ನು ಕಮ್ಮಿ ಮಾಡಿ. ಓಕೆ ಓಕೆ, ಅದು ಕೂಡ ಮ್ಯಾಟರ್ ಆಗುತ್ತೆ. ಖಾರ ಹುಳಿ ಈ ಸೆಕೆಗಾಲದಲ್ಲಿ ನಿಂಬು ಪಾನಿ ಒಳ್ಳೆದಾಗುತ್ತೆ. ನಿಂಬು ಪಾನಿ ಅಂತ ಹೇಳಿದ್ರೆ ತುಂಬಾ ಸಿಹಿ ತುಂಬಾ ಹುಳಿ ಅಲ್ಲ, ಒಂದಷ್ಟು ಸ್ವಲ್ಪ ಸಿಟ್ರಸ್ ವಿಟಮಿನ್ ಸಿ ಒಳ್ಳೇದಾಗ್ತದೆ. ಸ್ವಲ್ಪ ವಿಟಮಿನ್ ಸಿ ಯುಕ್ತವಾದ. ಹಾಗಂತ ಹೇಳಿದ್ರೆ ಸರ್, ನಿಂಬು ಜ್ಯೂಸ್ ಕುಡಿದ್ರೆ ಬಹಳಷ್ಟು ತೆಳ್ಳಗಾಗ್ತಾರೆ ಅಂತ ಹೇಳ್ತಾರೆ. ಆ ಬಗ್ಗೆ ಜಾಸ್ತಿ ನಾವು ಮತ್ತೆ ಮಾತಾಡಬಹುದು. ಆದ್ರೆ ಖಂಡಿತ ಒಳ್ಳೇದಾಗ್ತದಂತೂ ಗ್ಯಾರಂಟಿ. ವಿಟಮಿನ್ ಸಿ ಯುಕ್ತವಾದ ಒಂದು ನೀರು ಕುಡಿದ್ರೆ ಒಳ್ಳೇದು. ಅದಕ್ಕೆ ನಿಂಬು ಪಾನಿ ಇರ್ಬೋದು ಅಥವಾ ಮಜ್ಜಿಗೆ ನೀರು. ಮಜ್ಜಿಗೆ ಕೂಡ ತುಂಬಾ ಒಳ್ಳೇದು, ತುಂಬಾ ಡಿಹೈಡ್ರೇಷನ್ಗೆ ಒಳ್ಳೇದಾಗ್ತದೆ. ಏನೂ ಇಲ್ಲ ಅಂತ ಹೇಳಿದ್ರೆ ಸಾದಾ ನೀರಾದ್ರೂ ಕುಡಿಬಹುದು. ಮೊದಲಿನವರು ಗಂಜಿ ನೀರು ಕುಡಿತಾ ಇದ್ರು. ಸೊ ಯಾವುದಾದ್ರೂ ರೀತಿಯ ದ್ರವ ಪದಾರ್ಥಗಳನ್ನು ಜಾಸ್ತಿ ತಗೋಬೇಕು. ಅಗತ್ಯವಿಲ್ಲದೆ ಸುಮ್ಮನೆ ಹಾಗೆ ನಡು ಬೇಸಿಗೆಯಲ್ಲಿ ಸುತ್ತಾಡಬೇಡಿ. ತೀರಾ ಅಗತ್ಯ ಇರುವಾಗ ಸರಿಯಾದ ಒಂದು ನೆರಳಿನನ್ನು ಉಪಯೋಗಿಸಿ. ಅಂದ್ರೆ ಕೊಡೆಯ ಮೂಲಕ ಆಗ್ಬೋದು ಅಥವಾ ಹ್ಯಾಟ್ ಮೂಲಕ ಆಗ್ಬೋದು, ಸೂಕ್ತ ವ್ಯವಸ್ಥೆ ಮಾಡಿಕೊಂಡೇ ಬಿಸಿಲಿಗೆ ಹೋಗಿ. ಮಧ್ಯಾಹ್ನ ಹೊತ್ತಲ್ಲಿ ಖಂಡಿತ ಒಳ್ಳೇದಲ್ಲ. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್. ಕರೆಗಳು ಬರ್ತಾ ಇದ್ದಾರೆ, ಕ್ಷಮಿಸಿ, ಸಮಯದ ಅಭಾವ ತುಂಬಾನೇ ಇದೆ. ಆದರೆ ಒಂದು ಖುಷಿ ತರುವಂತಹ ವಿಚಾರ, ನಮ್ಮ ಸಮಾಜದಲ್ಲಿ ಸಾಮಾಜಿಕ ಕಳಕಳಿ ಜೊತೆಗೆ ಪರಿಸರ ಒಂದು ಜಾಗೃತಿ ಜೊತೆಗೆ ಸಮಾಜದ ಬಗ್ಗೆ ಬಹಳಷ್ಟು ಒಂದು ಪ್ರೀತಿ ಇರುವಂಥ ವ್ಯಕ್ತಿಗಳು ಕೂಡ ಇದ್ದಾರೆ ನಮ್ಮ ಜನರು. ಸೊ ಹಾಗಿದ್ದಾಗ ಈ ಒಂದು ಬಿಸಿಲಿನ ಬೇಗೆಯಿಂದ ನಾವುಗಳು ತತ್ತರಿಸ್ತಾ ಇದ್ದೀವಿ ಅಂತ ಬಂದಾಗ ನಮ್ಗಳಿಗೆ ಸಮಸ್ಯೆ ಆಗ್ತಾ ಇರೋದು ಅರ್ಥ ಇದೆ. ಸೊ ಆ ರೀತಿ ಇದ್ದಾಗ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಕೂಡ ಕಷ್ಟ ಆಗ್ತಾ ಇದೆ, ಅದು ಕೂಡ ಬದುಕಲಿಕ್ಕೆ ಕಷ್ಟ ಇದೆ. ಸೊ ಹಾಗಿದ್ದಾಗ ಅದರ ಬಗ್ಗೆ ಕೂಡ ಯೋಚನೆ ಮಾಡಿ ತಮ್ಮ ಮನೆಯ ಸುತ್ತಮುತ್ತ ತಮ್ಮ ಒಂದು ಏನು ಬಕೆಟ್ಗಳಲ್ಲಿ ಆಗಿರ್ಬೋದು ಅಥವಾ ಒಂದು ಮಣ್ಣಿನ ಮಡಕೆಗಳು ಸಿಗುತ್ತೆ. ಸೊ ಅದರಿಂದ ನೀರನ್ನು ಇಡೋದ್ರ ಮೂಲಕ ಒಂದು ಪುಣ್ಯ ಸಿಗುತ್ತೆ ತಮ್ಗಳಿಗೆ, ಆ ಒಂದು ಪ್ರಾಣಿ ಪಕ್ಷಿಗಳಿಗೆ ಜೀವಜಲ ಮರುಜನ್ಮ ಕೊಟ್ಟಂತಹ ಪುಣ್ಯ ಫಲ ಸಿಗುತ್ತೆ. ಸೊ ಹಾಗಿದ್ದಾಗ ಇಂಥ ಒಂದು ಕೆಲಸ ಕಾರ್ಯಗಳನ್ನು ತಾವುಗಳು ಮಾಡ್ತೀರಿ. ಈ ವಿಡಿಯೋಗಳನ್ನು ನೋಡಿದಾಗ ಸ್ವಲ್ಪ ಅದು ಕೂಡ ಮನ ಪರಿವರ್ತನೆ ಆಗಿದೆ. ನೀರನ್ನು ಕೂಡ
ಸ್ವಲ್ಪ ಸ್ವಚ್ಛ ನೀರನ್ನು ಇರ್ಬೇಕು, ಇರಬೇಕು. ಮತ್ತೆ ನೀರನ್ನು ಆಗಾಗ ಬದಲಾಯಿಸ್ತಾ ಇರಿ. ಅದೇ ನೀರು ಇಟ್ರೆ ಮತ್ತೆ ಅದರಲ್ಲಿ ಬೇರೆ ಏನಾದ್ರೂ ತೊಂದರೆಗಳು ಬರ್ಬೋದು. ಅದು ಇದು ಪ್ರಾಣಿ ಪಕ್ಷಿಗಳು ಯೂಸ್ ಮಾಡಿದಾಗ ನೀರುಗಳಲ್ಲಿ ಸಮಸ್ಯೆ ಬರಲ್ಲ, ಮತ್ತೆ ಮತ್ತೆ ಬದಲಾಯಿಸುವುದು ಮಾತ್ರ ಖಂಡಿತ ಒಳ್ಳೇದು. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಈ ರೀತಿ ಒಂದು ಒಳ್ಳೆಯ ಕೆಲಸವನ್ನ ಮಾಡಿ ತಮ್ಗಳನ್ನು ಕೂಡ ರಕ್ಷಿಸಿಕೊಳ್ಳಿ. ಯಾವ ರೀತಿಯಿಂದ ಬ್ಲ್ಯಾಕ್ ಡ್ರೆಸ್ಗಳನ್ನು ಹಾಕಬೇಡಿ, ಈಗಾಗಲೇ ಡಾಕ್ಟರ್ ಹೇಳಿದಾಗೆ. ಸೊ ಮಧ್ಯಾಹ್ನ ಹೊತ್ತು ಹೊರಗಡೆ ಹೋಗಬೇಡಿ, ಕೆಲಸಕ್ಕೆ ಅನಿವಾರ್ಯ ಅಂತ ಬಂದಾಗ ಹೋಗಲೇಬೇಕಾಗುತ್ತೆ. ಆ ರೀತಿ ಇದ್ದಾಗ ಅನವಶ್ಯಕವಾಗಿ ಹೋಗಬೇಡಿ, ಯಾಕಂದರೆ ಸೂರ್ಯನ ಶಾಖ ಆ ರೀತಿ ಇರುತ್ತೆ. ತಾವುಗಳು ರಕ್ಷಿಸಿಕೊಳ್ಳಿ, ಜೊತೆಗೆ ನಮ್ಮ ಪರಿಸರವನ್ನು ರಕ್ಷಿಸಿ, ಪ್ರಾಣಿ ಪಕ್ಷಿಗಳನ್ನು ಕೂಡ ರಕ್ಷಿಸಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನವೀನ್ ಕುಲಾಲ್ ಅವರಿಗೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ ನ್ಯೂಸ್ 24/7.